ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದ 2ನೇ ವರ್ಷದ ಕಾರ್ಯಕ್ರಮ ನಮ್ಮ ಅಬ್ಬಕ್ಕ ಶ್ರಾವಣ ಸಂಭ್ರಮ. ಈ ಒಂದು ವೇದಿಕೆಯಲ್ಲಿ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಶೀರ್ವಾದವಾಗಿರುವಂಥ ಎಲ್ಲ ಆತ್ಮೀಯರೇ, ಎಲ್ಲರಿಗೂ ಮೊದಲಾಗಿ ವಂದನೆಗಳನ್ನು ಕೇಳ್ತಾ ಇದ್ದೇನೆ. ಇವತ್ತು ನಮಗೆಲ್ಲ ಬಹಳ ಸಂಭ್ರಮದ ಒಂದು ಗಳಿಗೆ. ಯಾಕಂತ ಹೇಳಿದ್ರೆ ರಾಣಿ ಅಬ್ಬಕ್ಕ ಉತ್ಸವ ಉಳ್ಳಾಳದಲ್ಲಿ ಕಳೆದ 20 ವರ್ಷಗಳಿಂದ ಬಹಳ ಯಶಸ್ವಿಯಾಗಿ ನಡೀತಾ ಬಂದಿದೆ. ಇದೀಗ ಉಳ್ಳಾಳದ ವ್ಯಾಪ್ತಿಯನ್ನು ಹೊರತುಪಡಿಸಿ ಅದು ಮಂಗಳೂರು ನಗರಕ್ಕೆ ಒಂದು ಹೆಜ್ಜೆ ಮುಂದಿಟ್ಟಿದೆ. ಕಳೆದ ವರ್ಷವೂ ಇದೇ ಪುರಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ರಾಷ್ಟ್ರೀಯ ಪ್ರತಿಷ್ಠಾನ ಎನ್ನುವಂತಹ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿರುವಂತಹ ಪ್ರೊಫೆಸರ್ PS ಎಡಪಡಿ ತಾಯರ್, ಮಾನ್ಯ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ, ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ನಮಗೆ ಈ ಕಾರ್ಯಕ್ರಮಕ್ಕೆ ಅದರ ಉದ್ಘಾಟನೆಯನ್ನು ಮಾಡಲಿಕ್ಕೆ ಒಬ್ಬರು ಯಶಸ್ವಿ ಮಹಿಳೆ, ನಮ್ಮ ಮಂಗಳೂರಿನವರೇ ಆದವರು ಬೇಕು ಅಂತ ನಾವು ಮನಸ್ಸಿನಲ್ಲಿ ಯೋಚಿಸಿದಾಗ ನಮಗೆ ಕಾಣಿಸಿಕೊಂಡವರು ಶ್ರೀಮತಿ ಊರ್ಮಿಳಾ ರಮೇಶ್, ರಾಣಿ ಅಬ್ಬಕ್ಕ ಪ್ರಶಸ್ತಿ ಪುರಸ್ಕೃತರು. ಇವರು ನಿರ್ದೇಶಕರು ದೀಪಾ ಕಂಪೌಂಡ್ಸ್ ಮಂಗಳೂರು. ಅವರು ಇವತ್ತು ನಮ್ಮ ಆಹ್ವಾನದ ಮೇರೆಗೆ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಪ್ರತಿಷ್ಠಾನದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಪ್ರಧಾನ ಅಭ್ಯಾಗತರಾಗಿ ವೇದಿಕೆಯಲ್ಲಿದ್ದಾರೆ ಶ್ರೀಮತಿ ಕಸ್ತೂರಿ ಪಂಜಾಬ್, ಉಪಾಧ್ಯಕ್ಷೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್. ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇನ್ನೊಬ್ಬರು ಶ್ರೀ ಸಂದೀಪ್ ಶೆಟ್ಟಿ H, ಸೀನಿಯರ್ ಮ್ಯಾನೇಜರ್, ಬ್ಯಾಂಕ್ ಆಫ್ ಬರೋಡಾ, ಉಳ್ಳಾಳ. ಇವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಲಯನ್ ಡಾಕ್ಟರ್ ಗೀತಾ ಪ್ರಕಾಶ್, ಫಸ್ಟ್ ವೈಸ್ ಗವರ್ನರ್, ಲಯನ್ ಡಿಸ್ಟ್ರಿಕ್ಟ್ 317D. ಇವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಪ್ರತಿಷ್ಠಾನದ ಪರವಾಗಿ ನೀಡ್ತಾ ಇದ್ದೇನೆ. ಹಾಗೆಯೇ ಇವತ್ತು ಆಶಯ ಭಾಷಣವನ್ನು ಮಾಡಲಿಕ್ಕಿರುವಂತಹ ನಮ್ಮವರಾದಂತಹ ಪ್ರೊಫೆಸರ್ AV ನಾವಡ ವೇದಿಕೆಯಲ್ಲಿದ್ದಾರೆ, ವಿಶ್ರಾಂತ ಪ್ರಾಧ್ಯಾಪಕರು, ಹಂಪಿ ವಿಶ್ವವಿದ್ಯಾಲಯ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ರೇಡಿಯೋ ಸಾರಂಗ್ ಸಮುದಾಯ ಬಾನುಲಿ ಇದರ ಡಾಕ್ಟರ್ ಮೆಲ್ವಿನ್ ಪಿಂಟೋ. ನಿಮಗೂ ಕೂಡ ನಾನು ಪ್ರತಿಷ್ಠಾನದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮೊಂದಿಗೆ ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್. ಇವರಿಗೆ ಕೂಡ ನಾನು ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ವೇದಿಕೆಯಲ್ಲಿ ವಿಶ್ವವಿಖ್ಯಾತ ಭಾಗವತರು, ಈಗ ತಾನೇ ತಾಳಮದ್ದಳೆಯಲ್ಲಿ ಕೊನೆಯ ಕ್ಷಣದಲ್ಲಿ ನಮ್ಮೊಂದಿಗೆ ಭಾಗವಹಿಸಿದಂತಹ ಶ್ರೀ ಸತೀಶ್ ಶೆಟ್ಟಿ ಪಟ್ಲ, ಇವರಿಗೆ ನಾನು ಆತ್ಮೀಯವಾಗಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಮಮತಾ DS ಗಟ್ಟಿ, ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್. ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಶ್ರೀ ಎ ಶಿವಾನಂದ ಕರ್ಕೇರ, ಸದಸ್ಯರು, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ. ನಿಮಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ಶ್ರೀ VG ಪಾಲ್, ಮಾಜಿ ಸದಸ್ಯರು, ಕರ್ನಾಟಕ ನಾಟಕ ಅಕಾಡೆಮಿ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೆ ಇವತ್ತು ಬೆಳಿಗ್ಗೆ ಉಳ್ಳಾಳದ ಅಬ್ಬಕ್ಕ ಸರ್ಕಲ್ನಲ್ಲಿ ಅಬ್ಬಕ್ಕನ ಪುತ್ಥಳಿಗೆ ಮಾಲಾರ್ಪಣೆಗೈದಂತಹ ಶ್ರೀ ಸೀತಾರಾಮ್ ಬಂಗೇರ, ಗೌರವಾಧ್ಯಕ್ಷರು, ಶ್ರೀ ಶಾರದೋತ್ಸವ ಸಮಿತಿ ಕಲ್ಯ, ಅವರಿಗೂ ಕೂಡ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ಈ ಸಂಭ್ರಮಕ್ಕೆ ಮೆರುಗು ನೀಡಿದವರು ಶ್ರೀ ಸದಾನಂದ ಬಂಗೇರವರು, ರಾಣಿ ಅಬ್ಬಕ್ಕ ಸೇವಾ ಪುರಸ್ಕಾರ ಮಾನ್ಯರು, ಮಾಜಿ ಅಧ್ಯಕ್ಷರು, ಉಳ್ಳಾಲ ಮಗವೀರ ಸಂಘ. ಅವರನ್ನು ಬಹಳ ಪ್ರೀತಿಯಿಂದ ನಾನು ಇವತ್ತು
ಈ ಪ್ರತಿಷ್ಠಾನದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ದೂರದ ದೆಹಲಿಯಿಂದ ಬಂದಿದ್ದಾರೆ ವಸಂತ್ ಶೆಟ್ಟಿ ಬೆಳ್ಳಾರಿಯವರು ನಮ್ಮೊಂದಿಗಿರುವರು. ಹಬ್ಬಕ್ಕರಿಗೆ ಬಹಳ ಹಬ್ಬಕ್ಕನ ಕಾರ್ಯಕ್ರಮದಲ್ಲಿ ನಿಕಟವಾಗಿ ತಮ್ಮನ್ನು ತೊಡಗಿಸಿಕೊಂಡವರು. ನಿಮಗೂ ಕೂಡ ನಮ್ಮ ಪ್ರತಿಷ್ಠಾನವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಹೇಮಂತ್ ರೈ ಚೆನ್ನೈಯವರು ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ನಿಮಗೂ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಶ್ರೀಮತಿ ಸದಾನಂದ ಬಂಗೇರವರು ಕೂಡ ವೇದಿಕೆಯಲ್ಲಿದ್ದಾರೆ. ಮೇಡಮ್, ನಿಮಗೆ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ನಮ್ಮವರೇ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನೂರು ಅವರಿದ್ದಾರೆ. ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮ ಎಸ್ ನಾಯಕ್ ಅವರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ನಾನು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ನಮ್ಮ ಪ್ರತಿಷ್ಠಾನದ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. CA ನಾಯಕ್. ದೀಪಾ ಕನ್ಕಾರ್ಡ್ಸ್ ಮಂಗಳೂರು ಪ್ರಖ್ಯಾತವಾಗಿರುವ ಮಂಗಳೂರಿನ ಸಂಸ್ಥೆ. ಈ ಸಂಸ್ಥೆಯ ನಿರ್ದೇಶಕರು ಅಲ್ಲದೆ ಕಳೆದ ಬಾರಿ ಇತ್ತೀಚೆಗೆ ನಡೆದಂತಹ ರಾಣಿ ಹಬ್ಬಕ್ಕ ಉತ್ಸವದಲ್ಲಿ ರಾಣಿ ಹಬ್ಬಕ್ಕ ಪ್ರಶಸ್ತಿ ಸ್ವೀಕರಿಸಿರುವಂತಹ ಶ್ರೀಮತಿ ಉರ್ಮಿಳಾ ರಮೇಶ್ ಅವರಿಂದಲೇ ಈ ಬಾರಿಯ ನಮ್ಮ ಹಬ್ಬಕ್ಕ ಎನ್ನುವಂತಹ ಕಾರ್ಯಕ್ರಮವನ್ನು ಉದ್ಘಾಟನೆಗೈಬೇಕು ಎನ್ನುವಂತಹ ಅಭಿಲಾಷೆ ನಮ್ಮದಾಗಿತ್ತು. ಹಾಗಾಗಿ ಅವರು ನಮ್ಮ ಪ್ರೀತಿಯ ಆಹ್ವಾನವನ್ನು ಮನ್ನಿಸಿಕೊಂಡು ಆಗಮಿಸಿದ್ದಾರೆ. ದೀಪವನ್ನು ಬೆಳಗಿ ಸಮಾರಂಭಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಇತರ ಅತಿಥಿ ವರ್ಗೀಯರು ಕೂಡ ಈ ಪುಣ್ಯ ಕಾರ್ಯಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಪ್ರಭೆಯನ್ನು ಪಡೆಯುತ್ತಿರುವಂತಹ ದೀವಿಗೆಯ ಬೆಳಕು ಹಬ್ಬಕ್ಕನ ಬಗ್ಗೆ ಅಭಿಮಾನದ ಪ್ರಭೆಯಾಗಿ ನಾಡಿನಾದ್ಯಂತ ಪ್ರಜ್ವಲಿಸಲಿ, ಉಜ್ವಲಿಸಲಿ. ಇತಿಹಾಸದಿಂದ ಮರೆಯಾಗಿರುವಂತಹ ಹಬ್ಬಕ್ಕನ ಸ್ಮರಣೆ ಮತ್ತೆ ಮತ್ತೆ ಪುನರುಜ್ಜೀವನವನ್ನು ಪಡೆದು ಪೋರ್ಚುಗೀಸರು ಮೊದಲು ಭಾರತಕ್ಕೆ ಲಗ್ಗೆ ಇಟ್ಟಂತಹ ವಿದೇಶಿಯರು. ಆಮೇಲೆ ಫ್ರೆಂಚರು, ಡಚ್ಚರು, ಇಂಗ್ಲೀಷರೆಲ್ಲ ಬಂದದ್ದು. ಪೋರ್ಚುಗೀಸರು ಹೋಗದೆ ಅಂತ ಇದ್ದರೆ ಉಳಿದವರು ಬರಲಿಕ್ಕೆ ಇರಲಿಲ್ಲ. ಅಂಥ ಪೋರ್ಚುಗೀಸರನ್ನು ಹೊಡೆದೋಡಿಸಿದವಳು ವೀರ ಮಹಿಳೆ ಹಬ್ಬಕ್ಕ. ಅವಳ ನಂತರ ಝಾನ್ಸಿ ಲಕ್ಷ್ಮೀಬಾಯಿಯೋ ಕಿತ್ತೂರು ಚೆನ್ನಮ್ಮನೋ ಮೊದಲಾದವರು ಹೋರಾಟದ ಕಣಕ್ಕೆ ಇಳಿದದ್ದು. ಆದರೆ ಅವರಿಗೆ ಸಿಕ್ಕಿದಂತಹ ಮಹತ್ವ ಚರಿತ್ರೆಯ ಹಬ್ಬಕ್ಕರಿಗೆ ಸಿಗಲಿಲ್ಲ ಎನ್ನುವಂಥ ಒಂದು ಭಾವನೆ ನಮಗೆ ದಟ್ಟವಾಗಿದ್ದಂಥ ಸಂದರ್ಭದಲ್ಲಿ ನಾವು 2008ರಲ್ಲಿ ತರಕಾರಿ ಹಬ್ಬ ಅಂದರೆ 1997ರಲ್ಲಿ ನಾವು ಉಳ್ಳಾಲದಲ್ಲಿ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯನ್ನು ನಾವು ಮಾಡಿದೆವು. ಆಗ ಶಾಸಕರಾಗಿದ್ದರು ಕೆ ಜಯರಾಮ್ ಶೆಟ್ಟರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದರು ಪ್ರೊಫೆಸರ್ BA ವಿವೇಕ್ ರೈ ಅವರು. ನಾವು ತುಳು ಸಾಹಿತ್ಯ ಅಕಾಡೆಮಿ ಮತ್ತು ವಿವೇಕ್ ರೈ ಅವರಿಗೆ ನಿಜವಾಗಿ ಕೃತಜ್ಞರಾಗಬೇಕು. ಯಾಕಂದರೆ ಹಬ್ಬಕ್ಕರ ಕುರಿತಾದಂತಹ ಒಂದು ಉಲ್ಲೇಖವನ್ನು ಅವತ್ತು ಮಾಡಿದವರು ಅವರು ನನ್ನ ಮೂಲಕ ತೊಕ್ಕೊಟ್ಟಿನಲ್ಲಿ ಒಂದು ಸಮಿತಿಯ ಸಂಘಟನೆ ಮಾಡಲಿಕ್ಕೆ ಹೇಳಿದರು. ದಿನಕರ ಉಳ್ಳಾಲ್ ಮತ್ತು ಜಯರಾಮ್ ಶೆಟ್ಟರನ್ನು ನಾವು ಸಂಪರ್ಕ ಮಾಡಿ ಒಂದು ಸಭೆ ಮಾಡಿ ಅಲ್ಲಿ ಒಂದು ಉತ್ಸವ ಸಮಿತಿಯ ರೂಪುರೇಷೆಯನ್ನು ಮಾಡಿದರು. ಉಳ್ಳಾಲದ ಶಾಸಕರು ಯಾರಾಗಿದ್ದರೋ ಅವರು ಗೌರವಾಧ್ಯಕ್ಷರಾಗಿ, ದಿನಕರ ಉಳ್ಳಾಲ್ ಅವರು ಕಾರ್ಯಾಧ್ಯಕ್ಷರಾಗಿ, ನಾನು ಪ್ರಧಾನ ಕಾರ್ಯದರ್ಶಿಯಾಗಿ 1997ರಿಂದ ಉತ್ಸವವನ್ನು ಮಾಡ್ತಾ ಬಂದೆವು. 2008ರವರೆಗೆ ಸ್ಥಳೀಯರ ಒಂದು ಸಹಕಾರದಿಂದ ಒಂದು ಸಣ್ಣ ಬಜೆಟ್ನಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ನಾವು ಉತ್ಸವವನ್ನು ಮಾಡಿದೆವು. 2008ಕ್ಕೆ ಯಡಿಯೂರಪ್ಪನವರ ಸರ್ಕಾರ ಬಂದಾಗ ಅನುದಾನ ಬಂತು. ಪ್ರತಿ ವರ್ಷ ಕೂಡ 25-30 ಲಕ್ಷ ಬರ್ತಾ ಇದೆ. ಸುಮಾರು 4-5 ವರ್ಷ ಉಳ್ಳಾಲದ ಸಮಿತಿಯೇ ಆ ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಂಡು ಖರ್ಚು ವೆಚ್ಚಗಳ ಒಂದು ಲೆಕ್ಕಾಚಾರವನ್ನು ಸರ್ಕಾರಕ್ಕೆ ಕೊಡ್ತಾ ಬಂತು. ಆದರೆ ಬೇರೆ ಬೇರೆ ಕಾರಣದಿಂದ ಮಾಧ್ಯಮದವರು ಮತ್ತು ನಾಗರಿಕರು ಸಮಿತಿಯ ಬಗ್ಗೆ ಯಾವುದೋ ಒಂದು ಸಂದೇಹವನ್ನು ವ್ಯಕ್ತಪಡಿಸಿ ನಮಗೆ ಆ ಸಮಿತಿಯಲ್ಲಿ ಉಳಿದುಕೊಳ್ಳುವ ಬಗ್ಗೆ ಒಂದು ರೀತಿಯ ಹಪಹಪಿಗೆ ಒಂದು ಬೇಸರ ಆಗುವಂಥ ಸ್ಥಿತಿ ಬಂದಾಗ ನಾವು ಕೆಲವರು ಆ ಸಮಿತಿಯಿಂದ ಹೊರಗೆ ಬರಬೇಕಾಗಿದೆ.
ನಿಮ್ಮ ಗಮನಕ್ಕೆ ಹೇಳುವುದಿದ್ರೆ, ಒಂದು ನೋಂದಣಿ ಆಗದೇ ಇದ್ದಂಥ, ರಿಜಿಸ್ಟ್ರೇಷನ್ ಆಗದೇ ಇದ್ದಂಥ ಸಮಿತಿಗೆ ವಿಶ್ವಾಸದ ಮೂಲಕವಾಗಿ ಸರ್ಕಾರ ಅನುದಾನ ಕೊಡ್ತಾ ಇತ್ತು. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಕಾರ್ಯಕ್ರಮ ಆಗುತ್ತಾ ಇತ್ತು ಎನ್ನುವಂತಹ ಒಂದು ವಿಶ್ವಾಸ ನಮಗೂ ಇತ್ತು. ಆದರೆ ಬೇರೆ ಬೇರೆ ರೀತಿಯ ಒಂದು ಟೀಕೆ ಟಿಪ್ಪಣಿಗಳು ಬಂದಾಗ ಇನ್ನು ಮುಂದೆ ಸರ್ಕಾರದ ಹಣ ಅದು ಸರ್ಕಾರಿ ನೆಲೆಯಲ್ಲೇ ಖರ್ಚಾಗುವುದು ಒಳ್ಳೆಯದು ಎನ್ನುವ ಭಾವನೆ ಬಂದದ್ದರಿಂದ ಜಿಲ್ಲಾಡಳಿತ ನೇರವಾಗಿ ಉತ್ಸವವನ್ನು ಮಾಡುವಂಥ ಒಂದು ವ್ಯವಸ್ಥೆಗೆ ಕೈ ಹಾಕಿದ್ದು. ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಆಯಿತು. ಅದರಲ್ಲಿ ನಾವು ಸದಸ್ಯರಾಗಿದ್ದೆವು. ಹಾಗಾಗಿ ಮೂಲ ಸಮಿತಿ ಅಸ್ತಿತ್ವ ಆ ದಿವಸ ಬಿದ್ದು ಹೋಗಿದೆ. ಇಷ್ಟವರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಉಳ್ಳಾಲದ ಶಾಸಕರು ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಯರ ನೇತೃತ್ವದ ಜಿಲ್ಲಾ ಸಮಿತಿ ಹಬ್ಬಕ್ಕ ಉತ್ಸವವನ್ನು ಆಚರಿಸಿಕೊಂಡು 4-5 ವರ್ಷಗಳಿಂದ ಬರ್ತಾ ಇದೆ. ಹೋದ ವರ್ಷ ಉಳ್ಳಾಲದಲ್ಲಿ ಬೀಚಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಜಿಲ್ಲಾಧಿಕಾರಿಯರೇ ಮುಂದೆ ನಿಂತು, ಆಗ ನಮ್ಮ ಉಸ್ತುವಾರಿ ಸಚಿವರಾದಂತಹ UT ಖಾದರ್ ಅವರ ನೇತೃತ್ವದಲ್ಲಿ ಆ ಒಂದು ಉತ್ಸವ ಬಹಳ ಚೆನ್ನಾಗಿ ಆಯಿತು. ಆದರೆ ಹಬ್ಬಕ್ಕನ ಕುರಿತಾಗಿ ಉತ್ಸವ ಮಾತ್ರ ಅಲ್ಲ, ಬೇರೆ ನೆಲೆಯಲ್ಲಿ ಕೂಡ ಕೆಲಸ ಆಗಬೇಕು ಎನ್ನುವ ಒಂದು ಉದ್ದೇಶದಿಂದ ನಾವು ಸಮಿತಿಯಲ್ಲಿ ಇದ್ದುಕೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದೇ ಇಲ್ಲ. ಮೂಲ ಸಮಿತಿಯ ಒಂದು ಭಾಗ ಹೋಗಿ ಬೇರೆ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರು ರಿಜಿಸ್ಟ್ರೇಷನ್ ಮಾಡಿದಂಥ ಸಂದರ್ಭ ನಮಗೆ ಗೊತ್ತಾಗಿ, ನಾವು ಆಗ ಉಸ್ತುವಾರಿ ಸಚಿವರಾದಂಥ UT ಖಾದರ್ ಅವರಲ್ಲಿ ಈ ವಿಷಯ ಹೇಳಿದಾಗ ನೀವು ನಿಮ್ಮದೊಂದು ಬೇರೆ ಮಾಡಿ ಅಂತ ಹೇಳಿದರು. ಹಾಗೆ ಅವರ ಮಾರ್ಗದರ್ಶನವನ್ನು ತಕ್ಕೊಂಡು ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಎನ್ನುವಂತಹ ಒಂದು ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಅದಕ್ಕೆ ನಮಗೆ ಮಾರ್ಗದರ್ಶಕರಾಗಿ CSS ನಾಯಕರು ನಮ್ಮ ಬೆಂಗಾವಲಿಗೆ ನಿಂತು ಅದನ್ನು ಒಂದು ಕಾನೂನುಬದ್ಧವಾಗಿ ಹೇಗೆ ರಿಜಿಸ್ಟ್ರೇಷನ್ ಮಾಡಬಹುದು ಎನ್ನುವ ಮಾರ್ಗದರ್ಶನವನ್ನು ಕೊಟ್ಟು ಆ ನೆಲೆಯಲ್ಲಿ ನಾವು ಸಮಿತಿಯನ್ನು ಮಾಡಿದೆವು. ವೀರರಾಣಿ ಹಬ್ಬಕ್ಕ ಫೌಂಡೇಶನ್ ಟ್ರಸ್ಟ್ ವಿರಾಮ್ ಎನ್ನುವ ಹೆಸರಿನಲ್ಲಿ ಅದು ನೋಂದಣಿಯಾಗಿದೆ. ಹೋದ ವರ್ಷ ಅದನ್ನು ಆಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ UT ಖಾದರ್ ಅವರೇ ಉದ್ಘಾಟನೆ ಮಾಡಿದರು. ನಮ್ಮ BA ವಿವೇಕರೈ ಮೊದಲಾದಂತಹ ಗಣ್ಯರು ಕೂಡ ಬಂದಿದ್ದರು. ಪ್ರತಿ ವರ್ಷ ಕೂಡ ನಮ್ಮ ಹಬ್ಬಕ್ಕ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಎನ್ನುವ ಪರಿಕಲ್ಪನೆಯಲ್ಲಿ ಹೋದ ವರ್ಷ ಅದಾಯಿತು. ಈ ವರ್ಷ 2ನೇ ವರ್ಷದ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇಷ್ಟು ಮಾತ್ರ ಅಲ್ಲ, ನಮಗೆ ಕಳೆದ ವರ್ಷದ ಅನುದಾನದಲ್ಲಿ ಒಂದು 8 ಲಕ್ಷ ಡೆಲ್ಲಿಗಾಗಿ ಮೀಸಲಿಟ್ಟಿದ್ದರು. ದೆಹಲಿಯಲ್ಲಿ ನಮ್ಮ ವಸಂತ ಶೆಟ್ಟಿ ಬೆಲ್ಲಾರಿ ಅವರು ಆಗ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅವರ ನೇತೃತ್ವದಲ್ಲಿ 1 ವಾರದ ಕಾರ್ಯಕ್ರಮ ದೆಹಲಿಯಲ್ಲಿ ಆಗಿತ್ತು. ಅದು ಹಬ್ಬಕ್ಕನ ಕುರಿತಾದಂಥ ಬೇರೆ ಬೇರೆ ಭಾಷೆಗಳ ವಿಚಾರ ಸಂಕಿರಣ. ಅದು ಒಂದು ಇತಿಹಾಸದಲ್ಲಿ ದಾಖಲಾಗಬೇಕಾದಂಥ ಸಂಗತಿ. ಇಂಗ್ಲೀಷಿನಲ್ಲಿ, ಹಿಂದಿಯಲ್ಲಿ, ಗುಜರಾತಿನಲ್ಲಿ, ಉರ್ದುವಿನಲ್ಲಿ, ತೆಲುಗಿನಲ್ಲಿ, ತಮಿಳಿನಲ್ಲಿ, ಕನ್ನಡದಲ್ಲಿ, ತುಳುವಿನಲ್ಲಿ, ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಕರ್ನಾಟಕ ಸಂಘದ ಒಂದು ಸಭಾಂಗಣದಲ್ಲಿ ವಸಂತ ಶೆಟ್ಟರು ನೇತೃತ್ವವನ್ನು ವಹಿಸಿ ಆ ಒಂದು ವಿಚಾರ ಸಂಕಿರಣ, ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಮಾಡಿದರು. ಬಹಳ ಒಳ್ಳೆಯ ರೀತಿಯಲ್ಲಿ ಆ ಕಾರ್ಯಕ್ರಮ ನಡೆಯಿತು. ಆಗಲೇ ಬಹುಶಃ ಏವಿನ ಅವರು ಕೂಡ ಅಲ್ಲಿ ಇದ್ದರು ನಮ್ಮ ಜೊತೆ. ನಾವೆಲ್ಲ ಒಟ್ಟು ಮಾಡಿ ಇಂಥ ಕಾರ್ಯಕ್ರಮಗಳು ಅಲ್ಲಲ್ಲಿ ಆಗಬೇಕು, ವಿಚಾರ ಮಂಥನಗಳು, ವಿಚಾರಗೋಷ್ಠಿಗಳು, ಗ್ರಂಥ ಪ್ರಕಟಣೆಗಳು ಇತ್ಯಾದಿಗಳು ನಡೀಬೇಕು ಎನ್ನುವಂಥ ದೃಷ್ಟಿಯಿಂದ ನಾವು ಈ ವಿರಾಟ್ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದೇವೆ. ಈ ವರ್ಷ ಒಂದು 20,000 ಹೆಚ್ಚಿನ ಅನುದಾನ ಬಂದದ್ದರಿಂದ ಅದನ್ನು ದೆಹಲಿಯಲ್ಲಿ ಮಾಡಿದ ಹಾಗೆ ಮುಂಬೈಯಲ್ಲಿ ಕೂಡ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮ್ಮ ಶಾಸಕರಾದಂಥ UT ಖಾದರ್ ಅವರು ಅಲ್ಲಿ ಒಂದು ಸಂಘಟನೆಯವರಿಗೆ ಹೇಳಿ ಆ ಕಾರ್ಯಕ್ರಮವನ್ನು ಒಪ್ಪಿಕೊಂಡು ಬಂದಿದ್ದಾರೆ. ಅದೀಗ ಯಾವಾಗ ಆಗುತ್ತದೆ ಅನ್ನೋದ್ರ ಬಗ್ಗೆ ಅವರನ್ನೇ ನಾವು ಸಂಪರ್ಕ ಮಾಡಿ ತಿಳ್ಕೊಳ್ಬೇಕು. ಈ ವರ್ಷ ನಾವು ಈ ಉತ್ಸವವನ್ನು ಮಾಡುವಂಥ ಸಂದರ್ಭದಲ್ಲಿ ಉಳ್ಳಾಲದಲ್ಲಿ ಪ್ರತ್ಯೇಕವಾದ ಒಂದು ಸಮಿತಿಯನ್ನು ಮಾಡಿ ಅವರನ್ನು ರಿಜಿಸ್ಟ್ರೇಷನ್ ಮಾಡಿ ಮೊನ್ನೆ ಉತ್ಸವಕ್ಕೆ ಚಾಲನೆ ಅಂತ ಹೇಳಿ ಪ್ರಕಟಣೆ ಕೊಟ್ಟರು. ಇವತ್ತು ಪೇಪರ್ನೆಲ್ಲ ಅದು ಬಂದಿದೆ. ನಮಗೆ ಅದು ಆಶ್ಚರ್ಯ ಆಯಿತು. ಯಾಕಂದರೆ ಜಿಲ್ಲಾಧಿಕಾರಿಯವರು ಯಾವುದೇ ರೀತಿಯ ಸಭೆಯನ್ನು ಕರೀಲಿಲ್ಲ. ಉತ್ಸವಕ್ಕೆ ಚಾಲನೆ ಎನ್ನುವಂತಹ ಒಂದು ರೀತಿಯ ವ್ಯವಸ್ಥೆಗಳು ಯಾವುದೂ ಆಗಲಿಲ್ಲ. ಉಳ್ಳಾಲದ ಶಾಸಕರು ಗೌರವಾಧ್ಯಕ್ಷರಾಗಿ ಅಲ್ಲಿ ಇದ್ದವರು ಇಲ್ಲಿ ಶಾಸಕರಾಗಿ ನಮ್ಮ ಜೊತೆ ಇರಬೇಕು, ಅವರ ಮುಖಾಂತರ ಇದು ನಡೀಬೇಕು. ಆಮೇಲೆ ಉತ್ಸವ ಯಾವಾಗ ಅಂತ ತಿಳಿದ ಮೇಲೆ ಉತ್ಸವಕ್ಕೆ ಚಾಲನೆ ಕೊಡುವುದು ಇದ್ದದ್ದು. ಅವರು ಯಾವುದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಶಾಸಕರು ಕೂಡ ಸಭೆಯಲ್ಲಿದ್ದರು. ಅವರಲ್ಲಿ ನಾವು ಇನ್ನು ಸ್ಪಷ್ಟೀಕರಣವನ್ನು ಕೇಳಬೇಕಷ್ಟೇ. ಹಸಿಗೊಳಿಯಲ್ಲಿ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಬಹುಶಃ ಖಾಸಗಿಯಾಗಿ ಮಾಡ್ತಾರೋ ಗೊತ್ತಿಲ್ಲ. ಸರ್ಕಾರಿ ಉತ್ಸವ ಹೌದಾದರೆ ನಾವು ಮೂಲ ಸಮಿತಿ ಯಾವುದಿತ್ತು, ರಾಣಿ ಹಬ್ಬಕ್ಕ ಉತ್ಸವ ಸಮಿತಿ, ಅದನ್ನು ಇಟ್ಟುಕೊಂಡೇ ಮಾಡಬೇಕಾದದ್ದು ಇದೆ. ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ತೀರ್ಮಾನವನ್ನು ಕೈಗೊಳ್ಳಬಹುದು ಅಂತ ನಾನು ತಿಳಿದ್ದೇನೆ. ಒಟ್ಟಿನಲ್ಲಿ
ಅಬ್ಬಕ್ಕನ ಕೆಲಸಗಳು ಅದು ನಿರಂತರ ಆಗಬೇಕು. ರಾಣಿ ಅಬ್ಬಕ್ಕ ಸ್ವಾತಂತ್ರ್ಯ ಸೇನಾನಿ ಎನ್ನುವುದು ರಾಷ್ಟ್ರಮಟ್ಟದಲ್ಲಿ ಬಿಂಬಿಸಲ್ಪಡಬೇಕು ಎನ್ನುವಂಥ ದೃಷ್ಟಿ ಮಾತ್ರ ನಮ್ಮ ಸಂಘಟನೆಗೆ ಇರುವಂಥದ್ದು. ನಾವು ಮೂಲ ಸಮಿತಿಯಲ್ಲಿದ್ದಂಥ ಸುಮಾರು 3/4 ಭಾಗ ಕಾರ್ಯಕರ್ತರು ನಮ್ಮ ಜೊತೆಯಲ್ಲಿ ಇದಕ್ಕಾಗಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿತಾ ಇದ್ದಾರೆ. ಇವತ್ತು ಬೆಳಗ್ಗೆ ರಾಣಿ ಅಬ್ಬಕ್ಕನ ಪುತ್ಥಳಿ, ಅದು ಉಳ್ಳಾಲದ ಅಬ್ಬಕ್ಕ ವೃತ್ತದಲ್ಲಿರುವಂತಹ ಪುತ್ಥಳಿ, ಅದಕ್ಕೆ ಹಿರಿಯರಾದ ಸೀತಾರಾಮ ಬಂಗೇರು ಆ ಒಂದು ಪುತ್ಥಳಿ ಆಗುವುದಕ್ಕೆ ಅವರ ಪರಿಶ್ರಮ ತುಂಬ ಇದೆ. ಹಾಗಾಗಿ ಅವರನ್ನು ಕರ್ಕೊಂಡು ಬಂದು ಅದಕ್ಕೊಂದು ಮಾಲಾರ್ಪಣೆಯನ್ನು ಕೂಡ ಇವತ್ತು ಬೆಳಿಗ್ಗೆ ನಾವು ಮಾಡಿದ್ದೇವೆ. ಈಗ ತಾನೇ ಮೊದಲ ಬಾರಿಗೆ ನಾವು ದೊಡ್ಡ ಮಟ್ಟದ ಕೂಟದಲ್ಲಿ ಅಬ್ಬಕ್ಕನ ಒಂದು ತಾಳಮಂಗಲೆಯನ್ನು ಕೂಡ ನಡೆಸುವಂಥ ಸಂಕಲ್ಪ ನೆರವೇರಿದೆ. ಇನ್ನು ಮುಂದೆ ಇಂಥ ಕಾರ್ಯಕ್ರಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು. ಉತ್ಸವಕ್ಕೆ ಹೋದ ವರ್ಷದ ಬೀಚ್ ಉತ್ಸವದಲ್ಲಿ ನಮ್ಮ ವಿರಾಟಿನ ಎಲ್ಲ ಸದಸ್ಯರು ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಅಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳ ಯೋಜನೆಯನ್ನು ಕೂಡ ನಾವು ಮಾಡಿದಂಥ ಒಂದು ಸಂತೋಷ ನಮಗಿದೆ. ಮುಂದಿನ ದಿನಗಳಲ್ಲಿ ಅದೇ ಉತ್ಸಾಹದಿಂದ ನಮ್ಮ ಸಮಿತಿ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತದೆ ಅಂತ ಹೇಳಿಕೊಳ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಅತಿಥಿಗಳನ್ನು ನಾನು ವಂದಿಸುತ್ತಾ, ವಿಶೇಷವಾಗಿ ಇವತ್ತು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ನೂತನ ಕುಲಪತಿಗಳು ನಮ್ಮ ಜೊತೆ ಇದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅಬ್ಬಕ್ಕ ಪೀಠ ಅಂತ ಹೇಳಿ ಸರ್ಕಾರ ಸ್ಥಾಪನೆ ಮಾಡಿದೆ. ಆದರೆ ಅದಕ್ಕೆ ಯಾವುದೇ ರೀತಿಯ ಚಾಲನೆ ಬಂದ ಹಾಗಿಲ್ಲ. ಅದನ್ನು ಇನ್ನಷ್ಟು ಸಕ್ರಿಯಗೊಳಿಸಬೇಕು. ಅದಾಗಬೇಕು ಅಂತ ಇದ್ದರೆ, ಏನು ಹಸೆಗೋಳಿಯಲ್ಲಿ ಉತ್ಸವ ಆಗಬೇಕು ಎನ್ನುವಂಥ ಸಂಕಲ್ಪ ನಮಗಿದೆಯೋ ಆ ಉತ್ಸವಕ್ಕೆ ಒಂದು ಸಹಯೋಗವನ್ನು ವಿಶ್ವವಿದ್ಯಾನಿಲಯದ ಅಬ್ಬಕ್ಕ ಪೀಠ ಕೂಡ ನೀಡಿ ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದರೆ ಮುಂದೆ ಅಬ್ಬಕ್ಕ ಪೀಠ ಏನು ಕೆಲಸ ಮಾಡಬೇಕು ಎನ್ನುವುದಕ್ಕೆ ಒಂದು ದಿಕ್ಕುದೆಸೆ ಅಲ್ಲಿಂದ ಸಿಗ್ತದೆ. ಆ ಕುರಿತಾಗಿ ನಾವು ಕುಲಪತಿಯವರಲ್ಲಿ ಅದರ ಸಹಕಾರವನ್ನು ಕೋರ್ತಾ ಇದ್ದೇನೆ. ಮುಂದಿನ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಅಕಾಡೆಮಿಕ್ ಆಗಿ ಏನಾದರೂ ಮಾಡಬೇಕು ಎನ್ನುವುದು ನಾವು ಮಾರ್ಗದರ್ಶಕರಾದ ಎ.ವಿ. ನಾವರಿಗಿದೆ. ಅಬ್ಬಕ್ಕ ಸಂಕಥನ ಎನ್ನುವಂಥ ಗ್ರಂಥವನ್ನು ನಾವು ಒಂದು ಮಾಡಿ 4-5 ವರ್ಷ ಆಯಿತು. ಅದರಲ್ಲಿ ಅನೇಕ ಪ್ರಕ್ಷಿಪ್ತಗಳು ಕೂಡ ಉಂಟು. ಅದನ್ನು ಇನ್ನೂ ಪರಿಪೂರ್ಣಗೊಳಿಸಬೇಕಾದ ಅಗತ್ಯ ಇದೆ. ಹಾಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಿಚಾರ ಸಂಕಿರಣವನ್ನು ಮಾಡಿ ಇನ್ನೂ ಒಂದು ಕಟ್ಟುನಿಟ್ಟಾದಂತಹ ಗ್ರಂಥ ರಚನೆಯ ಒಂದು ವ್ಯವಸ್ಥೆ ಆಗಬೇಕು. ಅದಕ್ಕೆ ವಿಶ್ವವಿದ್ಯಾಲಯದ ಸಹಕಾರ ಕೂಡ, ಅಬ್ಬಕ್ಕ ಪೀಠದ ಸಹಕಾರ ಕೂಡ ನಮಗೆ ಕೊಡಬೇಕು ಅಂತ ಮಾನ್ಯ ಕುಲಪತಿಗಳಲ್ಲಿ ಕೇಳಿಕೊಂಡು ಬಂದಿರುವಂಥ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅವರು ಬಹಳ ಸೊಗಸಾಗಿ ಇದು ಹಿಂದಿನ ಎಲ್ಲ ಒಂದು ರೀತಿಯಿಂದ ಕಥೆಯನ್ನು ಬಹಳ ಸ್ಪಷ್ಟವಾಗಿ ನಿರೂಪಿಸಿದರು. ನಾನು ಮುಖ್ಯವಾಗಿ ಅಬ್ಬಕ್ಕ ಕಳೆದ ನಾವು ಸುಮಾರು ನಾನು ಹಂಪಿಯಿಂದ ನಿವೃತ್ತನಾಗಿ ಬಂದ ಮೇಲೆ ಇದರ ಜೊತೆಗೆ 2006ರಿಂದ ಇದರ ಜೊತೆಗೆ ಪಾಲ್ಗೊಳ್ತಾ ಇದ್ದೇನೆ. ನಮ್ಮ ಇತಿಮಿತಿ ಮತ್ತು ಸ್ಥಳೀಯ ಕೆಲವು ಆಕಾಂಕ್ಷೆಗಳನ್ನು ಪೂರ್ತಿ ಬದಲಾಯಿಸಿ ಕೆಲಸ ಮಾಡುವ ಹಾಗಿಲ್ಲ. ಅದಕ್ಕೊಂದು ಒಂದು ಶೈಕ್ಷಣಿಕವಾದಂತಹ ಅಕಾಡೆಮಿಕ್ ಆದಂತಹ ಒಂದು ರೂಪ ಕೊಡಬೇಕು ಅಂತ ನನ್ನ ಬಲವಾದ ಆಸೆ ಏನೋ ಸ್ವಲ್ಪ ಮಟ್ಟಿಗೆ ಈಡೇರಿದೆ. ಅದು ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಆಗಬಹುದು. ಯಾಕಂದರೆ ವಿಶ್ವವಿದ್ಯಾಲಯ ಅದರ ಜೊತೆಗೆ ಕೈ ಜೋಡಿಸುವ ಲಕ್ಷಣಗಳು ಕಂಡು ಬರ್ತಾ ಇವೆ. ಈ ದಿಸೆಯಿಂದ ವಿಶ್ವವಿದ್ಯಾಲಯ ಮತ್ತು ಸಮಿತಿ, ಹಾಗೆಯೇ ಈ ಬಹಳ ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ, ಈ ಎಲ್ಲ ಸಂಘಟನೆಗಳು ಮತ್ತು ಅಬ್ಬಕ್ಕ ಸಮಿತಿಯ ಸ್ಥಳೀಯ ಸಮಿತಿ ತೊಕ್ಕೊಟ್ಟರು ಇವರೆಲ್ಲ ಸೇರಿದರೆ ಅಬ್ಬಕ್ಕನ ಚರಿತ್ರೆಗೆ ಹೊಸ ಆಯಾಮ ಬರಬಹುದು ಅಂತ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಇಲ್ಲಿ ಒಂದೆರಡು ನಾನು ಈಗ ಸೀಮಿತ ಸಮಯದ ಕಾಲಾಂತರ ಮುಖ್ಯವಾದ ಕೆಲ 2 ವಿಷಯಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಒಂದು, ಈ ರಾಣಿ ಅಬ್ಬಕ್ಕ ಉತ್ಸವದ ಸ್ವರೂಪದ ಬಗೆಗೆ ಅದು ನೇರವಾಗಿ ಸಂಬಂಧಪಡದಿದ್ದರೂ ಕೂಡ ಅದು ಇಡೀ ನಮ್ಮ ಕರ್ನಾಟಕದ ನಮ್ಮ ಕರಾವಳಿಯಲ್ಲಿ ಒಂದು ಸಂಚಲನವನ್ನು ತಂದಿರುವ ಕಾರಣಕ್ಕಾಗಿ ನಾನು ಹೇಳ್ತಾ ಇರುವುದು, ಈ ಕಿತ್ತೂರು ರಾಣಿ ಚೆನ್ನಮ್ಮ ಸುಮಾರು 2 ಶತಮಾನಗಳ ನಂತರ, ಅಬ್ಬಕ್ಕನ ನಂತರ ಬಂದರು, ಅಥವಾ 1857ರ ಹೊತ್ತಿಗೆ ಬಂದಂತಹ ಝಾನ್ಸಿ ರಾಣಿ, ಇವರೆಲ್ಲ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆದರೆ ನಮ್ಮ ಅಬ್ಬಕ್ಕ ಅದಕ್ಕೆ ಕಾರಣ ಏನಾಗಿದೆ ಅಂತಂದರೆ, ಇಲ್ಲಿ ಎಲ್ಲ ಸಂಘಟನೆಗಳು ಸ್ಥಳೀಯವಾಗಿಯೇ ನಡೆದಬಹುದು. ಅನುದಾನ ಏನೋ ಸಿಕ್ಕಿತ್ತು, ಆದರೆ ನಡೆದದ್ದೆಲ್ಲ ಇಲ್ಲಿ ಸ್ಥಳೀಯ, ಇದೇ ತೊಕ್ಕೊಟ್ಟು, ದೇಹಲಕಟ್ಟೆ, ಹಸೆಗೋಡಿ, ಉಡಿಪು ಇಲ್ಲೇ ನಡೆದು ಹೋಯಿತು. ಆದರೆ ವೀರರಾಣಿ ಚೆನ್ನಮ್ಮನ ಬಗ್ಗೆ ಇಡೀ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಿಂದ ತೊಡಗಿ ಪ್ರಿನ್ಸಿಪಲ್ ಸೆಕ್ರೆಟರಿಯವರೆಗೆ ಎಲ್ಲರೂ ಸೇರಿ ಅದನ್ನು ಅದ್ದೂರಿಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಅದನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಈ ಬಾರಿಯ ಕಾರ್ಯಕ್ರಮದಲ್ಲಿ ನಾನು ಯಾವುದೋ ಒಂದು ಕಾರಣಕ್ಕಾಗಿ ನಾನು ಭಾಗಿಯಾಗಿದ್ದೆ. ಆಗ ನನಗೆ ಕಣ್ಣು ತುಂಬಿ ಬಂತು. ನಮ್ಮ ಅಬ್ಬಕ್ಕನ ಉತ್ಸವ ಈ ಥರದಲ್ಲಿ ಯಾವಾಗ ಆಗಿತ್ತು? ಅಲ್ಲಿ ಬರಿಯ ಉತ್ಸವ ಅಷ್ಟೇ
ಮಲ್ಲ ಅವರು ಅದರಲ್ಲಿ ಅನೇಕ ಹೊಸ ವಿಚಾರಗಳನ್ನು ಮಂಡಿಸಿದ್ದಾರೆ. ಆ ಥರ ನಮಗೆ ಆಗಬೇಕು ಅನ್ನತಕ್ಕಂಥದ್ದು. ಹಾಗೆ ಹಂಪಿ ಉತ್ಸವ, ಬನವಾಸಿ ಉತ್ಸವ ಇಲ್ಲೆಲ್ಲ ಸಂಸ್ಕೃತಿ ಇಲಾಖೆಯೇ ಸೇರಿಕೊಂಡು ಮಾಡ್ತಾ ಇದೆ. ಸಂಸ್ಕೃತಿ ಇಲಾಖೆಯೇ ಅದನ್ನು ನಡೆಸ್ತಾ ಇದೆ. ಅದಕ್ಕೊಂದು ರಾಷ್ಟ್ರೀಯ ಆಯಾಮ ಬಂದಿದೆ. ನಮ್ಮದಕ್ಕೆ ಹಾಗೆ ಬಂದಿಲ್ಲ. ಆ ಮಟ್ಟದ ಹಕ್ಕೊತ್ತಾಯವನ್ನು ನಾವು ಮುಂದಿನ ದಿನಗಳಲ್ಲಿ ಮಂಡಿಸಬೇಕು ಅನ್ನತಕ್ಕಂಥ ಇದು ಒಂದು. ಎರಡನೆಯದು, ಅಬ್ಬಕ್ಕನ ಚರಿತ್ರೆಯನ್ನು ನಾವು ಹೊಸದಾಗಿ ಶೋಧಿಸುವ, ಕಟ್ಟುವ ಪ್ರಯತ್ನ ನಾವು ಮಾಡಬೇಕಾಗಿದೆ. ಸುಮಾರು 7-5-6 ವರ್ಷಗಳ ಹಿಂದೆ ನಾವು ಒಂದು ಇಡೀ ದಕ್ಷಿಣ ಭಾರತದ ಅನೇಕ ವಿದ್ವಾಂಸರೆಲ್ಲ ಕರೆಸಿ ನಾವೊಂದು ಇಲ್ಲೇ ಮಂಗಳೂರಲ್ಲಿ ಒಂದು ವಿಚಾರ ಸಂಕಿರಣ ಮಾಡಿದೆವು. ಅದರ ದಾಖಲಾತಿಯನ್ನು ಸುಮಾರು 400 ಪುಟಗಳ ಅಬ್ಬಕ್ಕ ಚರಿತ್ರೆ ಮಾಡಿದೆವು. ಆದರೆ ನನಗೆ ಅದರ ಬಗ್ಗೆ ಒಂದು ಸಂಕೋಚ ಇದೆ ಇವತ್ತು. ಏನಂದರೆ, ಯಾವ ಹೊಸ ಮಾಹಿತಿಗಳು ನಮಗೆ ಸಿಕ್ಕಿದ ಸೀಮಿತ ದಾಖಲೆಗಳ ಆಧಾರದ ಮೇಲೆ ಆ ಪುಸ್ತಕ ರಚನೆಯಾಗಿದೆ. ನಮಗೆ ಇನ್ನೂ ಕೂಡ ಕೇರಳದಲ್ಲಿ ಇರತಕ್ಕಂಥ ಜಾಮೋರಿನ ಏನು ಮಾಹಿತಿಗಳು, ಗೋವಾದಲ್ಲಿ ಇರತಕ್ಕಂತಹ ಗೋವಾ ವಿಶ್ವವಿದ್ಯಾಲಯದ ದಾಖಲಾತಿಗಳು, ಲಿಸ್ಬನ್ನಲ್ಲಿ ಇರತಕ್ಕಂಥದ್ದು ನೋಡಿ. ನನಗೆ ಅಲ್ಲಿಯ ಪ್ರೊಫೆಸರ್ ಶ್ಯಾಮ್ ಭಟ್ರು, ಅಲ್ಲಿನ ಚರಿತ್ರೆ ವಿಭಾಗದ ಮುಖ್ಯಸ್ಥರು, ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ PhD ಮಾಡಿದವರು, ಅವರು ಹೇಳ್ತಾರೆ ಹಲವು ಬಾಕ್ಸ್ಗಳಲ್ಲಿ ಹಡಗಿನಲ್ಲಿ ಹೋಗಿದೆ 1961ರಲ್ಲಿ ಗೋವಾ ವಿಮೋಚನೆಯಾದ ಸಂದರ್ಭದಲ್ಲಿ ಅಂತ. ಅವುಗಳನ್ನು ಅಲ್ಲಿ ಹೋಗಿ ನಾವು ಅಧ್ಯಯನ ಮಾಡಬೇಕಾಗಿದೆ. ಅದ ಹೇಳ್ತಾರೆ, ಅಲ್ಲಿ ಒಂದು ಕಷ್ಟ ಅಂತಂದರೆ ಅದು ಹಳೆಯ ಪೋರ್ಚುಗೀಸ್ ಭಾಷೆಯಲ್ಲಿದೆ, ಆದರೂ ಅದನ್ನು ನಾನು ಸ್ವಲ್ಪ ಮಟ್ಟಿಗೆ ಕಲಿತಿದ್ದೇನೆ ಅಂತ ಹೇಳೋದು. ಅಂದರೆ ನಾನೇನು ಹೇಳ್ತಾ ಇರೋದು ಅಂತಂದರೆ, ಇನ್ನು ಅಬ್ಬಕ್ಕನ ಬಗೆಗೆ ನಾವು ಏನು ಮಾಡಬೇಕು ಅಂತಂದರೆ, ಒಂದು ವಿಶ್ವವಿದ್ಯಾಲಯ ನಮ್ಮ ಕುಲಪತಿಗಳು ಬಹಳ ಹೊಸ ಹೊಸ ವಿಚಾರಗಳಿಗೆ, ಅದು ಕೂಡ ಒಬ್ಬ ವಾಣಿಜ್ಯ ಶಾಸ್ತ್ರದ ಪ್ರಾಧ್ಯಾಪಕನಾಗಿದ್ದರೂ ಕೂಡ ಸಂಸ್ಕೃತಿಯ ಕಡೆಗೆ ವಿಶೇಷವಾದ ಒಲವುಳ್ಳಂಥ ನಮ್ಮ ಕುಲಪತಿಗಳು ಈ ಬಗ್ಗೆ ಒಂದು ಹೊಸದಾದ ಆಲೋಚನೆ ಮಾಡಿ ಒಂದು ಅಬ್ಬಕ್ಕರಾಣಿಯ ಪೀಠದ ಮೂಲಕ ಒಂದು ಸಂಶೋಧನಾ ಬಳಗ, ಒಂದು ಸಮಿತಿಯನ್ನು ಮಾಡಿ, ಆ ಸಮಿತಿಗೆ ICHR ಇನ್ನೇನು ಸರ್ಕಾರದ ಕೆಲವೆಲ್ಲ ಅನುದಾನ ನೀಡುವ ಸಂಘಟನೆಗಳಿವೆ, ಅವುಗಳ ಅನುದಾನ ಪಡೆದು ಒಂದು ಸೀಮಿತ ಪಂಡಿತರಿಂದ, ಒಂದು 2-3 ಪಂಡಿತರಿಂದ ಎಲ್ಲಿಗೆ ಲಿಸ್ಬನ್ನವರೆಗೆ ಹೋಗಿ, ಕೇರಳಕ್ಕೆ ಹೋಗಿ, ಗೋವಾನ ಪರಿಶೀಲನೆ ಮಾಡಿ ಒಂದು ಅದ್ಭುತವಾದಂಥ ಮಾಹಿತಿ ಕೋಶವನ್ನು, ಒಂದು ಗ್ರಂಥವನ್ನು ರಚನೆ ಆಗಬೇಕು. ಆ ಅಧ್ಯಯನ ನಮಗೆ ಈಗ ಆ ಕೆಲಸ ತುಂಬ ಅವಶ್ಯ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ಆಮೇಲೆ ಇವತ್ತು ಮುಖ್ಯವಾಗಿ ಅಬ್ಬಕ್ಕನ ಕುರಿತು ಬಂದಿರುವ ಸಾಹಿತ್ಯ ಅದು ನಮಗೆ ಒಂದು ಕಡೆ ಸಿಕ್ಕುವಂತಿರಬೇಕು. ನೋಡಿ, ಇವತ್ತು ನನಗೆ ಬಹಳ ಖುಷಿಯಾಯಿತು. ನಾನು ಇನ್ನೂ ಕೂಡ ಆ ತಾಳಮದ್ದಳೆ ಗುಂಗಿನಿಂದ ಹೊರ ಬಂದಿಲ್ಲ. ನನ್ನ ಮನಸ್ಸಿನಲ್ಲಿ ಇವತ್ತು ತಾಳಮದ್ದಳೆಯನ್ನು ನಿರ್ವಹಿಸಿದ ಕಲಾವಿದರ ಒಂದು ಆ ಸೃಷ್ಟಿಶೀಲ ಪ್ರತಿಭೆಯನ್ನು ನೋಡಿ ನನಗೆ ಬಹಳ ಬಹಳ ಏನು ಹೇಳಬೇಕು ನನಗೆ ನೋಡ್ತಾ ಇಲ್ಲ, ಮನಸ್ಸು ತುಂಬಿ ಬರ್ತಾ ಇದೆ. ಆ ಒಂದು ಚಾರಿತ್ರಿಕ ಘಟನೆಯನ್ನು ಒಂದು ನೋಡಿದ ದೃಷ್ಟಿಕೋನ, ಒಬ್ಬೊಬ್ಬ ಅರ್ಥಧಾರಿ ಅದನ್ನು ಅರ್ಥೈಸಿಕೊಂಡ ಬಗೆ ಅದನ್ನು ಬಹಳ ಅದ್ಭುತವಾದದ್ದು. ನೋಡಿ, ಅಲ್ಲೇನಾಗಿದೆ ಅಂದರೆ, ಕಿತ್ತೂರು ಚೆನ್ನಮ್ಮನ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಗಳು ಹಳ್ಳಿಯಲ್ಲಿ ಸಿಗ್ತವೆ. ಯಾಕಂದರೆ ಲಾವಣಿಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾಕೋ ಏನೋ ದೌರ್ಭಾಗ್ಯ, ಒಂದು ನಮಗೆ ಇಷ್ಟೆಲ್ಲ ದೈವಗಳ ಕಥೆ ಪಾಡ್ದನಗಳು ಸಿಗ್ತವೆ, ಒಂದು ಪಾಡ್ದನವು ಅಬ್ಬಕ್ಕನ ಬಗ್ಗೆ ಕಟ್ಟಲಾಗಿಲ್ಲ, ಒಂದು ಗಾದೆ ಮಾತು ಇಲ್ಲ, ಒಂದು ಹಾಡು. ಅದು ಯಾಕೆ ಆಶ್ಚರ್ಯ. ಆದರೆ ಸಹಜ. ವಿಜಯನಗರದ ಕರ್ನಾಟಕ ರಾಜ್ಯ ರಮಾರಮಣ ಕೃಷ್ಣದೇವರಾಯನ ಬಗ್ಗೆ ಒಂದೇ ಒಂದು ಹಾಡು ನಮಗೆ ಸಿಗ್ತಾ ಇಲ್ಲ. ಹಾಗೆಯೇ ಅಬ್ಬಕ್ಕನ ಬಗ್ಗೆ ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಈ ಅಬ್ಬಕ್ಕನ ಚರಿತ್ರೆಯನ್ನು ನಾವು ವಿದೇಶಿ ದಾಖಲೆಗಳಿಂದ, ವಿದೇಶಿ ವರದಿ ಇದೆ, ಅಲ್ಲಿನ ನಮ್ಮ ಟ್ರಾವೆಲರ್ಸ್ ಪ್ರವಾಸ ಕಥನ ಬಹಳ ಇದೆ, ಅದರಿಂದ ನಾವು ಕಟ್ಟುವುದಕ್ಕೆ ಸಾಧ್ಯ ಇದೆ. ಅಬ್ಬಕ್ಕ ಮಣ್ಣಿನ ಮಗಳು, ಅವನ ಇಬ್ನ ಬತೂತ ಮುಂತಾದವರ ಬರೆದ ಪ್ರಕಾರ ಕೊಳಲಿಯ ಹತ್ತಿರದ ಮಳಲಿಯಲ್ಲಿ ಆಕೆ ನೀರಿಗೆ ಕಟ್ಟ ಹಾಕಿಸಿಕೊಂಡು ಕೃಷಿ ಮಾಡುತ್ತಿದ್ದಂತಹ ಒಂದು ಮಹಿಳೆಯು, ಅದು ಅವಳ ಇನ್ನೊಂದು ವ್ಯಕ್ತಿತ್ವ. ಅದನ್ನೆಲ್ಲ ನಾವು ಚರಿತ್ರೆಯ ಮೂಲಕ ಕಟ್ಟಬೇಕು ಅನ್ನತಕ್ಕಂಥ. ಆಮೇಲೆ ಕೊನೆಯ ಭಾಗ, ಅದು ಬಹುಶಃ ನಮ್ಮ ಬೇಡಿಕೆ, ಜಯರಾಮ ಶೆಟ್ಟರು ಅಧ್ಯಕ್ಷರಾಗಿದ್ದ ಆ ಸಮಿತಿ ಉದ್ದಕ್ಕೂ ಹೇಳ್ಕೊಂಡು ಬರ್ತಾ ಇದೆ. ಮಂಗಳೂರು ಇದು ನಮ್ಮ ಏರ್ಪೋರ್ಟಿಗೆ ಅದಕ್ಕೆ ಅಬ್ಬಕ್ಕನ ಹೆಸರಿಡಬೇಕು, ಮಂಗಳೂರು ರೈಲ್ವೆ ನಿಲ್ದಾಣಕ್ಕೆ ಇಡಬೇಕು ಅಂತ. ಅದೆಲ್ಲ ಹೌದು. ಆದರೆ ಅದಕ್ಕೆ ಯಾಕೆ ಅದು ಆಗಿಲ್ಲ ಅನ್ನೋದನ್ನು ಮರುಪರಿಶೀಲನೆ ಮಾಡಬೇಕು. ಯಾರ ಇಚ್ಛಾಶಕ್ತಿಯ ಕೊರತೆ ಅನ್ನೋದನ್ನು ನಾವು ಪ್ರಶ್ನಿಸಬೇಕು. ಅದನ್ನು ನಾವು ಮತ್ತೆ ನಮ್ಮ ರಾಜಕೀಯ ನಾಯಕರಿಗೆ ದುಂಬಾಲು ಬಿದ್ದಾದರು, ನಮ್ಮ ಸ್ವಾಭಿಮಾನವನ್ನು ಬದಿಗಿಟ್ಟಾರು, ನಿಮ್ಮ ಕರ್ತವ್ಯ ಇದು ಅಂತ ಅವರಿಗೆ ಬೋಧನೆ ಮಾಡಿ ಆ ಕೆಲಸ ಆಗುವ ಹಾಗೆ ನಾವು ಮಾಡಬೇಕು ಅನ್ನತಕ್ಕಂಥದ್ದು ಇದು ರಾಷ್ಟ್ರಮಟ್ಟ. ಆಮೇಲೆ ನಮ್ಮ ಕಳೆದ ಬಾರಿ ದೆಹಲಿಯಲ್ಲಿ ಅದ್ಭುತವಾದಂತಹ ಒಂದು ಕೆಲಸ ನಡೆಯಿತು. ನಾನು ಸಾಕ್ಷಿಯಾಗಿದ್ದೆ.
ಬೆಳ್ಳಾರಿ ವಸಂತ ಶೆಟ್ಟರು ಅನೇಕ ಆ ಥರದಲ್ಲಿ ಬರೀ ನಗರ ಕೇಂದ್ರಿತವಾಗದೆ ಮುಂಬೈ ಕಲ್ಕತ್ತಾದಷ್ಟೇ ಆಗದೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಉತ್ತರ ಭಾರತದ ವಿಶ್ವವಿದ್ಯಾಲಯಗಳಲ್ಲಿ ಅಬ್ಬಕ್ಕನ ಬಗೆಗೆ ಒಂದು ಚರ್ಚೆ ಹುಟ್ಟು ಹಾಕಬೇಕು ನಾವು. ಏನಂತಂದರೆ ದೊಡ್ಡ ಒಂದು ನನಗೆ ಕೊರತೆ ಏನಂತಂದರೆ ಅಬ್ಬಕ್ಕನನ್ನ ನಮ್ಮ ಯೂನಿವರ್ಸಿಟಿಯ ಕೆಲವು ಅನೇಕ ಪ್ರಾಧ್ಯಾಪಕರು ಅವರನ್ನು ಸ್ವಾತಂತ್ರ್ಯ ಹೋರಾಟಗಾರ ಎಂಬುದಕ್ಕೆ ಒಪ್ಪುವುದಕ್ಕೆ ಸಿದ್ಧರಿಲ್ಲ. ಝಾನ್ಸಿ ರಾಣಿ ಹೌದಂತೆ, ಕಿತ್ತೂರು ಚೆನ್ನಮ್ಮ ಹೌದಂತೆ, ಅಬ್ಬಕ್ಕ ಅಲ್ಲ ಅಂತೆ. ಯಾಕೆ ಅಂತಂದ್ರೆ ಅಬ್ಬಕ್ಕ ಒಂದು ಸೀಮಿತ ಪ್ರದೇಶದ ರಾಣಿಯಾಗಿದ್ದವಳು. ಅವಳಿಗೆ ಒಂದು ಕೊಲೋನಿಯಲ್ ಆದಂತಹ ಒಂದು ದೃಷ್ಟಿಕೋನ, ಭಾರತ ಅನ್ನತಕ್ಕಂಥ ದೃಷ್ಟಿಕೋನ ಇರಲಿಲ್ಲ. ಇದೆಲ್ಲ ನನಗೂ ಸ್ವಲ್ಪ ಓದಿದ್ದೇನೆ, ಚರಿತ್ರೆ ನನಗೂ ಸ್ವಲ್ಪ ಗೊತ್ತಿದೆ. ಆದರೆ ಈ ತತ್ವ ಇದೆಯಲ್ಲ, ಇದು ಯಾಕೆ ಅಂತ ಗೊತ್ತಿಲ್ಲ. ಇದನ್ನೇ ಪ್ರತಿಪಾದನೆ ಮಾಡ್ತಾ ಬರ್ತಾ ಇದ್ದಾರೆ. ಇದನ್ನು ನಾವು ನೋಡಿ ಹೊಸ ರೀತಿಯ ಹಿರಿಯ ವಿದ್ವಾಂಸರು, ಚರಿತ್ರಕಾರರನ್ನು ಮುಂದಿಟ್ಟುಕೊಂಡು ಅಬ್ಬಕ್ಕನನ್ನ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅನ್ನತಕ್ಕಂಥ ಒಂದು ರೀತಿಯಲ್ಲಿ ಬಿಂಬಿಸುವ ಕೆಲಸವೂ ಆಗಬೇಕು. ಆಮೇಲೆ ಇಷ್ಟು ನಾನು ಹೇಳಿ, ನಮ್ಮ ಬಹಳ ದೊಡ್ಡ ಕೆಲಸಗಳಿದೆ. ಆದರೆ ನಮಗೆ ಒಂದು ಧೈರ್ಯ, ಒಂದು ಸರ್ಕಾರ ನಮ್ಮ ಬೆಂಬಲಕ್ಕಿದೆ ಅಂತ ಭಾವಿಸಿದ್ದೇನೆ. ವಿಶ್ವವಿದ್ಯಾಲಯ, ನಮ್ಮ ಪಕ್ಕದ ವಿಶ್ವವಿದ್ಯಾಲಯದ ಒಂದು ಜವಾಬ್ದಾರಿ. ಹಿಂದೆ ಹಂಪಿ ಉತ್ಸವ ಜರುಗುವಾಗ ನಮ್ಮ ಕನ್ನಡ ವಿಶ್ವವಿದ್ಯಾಲಯ ಅದರ ಜೊತೆಗೆ ಸೇರಿಕೊಂಡಿದ್ದು. ಆರಂಭದಲ್ಲಿ ಇರಲಿಲ್ಲ. ಕಂಬಾರರು ಅದನ್ನು ಒತ್ತಡ ತಂದರು, ಕಲಬುರಗಿಯವರು ಮತ್ತಷ್ಟು ಹತ್ತಿರ ತಂದರು. ಹೀಗಾಗಿ ಈಗ ಕನ್ನಡ ವಿಶ್ವವಿದ್ಯಾಲಯ ಮತ್ತು ಹಂಪಿ ಉತ್ಸವದಲ್ಲಿ ಒಂದು ಅವಿನಾ ಸಂಬಂಧ ಇದೆ. ಆದರೆ ಇಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಅಬ್ಬಕ್ಕ ರಾಣಿ ಉತ್ಸವ ಸಮಿತಿ ಅಥವಾ ಜಿಲ್ಲಾಡಳಿತ ವಿಶ್ವವಿದ್ಯಾಲಯದ ಮಾರ್ಗದರ್ಶನವನ್ನು ಪಡೆಯದೆ ಅವರ ಇಚ್ಛಾನುಸಾರ ಪ್ರಶಸ್ತಿ ಅಂತ ಹೇಳುವುದು, ಪ್ರಶಸ್ತಿಗೆ ಇಷ್ಟು ವರ್ಷ ಬೇಡಿಕಾಡಿ ನಮ್ಮ ಜಯರಾಮ್ ಶೆಟ್ಟರು, ದಿನಕರ್ ಉಳ್ಳಾಲೆಲ್ಲ ಬೇಡಿಕಾಡಿ 5,000 ರೂಪಾಯಿ ಪ್ರಶಸ್ತಿ ಕೊಡ್ತಾ ಬಂದರು. ಮುಂದೆ ಹಾಗೆ 30,000ಕ್ಕೆ ಬಂತು. ನಾವೆಲ್ಲ ಆಯ್ಕೆ ಸಮಿತಿಯಲ್ಲಿದ್ದು ನಾವು ಒಳ್ಳೆ ಯೋಗ್ಯರನ್ನು ಆಯ್ಕೆ ಮಾಡಿ ಕೊಟ್ಟಿದ್ದೇವೆ. ಆದರೆ ಇದ್ದಕ್ಕಿದ್ದ ಹಾಗೆ ಕಳೆದ ವಾರ ನಮಗೆ ಗೊತ್ತಿಲ್ಲ, ಪ್ರಶಸ್ತಿ ಮಾತ್ರ ಬಹುಮಾನ ಕೊಟ್ಟ ಹಾಗೆ ಇಬ್ಬರು ಮಹಿಳೆಯರಿಗೆ ಕೊಟ್ಟರು. ನಮ್ಗೆ ಎಷ್ಟು ನೋವಾಯಿತು ಅಂತಕ್ಕಂಥದ್ದು. ಪ್ರಶಸ್ತಿ ಅಂದರೆ ಗೌರವವೂ ಹಣವೂ ಅಷ್ಟೇ ಮುಖ್ಯ. ಆ ದೃಷ್ಟಿಯಿಂದ ಮುಂದಿನ ವರ್ಷವಾದರೂ ಕೂಡ ಅಬ್ಬಕ್ಕ ಪ್ರಶಸ್ತಿಗೆ ನಗದನ್ನು ಮೀಸಲಾಗಿಟ್ಟ ಹಣವನ್ನು ಕೊಡುವ ಹಾಗೆ ನಮ್ಮ ಹಿರಿಯರನ್ನ, ನಮ್ಮ ರಾಜಕಾರಣಿಗಳನ್ನ ಒತ್ತಾಯಿಸಬೇಕು ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹುಲಿ ವೇಷವನ್ನು ಕೊಂಡೊಯ್ದು ಅಲ್ಲಿ ಅದ್ಭುತವಾಗಿ ಪ್ರದರ್ಶನ ಕೊಟ್ಟು ಇಡೀ ನಾಡಿನ ಗಮನವನ್ನು ಅತ್ತ ಸೆಳೆಯುವ ಪ್ರಯತ್ನ ಮಾಡಿರುವವರು ವಸಂತ ಶೆಟ್ಟಿ ಬೆಳ್ಳಾರೆ. ಅವರು ತಮ್ಮ ಮುಂದೆ ಭಾಸ್ಕರ್ ವೈಕಲ್ ನಾವುಡಿರ ಪಾತ್ರ ಲೋಕ ರದ್ದ ಪಾತ್ರಗಳು ತೋಜಿತ್ತು ದಯಪಟ್ಟ ಮಸ್ತ್ ವರ್ಷದ್ದು ಸರ್ಕಾರ ಲಕ್ಷ ಗಟ್ಟಲೆ ಕೊಡ್ದು ಖರ್ಚು ಮಂತದ ಕಾರ್ಯಕ್ರಮ ಮಲ್ಪನಾಗ ಅವು ಖಾಲಿ ಉಳ್ಳಾಲದ ಸೀಮಿತ ಆದಿತ್ತು. ಏನು ಸುಮಾರು ಸರ್ತಿ ಬಂದೊಂದಿತ್ತೆ ಅವು ಉಳ್ಳಾಲದ ಬಿದಾಯಿ ಬರೋದು. ನಮ್ಮ ಹೆಂಚಿನಪುರ ಮಲ್ಪೊಡು ಎರಡು ಮೂಜಿ ಅಂದ ಗಣ್ಯರು ಒಳ್ಳೆಯದು. ಇನಿ ಈತ ಜನ ಸೇರಿದ ನಮ್ಮ ಪೊನ್ನು ಜೋಗುಲು ಬೈಜೇರು, ಪುಲ್ಲೇಡಿಕ್ಲು ಬೈಜೇರು, ಸುರುಕು ಅಟಲೀಡೆ ಬರಕ್ಲಾಗ ಅವರು ರಾಣಿ ಹಬ್ಬಕ್ಕ ಅವಡ ಅಥವಾ ಫಿಲ್ಮ್ ಆ್ಯಕ್ಟರ್ ಅವಡ ನಂದಿಗ್ಲು ಡಿಸೈಡ್ ಹೆಣ್ಣ ಮಗಳು ಬೈದರು. ಎರಡನೇ, ಪ್ರತಿ ತಾಲೂಕು ಒಂಜಿ ಹಬ್ಬಕ್ಕ ನೆತ್ತ ಒಂಜಿ ಸಮಿತಿ ಅವರು ಪ್ರತಿ ತಾಲೂಕು ವರ್ಷಕ್ಕೆ ಒಂಜ ಹಬ್ಬಕ್ಕನ ಕಾರ್ಯಕ್ರಮ ಅವರು ಐದು ಸುರೂಪು ಸುಳ್ಯ ತಾಲೂಕು ಯಾನ ಸುರು ಮಲ್ಪ ಇಂಥ ಈ ತಾಳಮದ್ದಲೆ ಉಂಟಂತ ಆ ತಾಳಮದ್ದಲೇನೇ ಮಲ್ತಂಗಲ್ಲ ಯಾರು ಅಲ್ಪದಗ್ಲಿಗೆ ಆ ವಿಷಯ ಗೊತ್ತವಳು. ನಮ್ಮ ಪುಣ್ಣು ಜೋಕ್ಲಿಗೆ ಬಾಕಿದಗ್ಲಿಗೆ ಅವು ವಿಷಯ ಗೊತ್ತಾಗಲೇಕ ಆ ಕೆಲಸನ ಪ್ರತಿ ತಾಲೂಕು ಮಲ್ಪೋಡು, ಪ್ರತಿ ಜಿಲ್ಲೆಡ್ ಮಲ್ಪೋಡು, ರಾಜ್ಯ ಮಟ್ಟಕ್ಕೆ ಹೋಗೋಡು, ಪ್ರತಿ ರಾಜ್ಯಡ್ಲ ಅವಳು. ಕರಿ ವರ್ಷ ಎಂಗ್ಲ ಡೆಲ್ಲಿಡ್ ಮಲ್ಪನೆ ಎಂಗ್ಲೇಗವ್ರಿ ಉತ್ಸವ ಮಲ್ಪ ಅಂತ ಬಂದಾಗ ಎಂಚಿನ ಮಲ್ಪವ್ರು ಅಂದ್ಕೊಂಡೆ ಏನಿತ್ತೆ ವಿಶ್ವಕುಮಾರ್ ಇದ್ದೇರು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಡೈರೆಕ್ಟರ್ ಆದಿದ್ದೇರು. ಡಾಕ್ಟರ್ ಪುರುಷೋತ್ತಮ ಇಲ್ಲಿಮೇಲೆ ಚೇಂಬರ್ ಕೊಡೋದಿತ್ತು ಪಾತ್ರನಾಗ ಒಂಜಿ ನಾಟಕ ಅವಡು ಕೆಲವು ಜನ ಕಮಿಟಿ ಮೆಂಬರ್ ಬತ್ತು ಓಡು 10 ಲಕ್ಷ ತೆಗೆದು ಅದೇ ಮುಗಿದ ಏನು ಪಂಡ ಅಂಚ ಮಲ್ಪುಂಡ ಏನು ಖಂಡಿತ ಮಲ್ಪುಜಿ ಯಾಕೆಲ್ಲ ಕರ್ನಾಟಕ ಸಂಘ ಒಂಜಿ ಪುದರ್ ಉಂಡು ಐದು ಒರಿಪೋಡು ఆయన ఇంచెవరి పోవడు పండ ಬೇತೆ ಬೇತೆ ಭಾಷೆಡು ಕಾರ್ಯಕ್ರಮ ಅವಡು ಈಗ ಹೆಚ್ಚಿನ ಮಲ್ತ ಪಂಡ ಬಂಗಾಳಿಡು, ತೆಲುಗುಡು, ಗುಜರಾತಿಡು, ತೆಲುಗುಡು, ಮರಾಠಿಡು, ತಮಿಳುಡು ಬೇತೆ ಬೇತೆ ಭಾಷೆಡು ಮಲ್ತ ಒಂಜಿ ದಿನ ಕನ್ನಡ ಮಂತ ಒಂಜಿ ದಿನ ತುಳುಟ್ಲ ಮಂತ ಈಗ ಹೆಚ್ಚಿನ ಮಲ್ತ ಪಂಡ ಒಂಜಿ ವಿದ್ವಾಂಸರೇನು ಫಾರ್ ಎಕ್ಸಾಂಪಲ್ ತಮಿಳದ ಅಥವಾ ಬೆಂಗಾಲಿದ ಒಂಜಿ ವಿದ್ವಾಂಸರೇನು ಲೆತ್ತದ ಅರಕಲಿಗೆ ಹಬ್ಬಕ್ಕನ ಪೂರ ಮಾಹಿತಿಯನ್ನು ಕೊಡ್ದು ಆ ಭಾಷೆದಾಗಲಿಂಗ್ ಸೇರಿಸೋದು ಅಕಲ್ಡನ್ನೇ ಪಾತ್ರ ಇರ್ತಾರೆ.
ಅವು ಡಾಕ್ಯುಮೆಂಟೇಶನ್ ಅಂದು ಒಂಜಿ ಎರಡನೇ ಆ ಬಂಗಾಳದ ಮಾತ ಪತ್ರಿಕೆಗಳು ಬರ್ತದೆ, ಅದ ತಮಿಳ್ನಾಡಿದ ಪತ್ರಿಕೆಗಳು ಬರ್ತದೆ, ಮಹಾರಾಷ್ಟ್ರದ ಪತ್ರಿಕೆಗಳು ಪಂಡ ಎಂಕ್ಲ ಸುಮಾರು ಒಂಜಿ ಎನ್ಮ ರಾಜ್ಯವು ಹಬ್ಬಕ್ಕನ್ನು ಮುತ್ತುಕೊಂಡೆ ಮುಕ್ಕೊಂಜಂಚಿನ ಮಲ್ತ ಪಂಡ ಉಡುಪಿದ ಒಂಜಿ ಪೊಂಜೋಗುಲ ಪಿಲಿವೇಶನ್ ಕೊಡತ್ತದು ಇಂಡಿಯಾ ಗೇಟೆಡ್ ನಲಿಪಾಯ ಅವು ಬಾರಿ ಒಂಜಿ ಪುದರ್ ಬರ್ತದೆ. ಇದು ಎಂಕ್ಲ ಆಸ್ಕರ್ ಫೆರ್ನಾಂಡಿಸ್ನ ಮೊಯ್ಲಿಯರ್ನ ಯಕ್ಷಗಾನೋಡು ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾಗಿ ವೇಷ ಪಡೆದ ಅವು ಇಂಟರ್ನ್ಯಾಷನಲ್ ನೆಟ್ ಪುದರ್ ಅದಂತೆ ಅವು ವಿಷಯ ಬೇರೆ ನನ್ನಜ್ಜಿ ಪಾತ್ರಂಚಿನ ಪಂಡ ಎಂಕ್ಲ ಕರ್ನಾಟಕ ಸಂಘಗೂ ಮಾಂತ ಎಂಪಿನಕ್ಲೇನು ಎಂಕ್ಲ ಆಯ್ಕೆ ಆಗಿ ಬರ್ತಿತ್ತು ತುಂಬದ ಸಂದರ್ಭಡು ವೆಂಕಯ್ಯ ನಾಯ್ಡು ಎಂಕ್ಲ ನೆಕ್ ಬರ್ತಿತ್ತು ಆಯ್ತು ಒಂದೇ ಒಂದು ಕೇಳಿಕೆ ಏನು ಕೇಳಿದಿತ್ತೆ ಈಗ ಕರ್ನಾಟಕದ ಗೆಲ್ತದ ಬೈದರು ಅಂಚೆ ಅದು ಕನ್ನಡದ ದಾನ ಎಲ್ಲ ಮಲ್ಕೊಡು ಬಂದಾಗ ಏನ ಅರಡೊಂದು ರಿಕ್ವೆಸ್ಟ್ ಮಾಡ್ತೆ ಮನವಿ ಮಾಡ್ತೆ ಅರಡೊಂದು ಮನವಿ ಕೊಡಿಯೆ ಕರ್ನಾಟಕ ಸಂಘದ ಇದರೊಂದು ಮೆಟ್ರೋ ಸ್ಟೇಷನ್ ಬರೋದೊಂದು ಐಕ್ ಇರು ಸರ್ ವಿಶ್ವೇಶ್ವರಯ್ಯ ಅತಡ ದೆಹಲಿ ಕರ್ನಾಟಕ ಸಂಘ ಅಂತ ಪುದರದಿ ಓಡೋದು అయినా మనదాని ಯಾರ IAS ಆಫೀಸರ್ನಾಗೆ ಕೂಡ ಜವಾಬ್ದಾರಿ ಕೊಡ್ದೋದು ಕಮಿಟಿ ಮಾಡ್ತದೆ ಐಕ್ ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯ ಮಿನಿ ಪುದರ್ ಬರ್ತದೆ ಅವು ವೆಂಕಯ್ಯ ನಾಯ್ಡು ಅವ್ರ ಮುಂದೆ ಐಕ್ ಅನಂತಕುಮಾರ್ ಪುರ ಎಂಕ್ಲೆ ಭಾರಿ ಸಹಕಾರ ಇರ್ತದೆ ಅಂತ ಅದಾವು ಆಂಡ್ ಇನಿ ಪಾತ್ರ ದಾಯಪಂಡ ಒಂದು ಕಂಡ ಆ ಮೆಟ್ರೋ ಸ್ಟೇಷನ್ ಉದ್ಘಾಟನೆ ಆಪುನಾಡಿ ಏನು ಅನಂತಕುಮಾರ್ನ ಇಲ್ಲಡೆ ಓದಿತ್ತೆ 6 ಉದ್ಘಾಟನೆಗೆ ಪೋನಾಗ ಆರ್ನ ಕಾರ್ಡ್ ಫುಲ್ಲಾಗಿ ನಾನು ಮಿನಿಸ್ಟ್ರಿಗೆ ತೊಂದು ಬೇರ ಕಾರ್ಯಕ್ರಮ ಅವತ್ತು ತೊಂದು ಬೇರ ಒದಿಯಕ್ಕೆ ನಾವು ಅರಡ ಪೋನಾಗ ಪಂಡೆ ರಾಣಿ ಹಬ್ಬಕ್ಕನ ಇಂಚೆ ಒಂದು ಉಂಡು ಐನ್ ನಿರ್ಮಲಾ ಸೀತಾರಾಮನ್ ಡಿಫೆನ್ಸ್ ಮಿನಿಸ್ಟರ್ ಆದುಲ್ಲೇರು ಈ ರೈನ್ ಮನಸ್ಸು ಮಲ್ತನಂದ ಒಂದು ಶೌರ್ಯ ಪ್ರಶಸ್ತಿನ ರಕ್ಷಣಾ ಸಚಿವಾಲಯದ ಅಂದೇಟ್ಟು ಕೊರಿಯರ್ ಹಾಕೊಂಡು ಐನ್ ಇರು ಮಲ್ಕೊಡು ಅಪ್ಪಗನೆ ಪಂಡೆ ಖಂಡಿತ ಶೆಟ್ರೆ ಇದನ್ನು ನಾನು ಮಾಡಿಸ್ತೇನೆ, ಇದಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಆದರೆ ಸಾಕು, ಹಾಗಾಗಿ ಖಂಡಿತ ಮಾಡೋ ಅದು ಹೆಣ್ಮಕ್ಳಿಗೆ ಸಿಗಬೇಕು ಅಂತ ಬಂದ್ಕೊಂಡು ಪಾತ್ರ ಪಂಡೇರು ಐದು ಕೆಲವು ಸಂದರ್ಭಗಳು ತೀರ್ಪೋಯರು ಆರ್ನ ಕಡೇತ ಭಾಷಣದ ಇಂಗ್ಲ ಕರ್ನಾಟಕ ಸಂಘ ಇಂಗ್ಲ ಅಲ್ಪನೆ ಅಟಲ್ ಬಿಹಾರಿ ವಾಜಪೇಯಿ ಶ್ರದ್ಧಾಂಜಲಿ ಮಾಡ್ಕೊಂಡಾಗ ಅದು ತೀರ್ಪೋಯರು ಅಂತ ಆ ಕೆಲಸ ಆದಿಜಿ ಇನಿ ನಮ್ಮ ಈ ಜಿಲ್ಲೆಡೆ ಮಸ್ತ್ ಜನ ಅವೇ ಪಕ್ಷದ MLA-ನಗಳು ಉಳ್ಳೇರು, ಅವೇ ಸರ್ಕಾರ ಉಂಡು, ನಮ್ಮ ಮಂತ್ರಿನಗಳು ಉಳ್ಳೇರು, ನಿಗ್ಲು ಪೂರ ಐನ ಅವು ಆ ಶೌರ್ಯ ಪ್ರಶಸ್ತಿ ಆವಡು ಮನಸ್ಸು ಅಂತಾರೆ ಖಂಡಿತವಾಗಲ್ಲ ಆಪುನೋರು ಸಂಸ್ಥೆಗೆ ಪ್ರಶಸ್ತಿದ ಬಗ್ಗೆ ಬಂದಾಗ ಹಬ್ಬಕ್ಕನ ಉದರಡು ನ್ಯಾಷನಲ್ ಲೆವೆಲ್ಡ್ ಒಂದು ಶೌರ್ಯ ಪ್ರಶಸ್ತಿ ಬರೋದು ಮಾಡ್ಕೊಂಡು ಆಲ್ರೆಡಿ ಎಲ್ಲ ಮನ ಕೊಡ್ತಾ ಆಯ್ತಾ ಬರೋ ಕೆಲಸ ಮಾಡ್ಕೊಂಡು ಇಂಚಿನ ಕೆಲಸ ಪೂರ ಮಲ್ಕೊಟ್ಟು ಬಂದದ್ದು ಟೈಮಲ್ಲಿ ಇಲ್ಲಿ ಕೆಲವು ಜನ ಸೇರಿದಿಪ್ಪ ಬಟ್ ವರ್ಷ ಈ ಹಾಲಡ್ ಫುಲ್ ಜನ ಬರಬೇಕು ಐಟ್ಲ ಅರ್ಧೊಡ್ದು ಬಿತ್ತು ಸಭಾಂಗಣ ಪೊಂಜನಗಳೇ ಬರಬೇಕು ಆವೊಂದು ಏನೊಂದು ಕೇಳಿಕೆ ನಿಗಿಲ್ಲ ಸೊಲ್ಮೆ ಮುತ್ತದಂಚಿ ಪಾತ್ರವೆಲ್ಲನು ಸುರಿದು ಪೊರ್ಲದ ಮಾನಕಟ್ಟೆಯರು ವಸಂತ ಶೆಟ್ರೆ ನಮ್ಮ ಊರ್ದ ಚಾತುರ್ಪದ ಬುಲಿ ಚಿಲ್ಗು ಇರಿನ ಪುರಂಬಾಟ ನನಲ ದುಂಬರಿಯಡು ಪನ್ಪಿನ ಪಾತ್ರದೊಟ್ಟದು ಆದ್ಮೇಲೆ ನಮ್ಮೊಂದಿಗೆ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಶ್ರೀ ಪ್ರದೀಪ್ ಕಲ್ಪೂರ ಇವರು ಈ ಒಂದು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಗೌರವದಿಂದ ಕೇಳಿಕೊಳ್ತಾ ಇದ್ದಾರೆ. ಅದರ ಉದ್ದೇಶ ಒಂದೇ, ವೀರರಾಣಿ ಅಬ್ಬಕ್ಕನ ಆ ಚಿಂತನೆಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗುವಂತೆ ಮಾಡುವಂಥದ್ದು. ಈ ನೆಲೆಯಲ್ಲಿ ಬಹುಶಃ ಗೌರವಾನ್ವಿತ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ PS ಎಡವಡಿತಾಯವರ ಅಧ್ಯಕ್ಷತೆಯಲ್ಲಿ ಇವತ್ತು ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದೆ, ಇದು ಈ ನಗರಕ್ಕೆ ಅಥವಾ ಈ ನಮ್ಮ ಜಿಲ್ಲೆಗೆ ಅಥವಾ ಈ ಚಿಂತನೆಗೆ ಭೂಷಣಪ್ರಾಯವಾದುದು ಅಂತ ಹೇಳ್ತಾ ಸಮಿತಿಯ ಎಲ್ಲ ಬಂಧುಗಳಿಗೆ ಪ್ರಪ್ರಥಮವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಬೆಳ್ಳಾರಿಯವರು ಬಹಳ ಚೆನ್ನಾಗಿ ನೇರ ವಿಚಾರಕ್ಕೆ ಬಂದು ವಿಷಯವನ್ನು ಮಂಡನೆ ಮಾಡಿದರು. ಕೇವಲ ಸಭೆ ಸಮಾರಂಭಗಳು ಉತ್ಸವಾದಿಗಳಿಂದ ಈ ಪ್ರಕ್ರಿಯೆಗಳು ಆಗುವುದಿಲ್ಲ. ಬಹುಶಃ ಶೈಕ್ಷಣಿಕಾತ್ಮಕವಾಗಿ ಮತ್ತು ಸಂಶೋಧನಾತ್ಮಕವಾಗಿ ಮತ್ತು ಗ್ರಾಂಥಿಕ ನೆಲೆಯಲ್ಲಿ ಮತ್ತು ದಾಖಲೀಕರಣದ ನೆಲೆಯಲ್ಲಿ ಯಾವ ಸ್ವರೂಪದಲ್ಲಿ ಹೋಗಬೇಕಂತ ಹೇಳುವಂಥದ್ದನ್ನು ಪ್ರೊಫೆಸರ್ ಎ.ವಿ. ನಾವುಡು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾದರೆ ಬಹಳ ಒಳ್ಳೆಯ ಚಿಂತನೆ ನೀಡಿದ್ದಾರೆ ಎ.ವಿ. ನಾವುಡು. ಯಾಕಂದರೆ ಅವರು ಅದರಲ್ಲಿ ಕಳೆದ 30-40 ವರ್ಷಗಳಿಂದ ಅದರಲ್ಲಿ ಅವರು ತನ್ನನ್ನು ತಾನು ತೊಡಗಿಸಿಕೊಂಡು ಬಹಳ ಅನುಭವಿಗಳು. ಬೆಳ್ಳಾರಿಯವರು ರಾಷ್ಟ್ರೀಯ ಮಟ್ಟದಲ್ಲಿ ದೆಹಲಿಯಲ್ಲಿ
ಇದರ ಚಿಂತನೆಗಳು, ಅಥವಾ ರಾಜ್ಯದಲ್ಲಿ ಹೇಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಥವಾ ಇನ್ನಿತರ ಸ್ವಾತಂತ್ರ್ಯ ಯೋಧರ ಚಿಂತನೆಗಳು ಬರ್ತದೆ, ಆ ರೀತಿಯದ್ದು ಬರಬೇಕು ಅಂತ ಹೇಳುವಂಥ ಒಂದು ನೆಲೆಯನ್ನು ನಮ್ಮ ಮುಂದೆ ಇಟ್ಟಾಗ ನೋಡಿ ಸರ್, ಮೋಕ್ಷಗುಂಡ ವಿಶ್ವೇಶ್ವರಯ್ಯನವರ ಹೆಸರು ಕರ್ನಾಟಕ ಸಂಘದ ಎದುರಿನ ಮೆಟ್ರೋ ರೈಲು ನಿಲ್ದಾಣಕ್ಕೆ ಅದು ದಾಖಲಾಗಿದೆ ಅಂತ ಹೇಳಿದರೆ ಬಹುಶಃ ಇದರಿಂದ ದೊಡ್ಡದಾದಂಥ ಸಾಧನೆ ಮತ್ತೆ ಯಾವುದಿಲ್ಲ. ಕೆಲವರು ಕೇಳಬಹುದು, ಹುಲಿವೇಷ ದೆಹಲಿದ ರಸ್ತೆಡ್ ಮಲ್ತಿನ ದಾದ ಅವೆರ ಉಂಡು, ಅವೆರ ದಾಲ ಇದ್ದಿ ಹುಲಿವೇಷ ನಮ್ಮ ಊರದ, ಯಕ್ಷಗಾನ ನಮ್ಮ ಊರದ, ಪಟ್ಲರ್ನ ಭಾಗವತಿಗೆ ನಮ್ಮ ಊರದ. ಆ ಭಾಗವತಿಕೆಯ ಧ್ವನಿಯೊಂದಿಗೆ ಅಥವಾ ನಮ್ಮ ಅದು ಟೆಂಕೋ ಬಡಗೋ ಬಡಾಗಳು ಯಾವುದೇ ತಾಳಮದ್ದಲೆಯ ಸ್ವರೂಪದಲ್ಲಿ ಅಥವಾ ಕಾರಂತರು ಅಂದು ಕಂಡಂತಹ ಬ್ಯಾಲೆಯ ಸ್ವರೂಪದಲ್ಲಿ ವೀರರಾಣಿ ಅಬ್ಬಕ್ಕನ ಚಿಂತನೆ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ಆಯಾ ಭಾಷೆಗಳಲ್ಲಿ ಆದಾಗ ಆಕೆಗೆ ನಿಜವಾಗಿ ನಾವು ಸಲ್ಲಿಸುವ ಗೌರವದ ಹೌದು ಅಲ್ವೋ ನೀವು ಯೋಚನೆ ಮಾಡಿ. ಬಂಧುಗಳೇ, ಅದು ಏನೇ ಇರಲಿ, ಜಿಲ್ಲಾಡಳಿತ, ಸರ್ಕಾರಿ ವ್ಯವಸ್ಥೆ, ಇದರ ಎಲ್ಲದರ ಒಳಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಸ್ವಲ್ಪ ಮಟ್ಟಿಗೆ ನಮ್ಮನ್ನು ನಾವು ಇಂಗ್ಲೀಷಲ್ಲಿ ಹೇಳ್ತಾರೆ ಕಾಂಪ್ರಮೈಸ್ ಅಂತ ಹೇಳ್ಕೊಂಡು ನಮ್ಮನ್ನು ನಾವು ಸ್ವಲ್ಪ ಅದರಲ್ಲಿ ನಾವು ಅದಕ್ಕೆ ಬೇಕಾದ ನೆಲೆಯಲ್ಲಿ ನಾವು ಹೋಗಬೇಕಾಗ್ತದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಥವಾ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದೆಲ್ಲ ಇದ್ದದ್ದೇ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಿಂದ ಮೊದಲುಗೊಂಡು ಹಲವಾರು ಸಾಹಿತ್ಯ ಸಮ್ಮೇಳನಗಳಲ್ಲಿ ಇದರೆಲ್ಲ ಕಷ್ಟ ಸುಖಗಳನ್ನೆಲ್ಲ ಅನುಭವಿಸುವ ನಾನಾಗಲಿ ಪುನರ್ದೂರವರಾಗಲಿ ಭಾಳ ಚೆನ್ನಾಗಿ ಗೊತ್ತು. ಆದರೆ ನಮ್ಮ ಉದ್ದೇಶ ಇದು ಗಟ್ಟಿಯಾಗಿದೆ. ಬಹುಶಃ ಇಡೀ ಈ ಸಮಿತಿಯನ್ನು ನೋಡುವಾಗ ಈ ಉದ್ದೇಶ ಯಾವತ್ತೂ ಇದು ಹಿಂದೆ ಉಳಿಯುವುದಿಲ್ಲ. ಮಂಗಳೂರಿನ ನಗರ, ಅದರ ಪುರಭವನ ಅಥವಾ ಉಳ್ಳಾಲಕ್ಕೆ ಮಾತ್ರ ಸೀಮಿತವಾಗದೆ ರಾಣಿ ಅಬ್ಬಕ್ಕ ಭಾಸ್ಕರ ಕುಕ್ಕುಳ್ಳಿಯವರು ಬಹಳ ವಿವರವಾಗಿ ಇದರ ಚಿಂತನೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಉದ್ದೇಶವನ್ನು ಯಾವುದೇ ರೀತಿಯ ಆಕ್ರೋಶಗಳು ಅಥವಾ ಯಾವುದೇ ರೀತಿಯ ಒಂದು ರೀತಿಯ ವಿಕೃತ ಮನೋಭೂಮಿಕಲ್ಲಿ ಇರಲಿಲ್ಲ. ಸಕಾರಾತ್ಮಕವಾದಂಥ ಚಿಂತನೆಗಳೊಂದಿಗೆ ಮುಂದಕ್ಕೆ ಹೋಗುವಂಥದ್ದು, ಎಲ್ಲರನ್ನೂ ಕಟ್ಟಿಕೊಂಡು ಎಲ್ಲವನ್ನೂ ಒಳಗೊಂಡು ಉದ್ದೇಶ ವೀರರಾಣಿ ಅಬ್ಬಕ್ಕನ ಚಿಂತನೆಯನ್ನು ನಮ್ಮ ಮುಂದಿನ ಬೆಳಕಾದಂಥ ಭಾವಿ ಜನಾಂಗಕ್ಕೆ ಅದನ್ನು ಪ್ರಸ್ತುತಪಡಿಸುವಂಥದ್ದು. ಆ ಮುಖೇನ ನಮ್ಮೊಳಗೆ ಇನ್ನೋರ್ವ ರಾಣಿ ಅಬ್ಬಕ್ಕ ಅರ್ಥಾತ್ ಸಾಧಕಿ ಹುಟ್ಟಬೇಕು, ಸಾಧಕ ಹುಟ್ಟಬೇಕು ಎನ್ನುವಂಥ ಸದ್ಭಯಕ್ಕೆ ಇದು ಆಗಲಿ, ಇದು ಸಾಧ್ಯವಾಗಲಿ, ಇದು ಸಾಧುವಾಗಲಿ. ಇನ್ನೂ ಹೆಚ್ಚಿನ ಸಂತೋಷ ಅಂದರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಶಕ್ತಿ ಇದರ ಜೊತೆಗೆ ಸೇರಿದರೆ ಬಹುಶಃ ಇದು ಶೈಕ್ಷಣಿಕ ರಂಗದ ಇನ್ನಿತರ ಎಲ್ಲ ವ್ಯವಸ್ಥೆಗಳಲ್ಲೂ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂತೆ ಆಗ್ತದೆ ಅಧಿಕೃತವಾಗಿ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳನ್ನು ಸಲ್ಲಿಸಿ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿನ್ನೆ ತಾನೇ ಭಾಸ್ಕರ್ ರೈಗಳು ದೂರವಾಣಿ ಕರೆ ಮಾಡಿ ನನಗೆ ವಿಷಯ ತಿಳಿಸಿದಾಗ ಸಂತೋಷದಲ್ಲಿ ಒಪ್ಪಿಕೊಂಡೆ. ಬರುವಾಗ ಸ್ವಲ್ಪ ತಡ ಆಯಿತು, ನಿನ್ನೆ ಹೇಳಿದ್ದೆ 5:30 ಗಂಟೆಗಂತೂ ಖಂಡಿತ ಮುಟ್ತೇನೆ ಅಂತ. ಆದರೆ ಈ ವೇದಿಕೆಯನ್ನು ಒದಗಿಸಿದ ಭಾಸ್ಕರ್ ರೈ ಹಾಗೂ ಈ ಎಲ್ಲ ಟೀಮಿನ ಸದಸ್ಯರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಸಂಘಟನೆಯನ್ನು ಕಟ್ಟುವುದು ದೊಡ್ಡದಲ್ಲ, ಅದರ ಹಿಂದೆ ಎಷ್ಟು ಕೆಲಸಗಳಿದೆ, ಆ ಕೆಲಸಗಳಿಗೆ ನಾವು ತೊಡಗಿಕೊಳ್ಳುವಾಗ ಏನೆಲ್ಲ ಸವಾಲುಗಳು ನಮಗೆ ಎದುರಾಗ್ತಾ ಇದೆ ಎಂಬುದನ್ನು ಭಾಸ್ಕರ್ ರೈಗಳು ಸಂಕ್ಷಿಪ್ತವಾಗಿ ಹೇಳಿದರು. ಇಂತಹ ಒಂದು ಕಾರ್ಯಕ್ರಮವನ್ನು ಅಥವಾ ಇಷ್ಟು ದೊಡ್ಡ ಶೌರ್ಯವಂತೆಯ ಒಂದು ನಾಮಸ್ಮರಣೆಯನ್ನು ಅಥವಾ ಒಂದು ಹೆಸರನ್ನು ನಾವು ದೇಶ ಮಟ್ಟದಲ್ಲಿ ಪಸರಿಸದೇ ಇದ್ರೆ ನಾವು ಈ ಊರಲ್ಲಿ ಹುಟ್ಟಿ ಏನು ಪ್ರಯೋಜನ? ಇದು ಮಾಡಲೇಬೇಕಾದ ನಮ್ಮ ಎಲ್ಲರ ಕರ್ತವ್ಯವೇ ಹೌದು, ತುಳುನಾಡಿನ ಎಲ್ಲಾ ಜನಗಳ ಕರ್ತವ್ಯವೇ ಹೌದು. ಅದನ್ನು ಈ ಸಮಿತಿಯವರು ಮಾಡ್ತಾ ಇದ್ದಾರೆ. ಈ ಸಮಿತಿಯವರು ಮಾತ್ರ ಅಲ್ಲ, ನಾವು ಕೂಡ ಅದಕ್ಕೆ ಯಾವುದೇ ದುರುದ್ದೇಶ ಇಲ್ಲದೆ, ಸ್ವಾರ್ಥ ಮನೋಭಾವ ಇಲ್ಲದೆ ಕೈ ಜೋಡಿಸಬೇಕು. ಎಲ್ಲ ವಿಚಾರದಲ್ಲೂ ನಾವು ಕೈ ಜೋಡಿಸಬೇಕು. ವಿಶ್ವವಿದ್ಯಾನಿಲಯವೇ ನಮ್ಮ ಜೊತೆ ಇದೆ ಎಂಬುದಾಗಿದ್ದರೆ ಅದರಲ್ಲಿ ಎರಡು ಮಾತೇ ಇಲ್ಲ. ಖಂಡಿತವಾಗಿಯೂ ಕಲಾವಿದರ ನೆಲೆಯಲ್ಲಿ ಕೂಡ ನಾನು ನಿಂತು ಹೇಳ್ತಾ ಇದ್ದೇನೆ, ಖಂಡಿತವಾಗಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ, ಇದಕ್ಕೆ ಮುಂದುವರಿಯೋಣ ಅಂತ ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇವತ್ತಿನ ಸಂದರ್ಭದಲ್ಲಿ ಈ ಹೆಸರು ನಮ್ಮ ಹಬ್ಬಕ್ಕ ನಿಜವಾಗಿಯೂ ಅರ್ಥಪೂರ್ಣ ಅಂತ ನಾನು ಹೇಳಿದೆ. ಯಾಕಂದ್ರೆ ಈ ಹಬ್ಬಕ್ಕೆ ಎನ್ನುವಂತಹ ವೀರ ಮಹಿಳೆ ನಮ್ಮೆಲ್ಲರಿಗೆ ಸೇರಿದಂತಹ ಮಹಿಳೆ ಆಗಿದ್ದಾರೆ. ಜಾತಿ, ಧರ್ಮ, ಮತ ಎಲ್ಲವನ್ನ ಬಿಟ್ಟು ಮೀರಿ ದೇಶ ಪ್ರೇಮವನ್ನ ಸಾರಿದಂತಹ, ಪೋರ್ಚುಗೀಸರನ್ನ ಹಿಮ್ಮೆಟ್ಟಿಸಿದಂತಹ ವೀರ ಮಹಿಳೆ ಆಕೆ ಆಗಿದ್ಲು. ಆಕೆ ಬಗ್ಗೆ ಇಲ್ಲಿ ಆದಂತಹ ತಾಳಮದ್ದಲೆಯನ್ನು ನೋಡುವಂಥ ಅವಕಾಶ ನನಗೆ ಕೂಡ ಸಿಕ್ತು. ಅದ್ಭುತವಾದಂತಹ ತಾಳಮದ್ದಲೆ. ನಾನು ಚರಿತ್ರೆಯ ಕೆಲವೊಂದು ವಿಷಯಗಳನ್ನ ಓದ್ತಾ ಇದ್ದೆ ಅಬ್ಬಕ್ಕ ರಾಣಿಯ ಬಗ್ಗೆ.
ಅಲ್ಲಿ ಬರುವಂಥ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. 1565ರಲ್ಲಿ ಅಂತ ಕಾಣುತ್ತೆ, 1555ರಲ್ಲಿ ಪೋರ್ಚುಗೀಸ್ ವೈಸ್ರಾಯಿಯ ಜನರಲ್ ಏನಿದ್ದಾರೆ ಇಲ್ಲಿ ಬಂದು ಯುದ್ಧಕ್ಕೆ ಅಂತ ಉಳ್ಳಾಲದ ಕೋಟೆಗೆ ಆಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ ಈ ರಾಣಿ ಅಬ್ಬಕ್ಕ ಅವರು ಒಂದು ಮಸೀದಿಗೆ ಹೋಗಿ ಅಲ್ಲಿ ಆಶ್ರಯ ಪಡೆದುಕೊಂಡ್ರಂತೆ. ಮಸೀದಿಗೆ ಹೋಗಿ ಅವ್ರು ಯಾಕೆ ಈ ದೇವಸ್ಥಾನಕ್ಕೆ ಹೋಗಿಲ್ಲ, ಯಾಕೆ ಮಸೀದಿಗೆ ಹೋದ್ರು ಅಂದರೆ ಆ ಸಂದರ್ಭದಲ್ಲಿ ದೇವಸ್ಥಾನಗಳನ್ನು ಆಕ್ರಮಣ ಮಾಡುವಂಥ ಪರಿಸ್ಥಿತಿ ಇತ್ತು ಪೋರ್ಚುಗೀಸರು. ಅದಕ್ಕಾಗಿ ಅವರು ಈ ಮಸೀದಿಗೆ ಹೋಗಿ ಅಲ್ಲಿ ಆಶ್ರಯ ಪಡ್ಕೊಂತಂದ್ರೆ ಅಂದರೆ ಒಂದು ರೀತಿ ಜಾತ್ಯತೀತೆಯ ಮನೋಭಾವ ಎಷ್ಟಿತ್ತು ನೋಡಿ ಆ ಸಂದರ್ಭದಲ್ಲಿ. ಅಷ್ಟು ಮಾತ್ರವಲ್ಲ, ನಂತರ ನಮ್ಗೆ ಗೊತ್ತಿದ್ದ ಹಾಗೆ ಈಗಾಗಲೇ ಇದರ ಪ್ರಸ್ತಾಪನೆ ಇಲ್ಲಿ ಆಗಿದೆ, ಅವರ ಸೈನ್ಯದಲ್ಲಿ ಎಲ್ಲ ಜಾತಿ ಧರ್ಮದ ಜನರು ಇದ್ರು. ಅಲ್ಲಿ ಮುಸ್ಲಿಮರಿದ್ರು, ಅಲ್ಲಿ ಹಿಂದೂಗಳಿದ್ರು, ಜೈನರಿದ್ರು. ಅವರ ಈ ನೌಕಾದಳ ಏನಿದೆ ಅದರಲ್ಲಿ ಬ್ಯಾರಿ ಸಮುದಾಯದ ಮುಸ್ಲಿಂ ಬಾಂಧವರಲ್ಲಿ ಸೈನಿಕರಾಗಿ ಕೆಲಸ ಮಾಡ್ತಾ ಇದ್ರು ಅನ್ನುವಂಥ ಉಲ್ಲೇಖ ಚರಿತ್ರೆಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇದನ್ನು ನಾನು ಇಲ್ಲಿ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ, ರಾಣಿ ಅಬ್ಬಕ್ಕ ಅಂತಹ ಧೀರ ಮಹಿಳೆ ಅಥವಾ ಅಂತಹ ವ್ಯಕ್ತಿಗಳು ನಮ್ಮ ಈ ಪ್ರದೇಶಕ್ಕೆ, ನಮ್ಮ ದೇಶಕ್ಕೆ ಅತ್ಯಮೂಲ್ಯ ಒಂದು ಕೊಡುಗೆ ನೀಡಿದಂಥವರು, ನಮಗೆ ಅದ್ಭುತವಾಗಿ ಪ್ರೇರಣೆ ನೀಡುವಂಥ ವ್ಯಕ್ತಿಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮಗೆ ಇವತ್ತು ನಮ್ಮ ದೇಶ ಉಳಿಬೇಕಾದ್ರೆ, ನಮ್ಮ ದೇಶ ಒಂದು ಅದ್ಭುತ ಮಾದರಿ ದೇಶ ಆಗಬೇಕಾದ್ರೆ ಅಲ್ಲಿರುವಂಥ ಪ್ರಮುಖ ಗುಣ ಅಂದರೆ ಜಾತ್ಯತೀತತೆ. ಇದನ್ನು ಬಿಟ್ಟು ನಮ್ಮ ದೇಶವಾಗಿ ಉಳಿತಿದೆ ಅಂತ ನಾನು ಭಾವಿಸ್ತಾ ಇಲ್ಲ. ಅದನ್ನು ಗಾಂಧೀಜಿ ಅವರು ಕೂಡ ಹೇಳ್ತಾ ಇದ್ರು, ಎಲ್ಲ ರಾಷ್ಟ್ರ ನಾಯಕರು ಹೇಳ್ತಾ ಇದ್ದಾರೆ. ಆ ಜಾತ್ಯತೀತೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ರಾಣಿ ಅಬ್ಬಕ್ಕನಂತಹ ವೀರ ಮಹಿಳೆಯರು ನಮಗೆ ಸ್ಫೂರ್ತಿ ಆಗ್ತಾರೆ, ಮಾದರಿ ಆಗ್ತಾರೆ. ಅದಕ್ಕಾಗಿ ಇಂಥ ಉತ್ಸವಗಳು ನಿಜವಾಗಿಯೂ ಅರ್ಥಪೂರ್ಣ ನಡೀತಾ ಇರಲಿ. ಈ ಉತ್ಸವವನ್ನು, ಈ ಹಬ್ಬಕ್ಕ ನಮ್ಮ ಹಬ್ಬಕ್ಕ ಅನ್ನುವಂಥ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಈ ಪ್ರತಿಷ್ಠಾನದ ಎಲ್ಲ ಸದಸ್ಯರಿಗೆ ನಾನು ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ, ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಮತ್ತು ನನಗೆ ಈ ವೇದಿಕೆಯಲ್ಲಿ ಎರಡು ಮಾತುಗಳನ್ನು ಆಡಲಿಕ್ಕೆ ಈ ಅವಕಾಶ ನೀಡಿದ್ದಕ್ಕಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಇದರ ಇವತ್ತಿನ ಕಾರ್ಯಕ್ರಮದ ಹೆಸರು ನಮ್ಮ ಹಬ್ಬಕ್ಕ ಶ್ರಾವಣ ಸಂಭ್ರಮ. ಶ್ರಾವಣ ಸಂಭ್ರಮ ಭಾದ್ರಪದ ಮಾಸದಲ್ಲಿ ನಡೀತಾ ಉಂಟು. ಹೌದು, ತುಳುವಲ್ಲಿ ಇನ್ನು ಶ್ರಾವಣ ಅಂತ ಹೇಳಿದ್ರು. ಓಕೆ, ಯಾಕಂದರೆ ಬದಿಯಲ್ಲಿ ನಮ್ಮ ಇಲ್ಲಿ ನೆಹರು ಮೈದಾನದಲ್ಲಿ ಇಷ್ಟು ಅಬ್ಬರದಲ್ಲಿ ಗಣೇಶೋತ್ಸವದ ಒಂದು ಸಡಗರ ಇದ್ದರೂ ಕೂಡ ಸಾಕಷ್ಟು ಜನರು ಇಷ್ಟು ದೊಡ್ಡ ಒಂದು ಮಳೆಯಲ್ಲಿ ಕೂಡ ಲೆಕ್ಕಿಸದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಂದರೆ ಈ ಕಾರ್ಯಕ್ರಮದ ಬಗ್ಗೆ ಹಾಗೂ ನಮ್ಮ ವೀರರಾಣ ಹಬ್ಬಕ್ಕ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಮತ್ತು ಅಭಿಮಾನ ಉಂಟಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಇಂಗ್ಲಿಷಲ್ಲಿ ಹೇಳ್ತಾರೆ, ಶೋ ಮಿ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಹೂ ಆರ್ ಯು ಅಂತ. ಅದೇ ರೀತಿ ಈ ಒಂದು ಸಲಹಾ ಸಮಿತಿ ಎಲ್ಲ ಸದಸ್ಯರು ನೋಡಿ, ನನ್ನನ್ನು ಕೂಡ ಸೇರಿಸಿದ್ದಾರೆ ಅವರು. ಸಲಹಾ ಸಮಿತಿಯ ಸದಸ್ಯರು ಅತಿರಥ, ಮಹಾರಥ, ಷಡ್ರಥ ಎಲ್ಲ ಅನೇಕ ನಮ್ಮ ದೆಹಲಿಯಿಂದ ಕೂಡ ನಮ್ಮ ಈಗ ವಸಂತ ಅವರು ಕೂಡ ಇದ್ದರು. ಎಲ್ಲ ನೋಡುವಾಗ ಇದು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸಮಿತಿಯನ್ನು ರಚಿಸಿದ್ದಾರೆ. ಕೇವಲ ಎರಡನೇ ಕಾರ್ಯಕ್ರಮ ಇದು. ಅಂಬೆಗಾಲಿಕ್ತಾ ಉಂಟು. ಇಂಥ ಒಂದು ಅಂಬೆಗಾಲಿಕ್ಕುವ ಆಗ ಕೂಡ ಇಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ನಿಜವಾಗಿ ಇದು ಮುಂದೆ ಇನ್ನೂ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಈಗಾಗಲೇ ನಮ್ಮ ರೇಡಿಯೋ ಸಾರಂಗ್ ಇದರ ಮೆನುವಿನವರು ಹೇಳಿದರು, ಈಗ ಜಾತಿ ಮತ ಭೇದ ನಮ್ಮ ದೇಶ ಮುಂಚಿನಿಂದಲೂ ಜಾತ್ಯತೀತ ರಾಷ್ಟ್ರ ಅಂತೇಳಿ ಹೇಳ್ತಾರೆ. ನಿಜವಾಗಿ ಮುಂಚಿನಿಂದಲೂ ಕೂಡ ಜಾತ್ಯತೀತ ರಾಷ್ಟ್ರ. ಆದರೆ ಪ್ರತಿಯೊಂದು ನೀವೊಂದು ಅಪ್ಲಿಕೇಶನ್ ಫಿಲ್ ಮಾಡುವಾಗ ನೀವು ಯಾವುದು ಜಾತಿ, ಯಾವುದು ಧರ್ಮ, ಯಾವುದು ಉಪಜಾತಿ, ಯಾವುದು ಕಸುಬು, ರಾಜಕೀಯದಲ್ಲಿ ಕೂಡ ಒಂದು ಶಾಸಕರಿಗೆ ಸೀಟು ಕೊಡುವುದಿಲ್ಲ, ಮಂತ್ರಿ ಮಾಡೋದಿಲ್ಲ, ಅವ ಯಾವ ಜಾತಿ, ಇವಳು ಯಾವ ಜಾತಿ ಅಂತೇಳಿ. ಅಂದರೆ ನಾವು ಮಾತನಾಡೋದು ಒಂದು, ಪಾಲನೆ ಮಾಡುವುದು ಇನ್ನೊಂದು. ಅದು ಆಗಬಾರ್ದು ಅಂತೇಳಿ. ಅದಕ್ಕೆ ಹೇಳ್ತಾರೆ ಏನು, ಭಾರತಾಂಬೆಯ ಮಡಿಲಲ್ಲಿ ಜನ್ಮಿಸಿದ ನಾವೆಲ್ಲ ಧನ್ಯರು. ಭಾರತಾಂಬೆಯ ಮಡಿಲಲ್ಲಿ ಜನ್ಮಿಸಿದ ನಾವೆಲ್ಲ
ನಮ್ಮ ನಾಡಿನಲ್ಲೇ ನಾವು ಆಗಿದ್ದೇವೆ ಅನ್ಯರು ಅಂತ ಹೇಳ್ತಾರೆ. ಯಾಕಂದರೆ ಅಂಥ ಒಂದು ನಾವು ಹೇಳ್ತೇವೆ ಜಾತ್ಯತೀತ ರಾಷ್ಟ್ರ, ಜಾತ್ಯತೀತ ನಿಲುವು ಎಲ್ಲ ಹೇಳ್ತೇವೆ. ಆದರೆ ನಮ್ಮೊಳಗೆ ನಮ್ಮ ಮನೆಯಿಂದಲೇ ಸ್ಟಾರ್ಟ್ ಆಗ್ತದೆ ಜಾತಿ ವಿಷಯ. ಅದು ಆಗಬಾರ್ದೇ ಆಗಬೇಕಾದ್ರೆ ಏನು ಮಾಡಬೇಕು? ನಮ್ಮ ರಾಷ್ಟ್ರೀಯತೆ ಅಂದರೆ ನಮ್ಮ ಒಂದು ಪೇಟ್ರಿಯಾಟಿಸಮ್ ನಮ್ಮ ಸಣ್ಣ ಎಳವೆಯಿಂದ ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕು. ಸ್ವಾತಂತ್ರ್ಯ ದಿನಾಚರಣೆ ದಿನ ಒಂದು ಬಾವುಟ ನಾವು ಇದು ಮಾಡ್ತೇವೆ, ಅದು ದಂಡ ಮುಂಚೆ ಹೇಳಿದ್ರು ಪದ್ಯ ಅಲ್ಲಿ ಮುಗಿಲಿಲ್ಲ. ನಮ್ಮ ರಾಷ್ಟ್ರೀಯತೆ ಜಾಸ್ತಿ ಆಗಬೇಕಾದ್ರೆ ನಮ್ಮ ಮಕ್ಕಳಿಗೆ ಎಳವೆಯಿಂದಲೇ ನಮ್ಮ ರಾಷ್ಟ್ರೀಯತೆಯ ಬಗ್ಗೆ ಒಂದು ಅವರಿಗೆ ಒಂದು ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮ ಮಾಡಬೇಕು. ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ಮಕ್ಕಳಿಗೆ ಭರತನಾಟ್ಯ, ಈ ಸಂಗೀತ, ಅನೇಕ ನಮ್ಮ ಒಂದು ಪುರಾತನ ಸಂಸ್ಕೃತಿಯ ಭವ್ಯ ಸಂಸ್ಕೃತಿಯನ್ನು ಬಿಂಬಿಸುವ ಈ ಯಕ್ಷಗಾನ ಇರ್ಬೋದು, ತಾಳಮದ್ದಲೆ ಇರ್ಬೋದು, ಎಲ್ಲ ಇಂಥ ವಿಷಯದಲ್ಲಿ ನಾವು ಅವರಿಗೆ ಟ್ರೈನಿಂಗ್ ಕೊಡೋದು ಬಿಟ್ಟು ನಾವು ಬೇರೆ ಬೇರೆ ಡ್ಯಾನ್ಸ್ ಕ್ಲಾಸಿಗೆ ಕಳಿಸೋದು, ಮತ್ತು ಅನೇಕ ಪಾಶ್ಚಾತ್ಯ ಒಂದು ಹೇಳ್ತಾರೆ ಮ್ಯೂಸಿಕ್ ಅಂಥದಕ್ಕೆಲ್ಲ ನಾವು ಒಲವು ತೋರಿಸ್ತಾ ಇದ್ದೇವೆ. ಅದನ್ನು ಸಲ್ಲದು. ಯಾಕಂದರೆ ನಮ್ಮ ಭಾರತೀಯ ಭವ್ಯ ಸಂಸ್ಕೃತಿ ಅದು ನಮ್ಮ ಮಕ್ಕಳಲ್ಲಿ ನಾವು ಎಳವೆಯಿಂದಲೇ ತುಂಬಿಸಿದರೆ ಮುಂದೆ ಅವರು ಇನ್ನೂ ಒಳ್ಳೆ ದೇಶ ಪ್ರೇಮಿಗಳಾಗಿ ನಮ್ಮ ದೇಶ ಇನ್ನೂ ಉನ್ನತ ಮಟ್ಟಕ್ಕೆ ಇರುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತೇವೆ. ಅದಕ್ಕೆ ಹೇಳ್ತೇವೆ ಜಾತಿ ಭೇದದ ಬಗ್ಗೆ ಒಂದು ಸುಭಾಷಿತಕಾರ ಹೇಳ್ತಾರೆ, ಏನು? ಅಯಂ ನಿಜ ಪರೋವೇತ್ತಿ ಗಣನ ಲಘುಚೇತಸಾಂ. ಅಯಂ ನಿಜ ಪರೋವೇತ್ತಿ ಗಣನ ಲಘುಚೇತಸಾಂ ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ. ಇದರ ಅರ್ಥ ಏನಂದ್ರೆ, ಇವನು ನಮ್ಮವ ಅಯಂ ನಿಜ, ಪರೋವೇತ್ತಿ ಅವ ಬೇರೆಯವ. ಗಣನ ಯಾರು ಎಣಿಸ್ತಾರೆ? ಲಘುಚೇತಸಾಂ, ಸಣ್ಣ ಮನಸ್ಸಿನವರು ಮಾತ್ರ ಅದಕ್ಕೆ ಎಣಿಸ್ತಾರೆ. ಉದಾರ ಚರಿತಾನಂತೂ ವಿಶಾಲ ಹೃದಯದವರು ಏನು ಎಣಿಸ್ತಾರೆ? ವಸುಧಾ ಏವ ಕುಟುಂಬಕಂ, ಇಡೀ ಪ್ರಪಂಚವೇ ನಮ್ಮ ಕುಟುಂಬ ಅಂತ ಎಣಿಸ್ತಾರೆ. ಹಾಗೆ ಈ ಒಂದು ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ, ಅದೇ ಹೇಳ್ತದೆ ರಾಷ್ಟ್ರೀಯ ಪ್ರತಿಷ್ಠಾನ. ಯಾವುದೇ ಒಂದು ಪ್ರದೇಶಕ್ಕೆ ಸೀಮಿತವಾಗದೆ ಇಡೀ ನಮ್ಮ ದೇಶದ ಒಂದು ದಿಟ್ಟ ಮಹಿಳೆ, ಸ್ವಾತಂತ್ರ್ಯ ಸಂಗ್ರಾಮವನ್ನು ಮಾಡಿದಂಥ ಒಂದು ದಿಟ್ಟ ಮಹಿಳೆಯನ್ನು ನಾವು ಬಿಂಬಿಸಬೇಕು. ಇನ್ನು ಮುಂದೆ ಕೂಡ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಆಗಬೇಕು. ಇದು ಇವತ್ತು ಕೂಡ ತಾಳಮದ್ದಲೆ ಕೂಡ ಅದೇ ವಿಷಯದಲ್ಲಿ ಮಾಡಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ನಡೆಸಿ ಇನ್ನು ಮುಂದೆ ಈ ಶಾಲಾ ಮಟ್ಟದ ಒಂದು ಕಾಂಪಿಟಿಷನ್ ಮಾಡಬೇಕು. ಹಬ್ಬಕ್ಕ ರಾಣಿಯ ಒಂದು ಇದರ ಬಗ್ಗೆ ಒಂದು ನೃತ್ಯ ಸ್ಪರ್ಧೆ ಅಥವಾ ಸಂಗೀತ ಸ್ಪರ್ಧೆ ಅಥವಾ ಡಿಬೇಟ್ ಅದನ್ನು ಇಟ್ಟರಾಗ ಎಲ್ಲ ಶಾಲಾ ಮಕ್ಕಳಿಗೆ ಅದರ ಬಗ್ಗೆ ನಾವು ಒಂದು ನಮ್ಮ ಒಂದು ಪರಂಪರೆಯನ್ನು ಹೇಳಿದಾಗ ಆಗ್ತದೆ. ಮತ್ತು ಈ ಮಹಿಳೆಯರು ಮುಂಚೆ ನಮ್ಮ ಒಂದು ಸಂಸ್ಕೃತದಲ್ಲಿ ಒಂದು ಗಾದೆ ಇತ್ತು, ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಅಂದರೆ ಮುಂಚೆಯಿಂದ ಪುರುಷ ಪ್ರಧಾನವಾದ ಒಂದು ನಮ್ಮ ಒಂದು ಪರಂಪರೆ ಇತ್ತು. ಆದರೆ ಇತ್ತೀಚೆಗೆ ಮಹಿಳೆಯರು, ನೀವು ಕಾಲೇಜಲ್ಲಿ ನೋಡಿ, ನಿಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಕೂಡ ನೋಡಿ, ರ್ಯಾಂಕ್ ಜಾಸ್ತಿ ಬರೋದು, ಒಳ್ಳೆ ರಿಸಲ್ಟ್ ಕೊಡೋದು ಎಲ್ಲ ಮಹಿಳೆಯರು. ನಮ್ಮ ದೇಶದ ಒಂದು ಈಗ ಫೈನಾನ್ಸ್ ಮಿನಿಸ್ಟರ್ ಕೂಡ ನಮ್ಮ ನಿರ್ಮಲಾ ಸೀತಾರಾಮನ್ ಕೂಡ ಮಹಿಳೆ. ಅದೇ ರೀತಿ ನಮ್ಮ ಈಗಿನ ಈ ಪಾರ್ಲಿಮೆಂಟಲ್ಲಿ 78 ಜನ ಮಹಿಳೆಯರು ಇದ್ದಾರೆ. ಇನ್ನೂ ಜಾಸ್ತಿ ಆಗಬೇಕದು. ಆದ್ದರಿಂದ ಎಲ್ಲ ವಿಷಯದಲ್ಲಿ ಇವತ್ತು ನಮ್ಮ ಮಿಲಿಟರಿಯಲ್ಲಿ ಕೂಡ ಮಹಿಳೆಯರು ಅವರ ಒಂದು ಏನು ಹೇಳ್ತಾರೆ ದೇಶ ಪ್ರೇಮಕ್ಕಾಗಿ ಮಿಲಿಟರಿಯನ್ನು ಜಾಯ್ನ್ ಆಗಿದ್ದಾರೆ. ಸೊ ಈ ರೀತಿಯೆಲ್ಲ ಇರುವಾಗ ನಾವು ಅದನ್ನು ಸ್ವಲ್ಪ ಚೇಂಜ್ ಮಾಡುವ. ಏನಂದರೆ ಉದ್ಯೋಗಂ ಪುರುಷ ಲಕ್ಷಣಂ ಇದ್ದದ್ದು ಉದ್ಯೋಗಂ ಮನುಜ ಲಕ್ಷಣಂ ಅಂತ ಹೇಳ್ತಾ ಈ ವೀರರಾಣಿ ಹಬ್ಬಕ್ಕನ ಒಂದು ಸ್ಫೂರ್ತಿ ನಮ್ಮೆಲ್ಲರಿಗೂ ಸಿಗಲಿ ಅಂತ ಹೇಳಿ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನ ಒಂದು ಧನ್ಯವಾದ ಹೇಳಿ ನನಗೆ ಮಾತಾಡಲಿಕ್ಕೆ ಎರಡು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಇವರು ನಿರ್ವಹಿಸುವ ರಾಣಿ ಹಬ್ಬಕ್ಕ ಸೇವಾ ಪುರಸ್ಕಾರ ಇದರ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಉಸ್ತುವಾರಿ ಸಚಿವರು ಶಾಸಕರಾದ UT ಖಾದರ್ ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಭೆಯಲ್ಲಿ ನೆರವೇರಿದಂಥ ಮಂಗಳೂರು ವಿಶ್ವವಿದ್ಯಾನಿಲಯ ಇದರ ಕುಲಪತಿಗಳಾದ PS ಎಡಪಡಿ ತಾಯಿಯವರೇ, ನಮ್ಮ ಜಿಲ್ಲೆಯ ಮಾಜಿ ಸಚಿವರು ಶಾಸಕರಾದ UT ಖಾದರ್ ಅವರೇ, ವೇದಿಕೆಯಲ್ಲಿ ನೆರವೇರಿದ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ನೆರವೇರಿದ
ಈ ಕಾರ್ಯಕ್ರಮ ಬಂದ ಎಲ್ಲ ಆತ್ಮೀಯರು, ಪ್ರಾಯಶಃ ವೇದಿಕೆಯಲ್ಲಿ ಸಾಕಷ್ಟು ಹಿರಿಯರು ಒಳ್ಳೆ ರೀತಿಯಲ್ಲಿ ವೀರರಾಣಿ ಅಬ್ಬಕ್ಕನ ವಿಚಾರದಲ್ಲಿ ಈಗಾಗಲೇ ಮಾತಾಡಿದ್ದಾರೆ. ನಾನು ಎಲ್ಲರಿಗಿಂತ ಕಿರಿಯ, ನನ್ನ ಅನುಭವ ಪ್ರಕಾರ ಮಾತಾಡೋದಂತಾದರೆ ಇಲ್ಲಿ ಹಿರಿಯರು ಹೇಳಿದರು ವೀರರಾಣಿ ಅಬ್ಬಕ್ಕನ ಉತ್ಸವ ನಮ್ಮ ಜಿಲ್ಲೆಗೆ ಇರಬಾರ್ದು, ಬೇರೆ ಜಿಲ್ಲೆಗೆ ಹೋಗಬೇಕು, ರಾಜ್ಯಕ್ಕೆ ಹೋಗಬೇಕು, ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು ಅಂತ ನಾನು ಕಂಡಂಥ ವೈಯಕ್ತಿಕ ಅನುಭವವನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಜನರು ಸಮಾಜ ಸೇವೆ ಮಾಡಿದ್ದಾರೆ. ಆದರೆ ಸಾಕಷ್ಟು ಜನರಿಗೆ ರಾಜ್ಯ ಮಟ್ಟದಲ್ಲಿ ಅಥವಾ ದೇಶದ ಮಟ್ಟದಲ್ಲಿ ಪ್ರಶಸ್ತಿ ಸಿಗುವಂಥ ಅವಕಾಶ ಕೂಡ ದೊರೆಯಿಲ್ಲ. ತಾವೆಲ್ಲರೂ ನನ್ನ ಹತ್ರ ಎಗ್ರಿ ಆಗ್ತೀವಿ. ಆದರೆ ಯಾವಾಗ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಕೊಡಲಿಕ್ಕೆ ಶುರು ಮಾಡಿದ್ರ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಯಾರೆಲ್ಲ ಸಮಾಜ ಸೇವೆ ಒಳ್ಳೆ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡಿದಾರ ಅವರನ್ನು ಗುರುತಿಸಿ ಒಂದು ಪ್ರಶಸ್ತಿ ಕೊಡುವಂಥ ಒಂದು ದೊಡ್ಡ ಕಾರ್ಯ ನಮ್ಮ ಜಿಲ್ಲೆಯ ಸಮುದಾಯದಿಂದ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಮನೆಯಲ್ಲಿ ನನ್ನ ತಾಯಿಗೆ 3 ವರ್ಷ ಹಿಂದೆ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಕೊಟ್ಟಿದ್ದಾರೆ. ಸರಳಾ ಕಾಂಚನಿಗೆ ವೀರರಾಣಿ ಅಬ್ಬಕ್ಕನ ಜೊತೆಗೆ ಈಗೆಲ್ಲ ಎಲ್ಲ ಪ್ರಶಸ್ತಿ ನೀವು ಹೇಳಿದ್ದೀರಾ ಎಲ್ಲರೂ ತಗೊಂಡು ಎಲ್ಲ ಪ್ರಶಸ್ತಿಗೆ ಅಭ್ಯರ್ಥಿತರಾಗಿದ್ದಾರೆ. ಆದರೆ ಯಾವಾಗ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಅವರಿಗೆ ದೊರೆತ ಆ ದಿವಸದಷ್ಟು ಸುಖ ಹಾಗೂ ಖುಷಿ ನಾನು ನನ್ನ ತಾಯಿಯ ಮುಖದಲ್ಲಿ ಕಂಡಿರಲಿಲ್ಲ. ನಾನು ಕೇಳಿದ್ದೆ, ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಸಿಕ್ಕಿದೆ, ನಿಮ್ಗೆ ಯಾಕೆ ಖುಷಿ ಆಗೋದಿಲ್ಲ ಕೇಳಿದ್ದೆ. ನಮ್ಮ ಸ್ಥಳೀಯರು ಕೊಟ್ಟ ಪ್ರಶಸ್ತಿ, ಇದರಷ್ಟು ಖುಷಿ ನನಗೆ ಯಾವಾಗಲೂ ಆಗಲಿಲ್ಲ ಅಂತ ನಾನು ಆ ಸಂದರ್ಭವನ್ನು ಇಲ್ಲಿ ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ವೇದಿಕೆಯಲ್ಲಿ ಇವತ್ತು ಜನ ನೋಡಿದರೆ ವೇದಿಕೆಯ ಮುಂಭಾಗಕ್ಕಿಂತ ಹೆಚ್ಚು ವೇದಿಕೆಯಲ್ಲಿ ಜನ ಇದ್ದಾರೆ. ಇದು ನಮ್ಮದು ಯಾವುದೂ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಆಗಬಾರ್ದು. ಇದಕ್ಕೆ ಮುಖ್ಯ ಕಾರಣ ಏನಂದರೆ, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನು ತುಂಬ ಸಾಮಾಜಿಕ ಚಟುವಟಿಕೆಯಲ್ಲಿ ತುಂಬ ಸಂಘ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ನಮ್ಮಲ್ಲಿ ಒಂದು ದೊಡ್ಡದು ಮಿಸ್ಟೇಕ್ ಆಗ್ತಾ ಇದೆ ಏನಂದರೆ, ನಾವು ಯುವ ಜನತೆಯನ್ನು ಸಂಘಕ್ಕೆ ಹೇಳ್ಕೊಳ್ಳೋದಿಲ್ಲ. ಅದು ಸಂಘದಲ್ಲಿ ಇದ್ದವರದ್ದು ತೊಂದರೆಯ ಅಥವಾ ಯುವ ಜನರ ತೊಂದರೆ ಅಂತ ನನಗೆ ಗೊತ್ತಿಲ್ಲ. ಆದರೂ ನಾವು ಇನ್ನಷ್ಟು ಯುವ ಜನತೆಯನ್ನು ನಮ್ಮ ಈ ಪ್ರತಿಷ್ಠಾನ ಅಥವಾ ಈ ಸಂಘ ಸಂಸ್ಥೆಯಲ್ಲಿ, ಈ ಪ್ರಶಸ್ತಿ ಸಂಘ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡ್ರೆ ನಮ್ಮ ದೇಶದ ಯುವ ಜನತೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಂದು ದೊಡ್ಡ ಅವಕಾಶ ಸಿಗ್ತಾಯಿದೆ. ಇವತ್ತು ನಮ್ಮ ಯೂನಿವರ್ಸಿಟಿಯ ಕುಲಪತಿಗಳು ನಮ್ಮಲ್ಲಿ ಇದ್ದಾರೆ. ನಾವು ಬರುವ ವರ್ಷದಿಂದ ಇಂಥ ಕಾರ್ಯಕ್ರಮವನ್ನು ಯಾಕೆ ಕಾಲೇಜಲ್ಲಿ ಆರ್ಗನೈಸ್ ಮಾಡಬಾರ್ದು? ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಆಪರ್ಚುನಿಟೀಸ್. ನಾನು ಅಲ್ಲಿ ಕುತ್ಕೊಂಡು SS ನಾಯಕರ ಹತ್ರ ಹೇಳ್ತಿದ್ದೆ, ಇಲ್ಲಿ ಬಂದ ಜನರು ಯಾರು? ನನಗೆ ಕೆಲವು ಜನರಂದು ಸದಾನಂದ ಬಂಗೇರು ಎಲ್ಲ ಆತ್ಮೀಯರಲ್ಲಿ ಇದ್ದಾರೆ, ನನಗದು ಗೊತ್ತಿದೆ. ನಾನು ಬರುವಾಗಲೇ ನಮಸ್ಕಾರ ಅಂತ ಹೇಳ್ಕೊಂಡು ಬಂದೆ. ಅವರನ್ನು ಬಿಟ್ಟು ಇಲ್ಲಿ ಹೊರಗಿನವರು ಒಂದು 4-5 ಜನ ಇದ್ದಾರೆ ಬಿಟ್ಟು ಅದು ಯಾರೂ ಇಲ್ಲ. ದುರದೃಷ್ಟಕರ. ಯಾಕಂದರೆ ನಾವು ಜನರ ಹತ್ರ ಹೋಗ್ತಾ ಇಲ್ಲ. ನಾವು ಇಂಥ ಒಂದು ಸಂಸ್ಥೆಯಲ್ಲಿ ತೊಡಗಿಸಿಕೊಂಡು ನಮ್ಮ ಯುವ ಜನರನ್ನು, ನಮ್ಮ ಕಾಲೇಜ್ ಮಕ್ಕಳನ್ನು, ನಮ್ಮ ಸ್ಕೂಲ್ ಮಕ್ಕಳನ್ನು ಎಲ್ಲ ಸೇರಿಸ್ಕೊಂಡ್ರೆ ಪ್ರಾಯಶಃ ನಾವು ವೀರರಾಣಿ ಅಬ್ಬಕ್ಕನ ವಿಷಯ ಮತ್ತಷ್ಟು ನಮ್ಮ ದೇಶದಲ್ಲಿ ಒಂದು ತರುವಂಥ ಒಂದು ದೊಡ್ಡ ಕಾರ್ಯ ನಮ್ಮಲ್ಲಿ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಇವತ್ತು ಅಬ್ಬಕ್ಕ ರಾಣಿ ಸೇವಾ ಪುರಸ್ಕಾರ ಸದಾನಂದ ಬಂಗೇರ ಉಳ್ಳಾಲ ಇವರಿಗೆ ನೀವು ಕೊಡ್ತಾ ಇದ್ದೀರಿ. ಪುಷ್ಕಳನ್ನು ನನಗೆ 2 ತಿಂಗಳು ಮೊದಲು ಹೇಳಿದ್ದೀನಿ, ಪ್ರಸಾದ್ ಈ ಒಂಜಿ ಕಾರ್ಯಕ್ರಮ ಬರೋದು ನನಗೆ ನಿಜವಾಗ್ಲೂ ತಲೆ ಇರಲಿಲ್ಲ. ಇವತ್ತು ಬೆಳಿಗ್ಗೆ ಎದ್ದು ಪೇಪರ್ ಓದುವಾಗ ಒಂದು ಇಡೀ ಪೇಜಲ್ಲಿ ಸದಾನಂದ ಬಂಗೇರದ್ದು ವಿಷಯವನ್ನು ನಾನು ನೋಡಿದ್ದೆ. ಅಲ್ಲಿಂದ ಆಫೀಸಿಂದ ಸ್ವಲ್ಪ ಮನೆಗೆ ಹೋಗುವಾಗ ಇಲ್ಲಿ ನನ್ನ ಆತ್ಮೀಯರೊಬ್ಬರು ಹೇಳಿದ್ರು, ಪ್ರಸಾದಣ್ಣ ಇದು ಕಾರ್ಯಕ್ರಮ ಉಂಟು ಬರ್ರೆ ಉಂಟಾಯ್ಜ. ಆ ನಂತರ ನನಗೆ ಸದಾನಂದ ಬಂಗೇರ ನೆನಪಾಯ್ತು. ನಾನು ಯಾಕೆ ಈ ಕಾರ್ಯಕ್ರಮಕ್ಕೆ ಬಂದೆ ಅಂತಂದರೆ, ಸದಾನಂದ ಬಂಗೇರರ ಕೊಡುಗೆ ಅವರ ಸಮುದಾಯಕ್ಕೆ, ಅವರ ಊರಿಗೆ, ಅದು ಯುಟಿ ಖಾದರ್ ಕ್ಯಾನ್ ಎಕ್ಸ್ಪ್ಲೇನ್ ಇಟ್ ಬೆಟರ್. ನಾನು ಅಂತಹ ಜನರನ್ನು ಇಲ್ಲಿ ನೋಡಿಲ್ಲ. ಯು ಆರ್ ಸಿಲೆಕ್ಟೆಡ್ ದ ಪರ್ಫೆಕ್ಟ್ ಪರ್ಸನ್. ಅವರ ಊರಲ್ಲಿ ಮಾಡಿದ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನ, ಅವರು ಈ ವೀರ ಅಬ್ಬಕ್ಕ ರಾಣಿ ಪ್ರಶಸ್ತಿಗೆ ಒಂದು ದುಡಿದ ಒಂದು ರೀತಿಯನ್ನು ನನಗೆ ವೈಯಕ್ತಿಕವಾಗಿ ನನಗೆ ಅನುಭವ ಇದೆ, ನನ್ನ ಹತ್ರ ಹಂಚಿಕೊಂಡಿದ್ದಾರೆ. ಇದಕ್ಕೂ ಕೂಡ ನಾನು ನಿಮ್ಮ ಈ ಸಂದರ್ಭದಲ್ಲಿ ಈ ರಾಷ್ಟ್ರೀಯ ಪ್ರತಿಷ್ಠಾನ ಇವರಿಗೆ ಅಭಿನಂದನೆ ಸಲ್ಲಿಸ್ತಾ, ನನಗೆ ಅವಕಾಶ ಕೊಟ್ಟ ತಮ್ಮ ಎಲ್ಲರಿಗೂ ನಾನು ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸ್ವೀಕರಿಸಬೇಕಾಗಿ ಶ್ರೀ ಸದಾನಂದ ಬಂಗೇರ ಮಾಜಿ ಅಧ್ಯಕ್ಷರು, ಉಳ್ಳಾಳ ಮೊಗವೀರ ಸಂಘ, ಇವರಲ್ಲಿ ಕೋರಿಕೆ.
ಅವರ ಧರ್ಮಪತ್ನಿಯಾಗಿರುವಂತಹ ಶ್ರೀಮತಿ ಭಾರತಿ ಸದಾನಂದ ಬಂಗೇರ ಅವರು ಕೂಡ ವೇದಿಕೆಗೆ ಬಂದು ದಂಪತಿಗಳಿರುವರು ಗೌರವ ಆಸನದಲ್ಲಿ ಆಸೀನರಾಗಬೇಕಾಗಿ ಅವರಲ್ಲಿ ಭಿನ್ನಹ. ಇದೀಗ ಸನ್ಮಾನಗೊಳ್ಳಲಿರುವ ಶ್ರೀ ಸದಾನಂದ ಬಂಗೇರ ದಂಪತಿ ಇವರಿಗೆ ಸಮರ್ಪಿಸುವ ಸನ್ಮಾನ ಪತ್ರವನ್ನು ವಾಚನ ಮಾಡಲಿದ್ದಾರೆ ಪ್ರತಿಷ್ಠಾನದ ಕಾರ್ಯಕಾರಿಣಿ ಸದಸ್ಯೆ ಶ್ರೀಮತಿ ಗೀತಾ ಸಲ್ದಾನ ಇವರು. ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ರಿಜಿಸ್ಟರ್, ದಕ್ಷಿಣ ಕನ್ನಡ, ಮಂಗಳೂರು. ಸೆಪ್ಟೆಂಬರ್ 7, 2019 ಶನಿವಾರ ಮಂಗಳೂರು ಪುರಭವನದಲ್ಲಿ ಜರುಗಿದ ನಮ್ಮ ಅಬ್ಬಕ್ಕ 2019 ಶ್ರಾವಣ ಸಂಭ್ರಮದ ಕಾರ್ಯಕ್ರಮದಲ್ಲಿ ಹಿರಿಯ ಸಮಾಜ ಸೇವಕ, ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷ ಶ್ರೀ ಸದಾನಂದ ಬಂಗೇರ ಇವರನ್ನು ಗೌರವಾದರಗಳೊಂದಿಗೆ ಸನ್ಮಾನಿಸಿ ಸಮರ್ಪಿಸಿದ ರಾಣಿ ಅಬ್ಬಕ್ಕ ಸೇವಾ ಪುರಸ್ಕಾರ 2019 ಸಾಮಾಜಿಕ, ಧಾರ್ಮಿಕ ಮತ್ತು ಶೈಕ್ಷಣಿಕ ಸಂಘ ಸಂಸ್ಥೆಗಳಲ್ಲಿ ನಿರಂತರ ಕ್ರಿಯಾಶೀಲರಾಗಿರುವ ಸದಾನಂದ ಬಂಗೇರರು ಮಂಗಳೂರು ಹಳೆ ಬಂದರು ಮತ್ತು ಒಳನಾಡು ಜಲಸಾರಿಗೆಯಲ್ಲಿ 40 ವರ್ಷ ಸೇವೆಗೈದು ನಿವೃತ್ತರಾದವರು. ಮೊಗವೀರ ಸಮಾಜದ ಉನ್ನತ ಸಂಸ್ಥೆಯಾದ ದಕ್ಷಿಣ ಕನ್ನಡ ಮಹಾಜನ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ದುಡಿದವರು. ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾಗಿ 18 ವರ್ಷ ಸೇವೆಗೈದ ಅವರು ಸಂಘದ ಆಡಳಿತಕ್ಕೆ ಸೇರಿದ ಶೈಕ್ಷಣಿಕ ಸಂಸ್ಥೆಗಳ ಅಧ್ಯಕ್ಷರಾಗಿಯೂ ದುಡಿದಿದ್ದಾರೆ. ಸರ್ವಧರ್ಮ ಸದ್ಭಾವನಾ ವೇದಿಕೆಯ ಗೌರವ ಅಧ್ಯಕ್ಷರಾಗಿಯೂ ಆಗಿದ್ದ ಅವರು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಗೌರವ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀ ಸದಾನಂದ ಬಂಗೇರ ಮತ್ತವರ ಕುಟುಂಬಕ್ಕೆ ಶ್ರೀದೇವರು ಆಯುರಾರೋಗ್ಯ ಭಾಗ್ಯಗಳನ್ನಿಟ್ಟು ಅನುಗ್ರಹಿಸಲಿ ಎಂದು ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ರಿಜಿಸ್ಟರ್ನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಹಾರೈಕೆ. ರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಸಲ್ಲಿಸುವಂತಹ ರಾಣಿ ಅಬ್ಬಕ್ಕ ಸೇವಾ ಪುರಸ್ಕಾರ ಗೌರವಾನ್ವಿತ ಶಾಸಕರು ಮಾಜಿ ಉಸ್ತುವಾರಿ ಸಚಿವರಾಗಿರುವ UT ಖಾದರ್ ಅವರು ಬಹಳ ಗೌರವದಿಂದ ಸಲ್ಲಿಸ್ತಾ ಇದ್ದಾರೆ. ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಶ್ರೀ ಸದಾನಂದ ಬಂಗೇರ ಉಳ್ಳಾಳ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರು, ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನಿರಂತರವಾಗಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವ ಶ್ರೀ ಸದಾನಂದ ಬಂಗೇರ ದಂಪತಿಗಳಿಗೆ ಒಟ್ಟು ಅವರ ಸೇವೆಯನ್ನು ಪರಿಗಣಿಸಿ, ಕೊಡುಗೆಯನ್ನು ಪರಿಗಣಿಸಿ ರಾಷ್ಟ್ರೀಯ ಪ್ರಶಸ್ತಿನ ಕೊಡುವಂತಹ ರಾಣಿ ಅಬ್ಬಕ್ಕ ಸೇವಾ ಪುರಸ್ಕಾರ ನೆರೆದ ನಾವೆಲ್ಲರೂ ಹೃದಯ ತುಂಬಿದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಶ್ರೀ ಸದಾನಂದ ಬಂಗೇರವರಿಗೆ ಭಗವಂತ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆ. ಆರೋಗ್ಯಪೂರ್ಣವಾದ ದೀರ್ಘಾಯಸ್ಸನ್ನು ದೇವರು ನೀಡಿ ಅವರ ಕುಟುಂಬವನ್ನು ಅನುಗ್ರಹಿಸಲಿ. ಇನ್ನು ಮುಂದಕ್ಕೂ ಸೇವಾ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ರಂಗದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುವಂತಹ ಯೋಗ ಭಾಗ್ಯಗಳನ್ನು, ಆರೋಗ್ಯಪೂರ್ಣವಾಗಿರುವಂತಹ ದೀರ್ಘಾಯಸ್ಸನ್ನು ಭಗವಂತ ಕರುಣಿಸಲಿ ಎಂಬ ಸದಾಶಯ ನಮ್ಮದು. ಬಹಳ ಸಂತೋಷದ ಕ್ಷಣ. ಉಳ್ಳಾಳ ಭಾಗದಲ್ಲಿ ಎಲ್ಲರಿಗೂ ಪರಿಚಿತರಾಗಿ ಎಲ್ಲರ ನಲುಮೆಯನ್ನು ಪಡೆದಿರುವ ಮತ್ತು ವಿಶೇಷವಾಗಿ ಪ್ರತಿ ಕಾರ್ಯಕ್ರಮಗಳಿಗೆ ಕೂಡ ಸಾಮಾನ್ಯ ವ್ಯಕ್ತಿಯಂತೆ ಪಾಲ್ಗೊಳ್ತಾ ಬಂದಿರುವ ಶ್ರೀ ಸದಾನಂದ ಬಂಗೇರ ಅವರ ಮೇಲೆ ಇಟ್ಟಿರುವಂಥ ಅವರಿಗೆ ಪ್ರಾಮುಖ್ಯವಾದ ಕಾರಣ ಈ ಪ್ರಸ್ತಾವಿಕ ಭಾಷಣಡು ಕೋಳಿ ಬಂಡೇರು ಅಂಡಲ ಪ್ರೊಫೆಸರ್ ನಮ್ಮ ವಿವೇಕ ರೈಕಲು ವಿದ್ವಾಂಸರು ಆರು ಒಂದ್ಸಾರಿ 71 ಉಳ್ಳೋಡು ಬಾರಿ ಕೋಮು ಗಲಾಭೆ ಆಪಿನ ಸಂದರ್ಭಡು ಆ ಗಲಾಟೆ ಬೇದ ಮಂಗಳೂರು ಹೋದು ಒಂಜಿ ಭಾರಿ ನಷ್ಟ ಕಷ್ಟ ಮತಾಚನ ಸಂದರ್ಭಡು ಪೂರ ನಾಯಕರನ್ನು ಎತ್ತದೆ ಶಾಪುರತೋಡು ದಿವಂಗತ ಇದನಬ್ಬೆರು ಮಾಜಿ MLA UT ಪೂಜರಾಯನ UT ಫರೀದರಿ ಅಂಜನೆ ಆಪುರತರು ಬಹುಶಃ ಜಯರಾಮ್ ಶೆಟ್ಟಿ ವಿನ್ನಾಥನ ಪುರದ ಪಂಡ್ರೆ ಆಪ ನೆನಪುಜಿ ಸಾಧಾರಣ 96-97 ಅಂಜನೆ ದರ್ಗದ ಅಧ್ಯಕ್ಷರು, ಅಂಜನೆ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರು, ಅಂಜನೆ ಚರ್ಚಿದ ಅಧ್ಯಕ್ಷರು ಮಾತಾ ಒಟ್ಟಿಗೆ ಸೇರಿದು ನಾವು ಮಾತಾ ಉಳ್ಳಾಲಡು
ಒಂಜಿ ಸಾಮರಸ್ಯಡು ಬದುಕೋಡು ಒಂದು ಸದುದ್ದೇಶದಿಂದ ಒಂದು ಆ ಒಂಜಿ ವಿವೇಕರಿಗಳ ಚಿಂತನೆ ಆ ಒಂಜಿ ಮನೋಭಾವನೆ ಎಲ್ಲರಿಗೆ ಕೊಡ್ತಾರೆ ಸ್ಮರಣೆ ಮಾಡ್ಬೋದು ಬಹುಶಃ ಆ ಸಂದರ್ಭದ ಅಂಚಿನ ಒಂಜಿ ಉಳ್ಳಾಳದ ವೀರರಾಣಿ ಹಬ್ಬಕ್ಕ ಉತ್ಸವ ಅವರಂಕಲು ಮಾತೆಲ್ಲ ಬಹುಶಃ ಇತ್ತು ಪುನಃ 8 year ಉಳ್ಳೇರ ಮಾತ ಒಟ್ಟಿಗೆ ಸೇರಿದು ಭಾಳ ವೈಭವಡು ಮಲ್ತದ ಸುಟ್ಟು ಒಂಜಿ 6-7 ವರ್ಷದಿಂಚ ಮಾತ ಪೂರ್ತಗಳ ಕಲೆಕ್ಷನ್ ಮಲ್ತದು ಎಂಕಲು ಕಾರ್ಯಕ್ರಮ ಮಲ್ತದ ಆಂಡ ಐದು ಪಕ್ಕ ಕಾಸ್ತ ಆರ್ಥಿಕ ಪರಿಸ್ಥಿತಿ ಕಷ್ಟ ತಮ್ಮದು 3-4 ವರ್ಷ ಮಲ್ಪರೆಗಾಜಿ ಆ ಪುರ್ತೊಡುಗು ನಮ್ಮ ಶಾಸಕರು ಮಾಜಿ ಸಚಿವರ ಜಿತ್ತಿನ ಯುಟಿ ಖಾದರ್ ಸಾಹೇಬರು ಒಂದು ಭರವಸೆ ಕೊರಿಯರು ನಮ್ಮ ಮಾತೆಲ್ಲ ಒಟ್ಟಿಗೆ ಸೇರಿದು ಹಬ್ಬಕ್ಕೆ ಉತ್ಸವವನ್ನು ಸ್ಟಾರ್ಟ್ ಮಾಡ್ಕೊಡು ಒಂಥರ ಬಲ್ಲಿ ಬರಿಪಿನ ದೃಷ್ಟಿ ಎಂಗಳಿಗೆ ಒಂದು ಪ್ರೋತ್ಸಾಹ ಕೊರದು ಆರ ನೇತೃತ್ವಡೆ ಬಹುಶಃ ಪುರ್ತೋಡು ಯಡಿಯೂರಪ್ಪ ಸರ್ಕಾರ ಇತ್ತಂಡೆ ಆರು ಎಂಗೆ ಒಂದು ಕೋಟಿ ರೂಪಾಯಿಗೆ ಏನಿತ್ತ ಅಂಚ ಜಯರಾಮ್ ಶೆಟ್ಟಿ ಇರ್ತಾರೆ ಯಾನಿತ್ತೆ ಸಚಿವರು ಇರ್ತಾರೆ ಅಂಜನೆ ಕುಕ್ಕುವಳ್ಳಿ ಮಾತು ಎಂಗೆ ಒಟ್ಟಿಗೆ ಓದಕ್ಕೆ ಅಂದಾಗ 25,000 ಕೊಡ್ತೇನೆ ಮಂಡ್ಯರು 25 ಲಕ್ಷ 5 ಪಕ್ಕ ಮಾತ ಸರ್ಕಾರದಕ್ಕೆಲ್ಲ ಎಂಗೆ ಅನುದಾನ ಕೊಡ್ತೇವೆ ಎರಡು ರೀತಿ ಕಾರ್ಯಕ್ರಮ ಮಲ್ದ ಹೋಯ್ ಸಾರಿ PG ಆಂಡಿ ಡೆಲ್ಲಿ ಆಂಡಿ ಅಂಚನೆ ಬ್ಯಾಂಗ್ಳೂರು ಆಂಡು ಮೈಸೂರು ಆಡ್ತಾನೆ ಅಡಿತ್ತ ಹೆಂಗೆ ಕೊಂಚ ಆಶ್ಚರ್ಯ ಮನ್ನಾಗ ಇಲ್ಲಡ ಫೋನ್ ಬರ್ತದೆ ಭಾಸ್ಕರ್ ಕೂತ್ಕೊಳ್ಳ ಸರಿ ಈರೆಗೆ ಎಂಗ್ಲ ಪ್ರತಿಷ್ಠಾನೋಡು ಪುರಸ್ಕಾರ ಉಂಡು ಇದು ದಯಮಲ್ತಿರು ಒಪ್ಪೇಡುವಾನ್ ಹೆಂಗೆ ಭಾರಿ ಮನಸ್ಸುಡಂದು ಹೆಂಗೆ ದಯಪ್ಪ ಮಗಳು ಕೊಡ್ಪೇರಿ ಯಾರು ಮಾಡಿ ಬೇತ ಏನಾರು ದಿಚ್ಚಿ ಕೆಲಸ ಮಲ್ತಂಗೆ ಇರಿದ್ರೆ ಕೊರ್ಲೇನಿಕಲಿ ಯಾನಕ್ಕೆ ನಿರೀಕ್ಷೆ ಮಲ್ತು ಏನಾರು ಹತ್ತಿ ಬಹುಶಃ ಅಂಜಿ ಫಟ ಕುಂತಲ್ಲೇ ಅಲ್ಲಿ ಪಿರ ಉಂಟುನಾಯಿ ಅಂಜಿ ಹೆಂಗೆ ಕೊಂಚ ಮುಜುಗರ ಹಾಕೊಂಡು ಬೊಟ್ಟು ಚಿಂದ ಬಂಡೆ ಬಟ್ ಇತ್ತದ ಕಾಲೋಡು ಪ್ರಶಸ್ತಿಗೆ ಪುರಸ್ಕಾರಗೂ ಒರಿಯೋದು ಯಾನದು ಪನ್ಪಂಡ ಈ ಕಾಲ ಎಂಕದಾಯಕ ಮಕ್ಕಳು ಯಾನಕ್ಕೆ ಏನು ಜಿ ಮಕ್ಕಳು ಇಂಚನ ಮಂತುಜಿ ತಾಯಿಗೆ ಕೊರಿಯರ್ ಮನೋಜಿ ಅಂತ ಪಕ್ಕ ಪುಷ್ಪಕುಮಾರ್ ಫೋಲ್ ಮಲ್ತೇರಿ ಲಕ್ಷ್ಮೀನಾರಾಯಣ ಫೋಲ್ ಮಲ್ತೇರಿ ಇವ್ರು ಬರೋಡೆ ಬಣದು ಅಂತೂ ಈ ಪ್ರತಿಷ್ಠಾನದ ಈ ಒಂಜಿ ಸರ್ವಾನುಮತದ ಆಯ್ಕೆ ಯಾನ ಅಂತ ಬಂದು ಎಂಕಿ ಬರಂದು ಉಪಯೋಗಿಸಿ ನಾನು ಬತ್ತೆ ಭಾಳ ಸಂತೋಷ ಆಂಡಿ ಭಾಳ ಖುಷಿ ಆಂಡಿ ಅಂಚನೆ ಬಹುಶಃ ಏನಾಗರೆ ಏತೋ ತೆರೆ ಮರಟಿ ಏತೋ ಬೇರೆ ಮಂತ್ನಾಕ್ಲು ಮತ್ತು ಹಿರಿಯಕ್ಲು ಪರಿಯಾರು ಅಂಜನೆ ಪಂಜನಾಕ್ಲು ಪರಿಯಾರು ಅಕ್ಲೆಲ್ಲ ಗುರುತ ಮದ್ದದು ಇಂಚಿನ ಒಂಜಿ ಪುರಸ್ಕಾರ ಕೊರೋಡು ಅಂಚನೆ ಅಂಜಿ ಅಸೈ ಗೋಲಿಡು ಅನೌನ್ಸ್ಮೆಂಟ್ ಆತಿನ ಅಂಜಿ ನಮ್ಮ ಪುಸ್ತಕ ಮೇರೆ ನಮ್ಮ ಭಾಸ್ಕರ್ ಕೋಳಿ ಬಂಡೇರಿ ನಾವು ಮಾತೆಲ್ಲ ಒಟ್ಟಿಗೆ ಸೇರಿದು ಸರ್ಕಾರ ಒಟ್ಟು ಅನುದಾನ ಉಂಡ ಅವನು ಉಳ್ಳಾಳದಕ್ಲಾವಡು ಮಂಗಳೂರದ ಪ್ರತಿಷ್ಠಾನದ ನಮ್ಮ ಹಬ್ಬಕ್ಕ ಸೇವಾ ಸಮಿತಿ ಅವಡು ಒಟ್ಟಿಗೆ ಸೇರಿದು ನಮ್ಮ ಒಂಜಿ ವೈಭವ ವಿಜೃಂಭಣೆ ನಡಿ ಆ ಒಂಜಿ ಅನುದಾನದ ಒಂಜಿ ಹಬ್ಬಕ್ಕ ಉತ್ಸವ ಉಂಡ ಒಟ್ಟಿಗೆ ಸೇರಿದ ಮಲ್ಪುಗ ಪಂಪಿನ ಒಂಜಿ ಭಾವನೆ ಅಂಚಾದಿ ನಮ್ಮಲ್ಲ ಈ ವಾರಿದ್ದಲ್ಲ ಭೇದ ಭಾವ ಇತ್ತಲ್ಲ ಭಿನ್ನಾಪರ ಇತ್ತಲ್ಲ ನಾವು ಮಾತೆಲ್ಲ ಮಲ್ಪುರ ಹಬ್ಬಕ್ಕನ ಒಂಜಿ ಕೆಲಸ ಅಂಜಾದಿ ವಾರಿದಿದ್ದಲ್ಲ ತೊಂದರೆ ಇತ್ತನಾಂಡ ಅವನು ದೂರ ಮಲ್ತದು ಸರಿ ಒಟ್ಟಿಗೆ ಹಬ್ಬಕ್ಕನ ಉತ್ಸವ ಮಲ್ಪುಗ ಪನ್ಪಿನೇನಿ ನಾನು ಈ ಸಂದರ್ಭ ಪಡೆದು ಹೆಂಗೆ ಇಂಚಿನ ಒಂಜಿ ಅವಕಾಶ ಕೊರಿನ ಈ ಪ್ರತಿಷ್ಠಾನಗೂ ತರಂಡ ಬಗ್ಗಾದಿ ಎರಡು ಮಾತುಗಳು ಉಂಟವೆ. ಜೈ ಹಿಂದ್ ಜೈ ಕರ್ನಾಟಕ. 17ನೇ ಇಸವಿಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಲ್ಪನಾಗ ಕ್ರೀಡಾಂಗಣಗೂ ಹಬ್ಬಕ್ಕ ನಗರ ಪದಾರ್ಥ ಒಂದು ಇದೆ ಹಬ್ಬಕ್ಕನ ಬಗ್ಗೆ ಒಂಚೂರು ಕೆಲಸ ನಮ್ಮ ಮಲ್ತಾರೆ ಐದು ಬಗ್ಗೆ DC ಬಂಡದೆ ಹಬ್ಬಕ್ಕ ನಗರ ಮಾಡೋದಕ್ಕೆ ಒಟ್ಟಾರೆ ತಿರ್ಜಪನ ಭಾಗಿರಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಪುನಾಗ ಹಬ್ಬಕ್ಕನ ಒಂಜಿ ಪ್ರತಿಮೆನೆ ಕನ್ನಡ ಸಂಸ್ಕೃತಿ ಇಲಾಖೆ ಬೋರೊಂದು ಇತ್ತಂಡೆ ಅವೇನು ಗಲಾಟೆ ಮಲ್ತದೆ ಮೈಸೂರು ಸ್ಯಾಂಡ್ ಸೋಪದ ಸರ್ಕಲ್ ದೀಪ ಒಂಜಿ ಪ್ರಯತ್ನ ಮಲ್ತ ಅಂಚ ನಮ್ಮದು ದುಮ್ಮು ಸೀತಾರಾಮ್ ಕುಮಾರ್ ಕುಲಾಲ್ರವರು LIC ಎತ್ತಿನಾರು ಸುರತ್ಕಲ್ಲು ಎತ್ತಿನಾರು ಹಬ್ಬಕ್ಕನ ಹೋಗಿ ನಾಟಕ ಬರೆದು ಅಂತ ಕೆಲಸ ಮಾಡ್ತಾರೆ ಇತ್ತ ಹಬ್ಬಕ್ಕ ಪ್ರತಿಷ್ಠಾನ ಮುಖಾಂತರ ಹಬ್ಬಕ್ಕನ ಬಗ್ಗೆ ಇಡೀ ಪ್ರಚಾರ ತಿಕ್ಕೊಂದುಂಡು ಅವನ ಸಂತೋಷದ ವಿಚಾರ ಡಿಲಿಡ್ಲ ಆಯ್ತ ಬಗ್ಗೆ ಕೆಲಸ ಆತಂಡು ಅಂಚನೆ ಮಾತಾ ರಾಜ್ಯಡ್ಲ ಹಬ್ಬಕ್ಕನ ಬಗ್ಗೆ ಪ್ರಚಾರ ಸಿಕ್ಕಿದೆ ಸ್ವಾತಂತ್ರ್ಯ ಹೋರಾಟದ ಸುರುತ ಕೆಲಸ ಮಾಡ್ತೇನೆ ಆರೋಗ್ಯ ಮಾಡೋದು ಪ್ರಚಾರ ತಿಕ್ಕೊನಲ್ ಕಾವಡು ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಇತ್ತ ನಮ್ಮ ಒಟ್ಟು ಸೇರಿದ ಮಾತಾಡಿ ಕೆಲಸ ಮಾಡ್ತಂದಲ್ಲ ನಮ್ಮ ಶಾಸಕರು ನಮ್ಮ ಉಸ್ತುವಾರಿ ಮಂತ್ರಿ ಆದಿತ್ಯನ ಎಂಟು ಕೆಲಸ ಮಾಡ್ತಾರೆ ಇತ್ತೆ ವಿಶ್ವವಿದ್ಯಾನಿಲಯಡ್ಲ ಹಬ್ಬಕ್ಕ ಒಂದು ಪ್ರತಿಷ್ಠಾನದ ಬಗ್ಗೆ ನಮ್ಮ ಕುಲಪತಿಗಳು ಕೆಲಸ ಮಾಡಿ ಬರಬಿದ್ದಾಡಿದ್ದಾರೆ ಮಾತೆಲ್ಲ ಸೇರಿದ ಕೆಲಸ ಮಾಡ್ಕೊಂಡದೆ ಕಾರ್ಯಕ್ರಮ ಶುಭ ಹಾರೈಕೆ ಮಾಡ್ಬೋದು. ನಮ್ಮ ಹಬ್ಬಕ್ಕ ಶ್ರಾವಣ ಸಂಭ್ರಮ. ಇವತ್ತು ಒಂದು ವೀರ ಮಹಿಳೆಗೆ
ಈ ರಾಷ್ಟ್ರೀಯ ಪ್ರತಿಷ್ಠಾನದಲ್ಲಿ ಈ ಆಚರಣೆಯನ್ನು ಮಾಡುವುದರ ಮೂಲಕ ಇಲ್ಲಿ ನೆರೆದಿರುವ ಮಹಿಳೆಯರಿಗೆ ಮತ್ತು ನಮ್ಮ ಊರಿನ ಮಹಿಳೆಯರಿಗೆ ಅದು ಸಂದ ಗೌರವ ಅಂತ ತಿಳ್ಕೊಂಡು ಈ ಒಂದು ರಾಷ್ಟ್ರೀಯ ಪ್ರತಿಷ್ಠಾನಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಅಬ್ಬಕ್ಕ ಅನ್ನುವ ಒಂದು ವೀರ ಮಹಿಳೆಯ ಗುಣಗಾನವನ್ನು ಮಾಡಬಹುದು ಅಥವಾ ಅವರ ಬಗ್ಗೆ ಕಾರ್ಯಕ್ರಮವನ್ನು ಮಾಡಬಹುದು. ಆದರೆ ನಮ್ಮ ಸಮಾಜದಲ್ಲಿ ನಾವು ಮಹಿಳೆಯರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ. ನಾವು ಮಹಿಳೆಯರನ್ನು ನೋಡುವಂಥ ಒಂದು ರೀತಿ ಹೇಗಿದೆ ಮತ್ತು ಅವರೊಟ್ಟಿಗೆ ವ್ಯವಹರಿಸುವಂಥ ರೀತಿ ಹೇಗಿದೆ, ಯಾವ ರೀತಿಯ ದೃಷ್ಟಿಕೋನ ಸಮಾಜದಲ್ಲಿ ಇದೆ ಅನ್ನುವುದರ ಚಿಂತನೆಯನ್ನು ಮಾಡಬೇಕಾದ ಅವಶ್ಯಕತೆ ನಮಗೆ ಇಲ್ಲಿ ನಾವು ಕಂಡುಕೊಳ್ತಾ ಇದ್ದೇವೆ. ಇವತ್ತು ಅಂಕಿಅಂಶಗಳನ್ನು ತೆಗೆದರೆ ಫಾರಿನವರು ನಮ್ಮ ದೇಶದ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಹಿಳೆಯರ ಬಗ್ಗೆ ನಾವೆಷ್ಟು ಕಾಳಜಿ ವಹಿಸಿದ್ದಾರೆ ಅನ್ನುವ ನಕಾರಾತ್ಮಕ ಅಂಕಿಅಂಶಗಳನ್ನು ಕೊಡ್ತಾರೆ. ಇವತ್ತು ನಮ್ಮ ಮಹಿಳೆಯರು, ನಮ್ಮ ಮಕ್ಕಳು, ನಮ್ಮ ಹೆಣ್ಣು ಮಕ್ಕಳು ಏನಾಗಬೇಕಂದ್ರೆ ಪ್ರತಿಯೊಬ್ಬರು ರಾಣಿ ಅಬ್ಬಕ್ಕ ಆಗಬೇಕು. ಹೇಗೆ ಆಗಬೇಕಂತ ಹೇಳಿದರೆ, ನಾನೊಂದು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ ಸದಸ್ಯ. ನಮ್ಮದು ಜಾಗತಿಕ ಚಿಂತನೆ ಮತ್ತು ಪ್ರಾದೇಶಿಕವಾಗಿ ಅದನ್ನು ಅಳವಡಿಸುವಂಥ ಒಂದು ಚಾಕಚಕ್ಯತೆ ನಮ್ಮ ಲಯನ್ಸ್ ಸದಸ್ಯರಿಗೆ ಇರಬೇಕು. ಇವತ್ತು ಪ್ರತಿಯೊಂದು ಕಾಲೇಜಿನಲ್ಲಿಯೂ ಈಗ ವಸಂತ್ ಶೆಟ್ಟರು ಹೇಳಿದರು, ಡೆಲ್ಲಿಯಲ್ಲಿ ಅಬ್ಬಕ್ಕನ ಚಿತ್ರವನ್ನು ಮಾಡಲಿಕ್ಕೆ ಎಲ್ಲ ಮಕ್ಕಳಿಗೆ ಕೊಟ್ವಿ. ಪಂಜಾಬಿನವರು ಇಂಥ ಒಂದು ದೃಷ್ಟಿಕೋನ ಅವರದ್ದು ಬೇರೆ ಇದೆ, ಕರ್ನಾಟಕವರದ್ದು ಬೇರೆ ಇದೆ. ಅದೇ ರೀತಿ ನಾವು ವೈಯಕ್ತಿಕವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಸೆಲ್ಫ್ ಡಿಫೆನ್ಸ್, ವೀರರಾಣಿ ಅಬ್ಬಕ್ಕ ಎಷ್ಟು ಶೂರವಾಗಿ ಧೈರ್ಯದಿಂದ ಸ್ಥೈರ್ಯದಿಂದ ತನ್ನನ್ನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತೊಡಗಿಸಿಕೊಂಡ್ಲು, ಅದೇ ರೀತಿ ನಮ್ಮ ಪರಿಸರದಲ್ಲಿ ನಮ್ಮ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂಥ ಮಕ್ಕಳಾಗಿ ನಮ್ಮ ಹೆಣ್ಣು ಮಕ್ಕಳು ಮೂಡಿ ಬರಬೇಕಾದ್ರೆ ಅವರಿಗೆ ಸೆಲ್ಫ್ ಡಿಫೆನ್ಸ್ ಕಲಿಸುವ ನಾವು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ ಮುಂದಿನ ವರ್ಷದ ರಾಜ್ಯಪಾಲನಾಗಿ ಅಬ್ಬಕ್ಕನ ಹೆಸರಲ್ಲಿ ಪ್ರತಿಯೊಂದು ಶಾಲೆಯಲ್ಲಿಯೂ ಕೂಡ ಇಂಥ ಮಾರ್ಷಿಯಲ್ ಆರ್ಟ್ಸನ್ನು ಅಳವಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಆ ನಿಟ್ಟಿನಲ್ಲಿ ನಾವು ಅಬ್ಬಕ್ಕ ವೀರರಾಣಿ ಅಬ್ಬಕ್ಕಗೆ ನಾವು ಸಂದ ಗೌರವ ಆ ರೀತಿಯಾಗಿ ಕೊಡುವಂತ ಹೇಳುತ್ತಾ ಈ ಅವಕಾಶಕ್ಕಾಗಿ ವಂದಿಸಿ ವಿರಮಿಸ್ತೇನೆ. ವೇದಿಕೆಯಲ್ಲಿ ಗೌರವ ಉಪಸ್ಥಿತರಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿರುವ ಶ್ರೀಮತಿ ಮಮತಾ DS ಗಟ್ಟಿ ಇವರು ಮಮತೆಯ ನುಡಿಗಳ ನೀಡಬೇಕಾಗಿ ಇವರಲ್ಲಿ ಕೋರಿಕೆ. ಮಾತೆರೆಗಳ ಒಂದಿಸ ಒಂದು ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದಕ್ಲು ಮನ್ಪವನಂಚಿನ ರಾಣಿ ಅಬ್ಬಕ್ಕ ಶ್ರಾವಣ ಸಂಭ್ರಮ ಕಾರ್ಯಕ್ರಮದ ಈ ಪುರ್ಲುದ ಕಾರ್ಯಕ್ರಮಡ್ ನಮ್ಮ ಮಾತೆರ್ಲ ಒಟ್ಟು ಸೇರ್ದ ಪ್ರಶಸ್ತಿ ಪುರಸ್ಕೃತರಾಯಿನಂಚಿನ ಸದಾನಂದ ಬಂಗೀರ್ರೆಗ್ಲ ಒಂದಿಸ ಒಂದು ವೇದಿಕೆ ಡಿಪ್ಪುನಂಚಿನ ಕುಲಪತಿಗಳುಲ್ಲೇರು ಎಂಗ್ಲ ಮಾನ್ಯ ಶಾಸಕರುಲ್ಲೇರು ಪೂರ ಆದರಣೀಯ ಗಣ್ಯರುಲ್ಲೇರು ಸಮಿತಿದರುಲ್ಲಾರು ನಿಕ್ಲಿಗೆ ಪೂರೆಗ್ಲ ಶುರುಕಾದು ಯಾನು ಒಂದಿಸ ಒಂದು ವೀರರಾಣಿ ಅಬ್ಬಕ್ಕ ಪಂಡ ನಮಕ ಮಾತೆರೆಗ್ಲ ಶಕ್ತಿ ವೀರರಾಣಿ ಅಬ್ಬಕ್ಕನ ಪುದರ ಪನ್ನಗನೆ ಅವೊಂಜಿ ಧೈರ್ಯ ಶಕ್ತಿ ಪ್ರತಿಯೊರಿಯನ ಮನಸ್ಸಿಡ್ಲ ಬರ್ಪುಣು ಇನಿ ಮಾತೆರ್ಲ ವೇದಿಕೆ ಇಡಿತ್ತಿನಂಚಿನ ಅಣ್ಣನಕ್ಲು ಪಾತೆರಿಯರು ಪೊಂಜನಕ್ಲೆಗೆ ಶಕ್ತಿ ಕೊರಡು ಪೊಂಜನಕ್ಲೆಗೆ ಧೈರ್ಯ ಕೊರಡು ಒಂದು ನಿಕ್ಲೆನ ಸಹೋದರಿಯಾದೆ ಎನ್ನ ಒಂಜಿ ವಿನಂತಿನ್ ಪನ್ನಂಡ ರಾಣಿ ಅಬ್ಬಕ್ಕಗ ಕೊರ್ಪುನಂಚಿನ ಇನಿ ಗೌರವ ದುಂಬುರ್ದು ಬೊಕ್ಕಲ ಇತಿಹಾಸಕಾರರು ಚರಿತ್ರೆಡು ಅರ್ನ ಆತ್ಮಕಥನೋಡು ಬೈದಿನಂಚಿನ ಭಾರಿ ಕಷ್ಟದ ದಿನಕ್ಕುಲೆಲ್ಲ ಎದುರಿಸ ಒಂದು ವೀರರಾಣಿ ಅಬ್ಬಕ್ಕ ನಾಡನ್ನು ಕಟ್ಟಿಯರು ದೇಶವನ್ನು ಕಟ್ಟಿಯರು ಪೋರ್ಚುಗೀಸರ್ನ ವಿರುದ್ಧ ಹೋರಾಡಿಯರೆಂದು ಇನಿ ಆ ಹೆಮ್ಮೆ ಪ್ರತಿ ಒಂಜಿ ತುಳುವೆರೆಗಳ ಉಂಡು ತುಳುವೆರೆ ಪಣ್ಣಂಡ ಪ್ರೀತಿನ ಕಟ್ಟು ನಕಲು ಮನಸ್ಸನ್ನು ಹಂಚು ನಕಲೆಂದು ನಮ್ಮ ಕೇನ್ ನಕಲು ದಕ್ಷಿಣ ಕನ್ನಡ ಜಿಲ್ಲೆದ ಇತಿಹಾಸ ಸೃಷ್ಟಿ ಪರಶುರಾಮ ಸೃಷ್ಟಿದ ಈ ಜಿಲ್ಲೆಡಿಪ್ಪನ ಮಾತೆರ್ಲ ಬುದ್ಧಿವಂತಿರು ವಿದ್ಯಾವಂತಿರು ನೀ ಕರಾವಳಿ ಭಾಗಡು ನಮ್ಮ ಮಾತೆರ್ಲ ತೆರೆದು ಬೈದಿನಕಲು ಆ ಒಂಜಿ ಜಿಲ್ಲೆದ ಈ ಪೊರ್ಲುದ ಸೊಬಗನು ಒರಿಪಾವುಡುಂದಾಂಡ ರಾಣಿ ಅಬ್ಬಕ್ಕಗ ಕೊರ್ಪುನ ಗೌರವನು ಪ್ರತಿ ವರಿಯ ಮಾನವೀಯ ಮೌಲ್ಯಡು ನಮ್ಮ ತೂವಡುಂದಾಂಡ ಇನಿ
ಬೊಂಜನಕಲ ಮಿತ್ತ ಆಪುನಂಚಿನ ಅನಾಚಾರ ತೊಂದರೆದ ಮಿತ್ತು ಪ್ರತಿ ಒಂಜಿ ಸಂಘಟನೆಲ ರಾಜಕೀಯ ವ್ಯಕ್ತಿನಕಲೆ ಒಂಜಿ ಸಂದರ್ಭಡು ಅಂಚಿ ಪಾತಿರರು ಇಂಚಿ ಪಾತಿರನ್ನು ಪೂರ ಪನ್ಪಿರಿ ಯಾನ್ ಪನ್ಪುನಿತೆ ಒವ್ವೇ ರಾಜಕೀಯ ಬರಂದೆ ಒವ್ವೇ ಸಂಘಟನಾತ್ಮಕವಾದ ಒಂಜಿ ಪೊಂಡು ಬಾಲೆಗೆ ತೊಂದರೆ ಅನಗ ಸಮಾಜದ ಶಕ್ತಿ ಆದ ಮಾತೆರ್ಲ ಧೈರ್ಯಡು ದುಂಬ ಬತ್ತದೆ ಉಂತೊಡೊಂದು ಯಾನ ಕಳಕಳಿದ ವಿನಂತಿ ಮಂತೊಂದುಲ್ಲೆ ದಾಯನೇನು ಪಣ್ಣೇನು ಬಂಡ ನಮ್ಮ ಜಿಲ್ಲೆಡ ಆಪುನ ಎತೋ ತೊಂದರೆಲೆ ನಮ್ಮ ತೂವೊಂದುಲ್ಲ ಇನಿ ವಿದ್ಯಾವಂತಿರೆ ಪೂರೆಲ್ಲ ನಮ್ಮ ಸೇರೌಂಡ್ ಆಪುನ ನಮ್ಮ ಮಾತೆರ್ಲ ಇನಿ ವೇದಿಕೆ ಇಡ್ತನಕ್ಲೆ ಮಸ್ತ್ ವಿದ್ಯಾವಂತಿರ್ನಕ್ಲೆ ನಮ್ಮ ಪೂರ ಕಲ್ಪನಾಗ ಸರ್ಕಾರಿ ಶಾಲೆಡೆ ಪೋದು ನಮ್ಮ ಕಲ್ತೊಂದು ಬೈದನಕ್ಲೆ ಮಾತ ಧರ್ಮದಕಲ ಒಟ್ಟು ಗಿತ್ತಿದೆ ಪ್ರೀತಿ ವಿಶ್ವಾಸರು ಕಲ್ತಿನಂಚಿನ ಜೀವನ ಇನಿ ನಮ್ಮ ಮಾತೆರೆಗಳ ಬೈದಿನ ನಮ್ಮ ದುಂಬುದ ಜೀವನ ಇನಿ ಧರ್ಮಗೊಂಜಿ ಶಾಲೆ ಆತಂಡೆ ಜಾತಿಗೊಂಜಿ ಶಾಲೆ ಆತಂಡೆ ಇನಿ ಯಾನ ಪನ್ಪುನಿತೆ ನಮ್ಮ ಮಾತೆರ್ಲ ಸಾರ್ವಭೌಮಡೆ ಜಾತ್ಯತೀತತೆ ತತ್ವ ಇಂಚಿನ ನಮ್ಮ ಪನೊಂದುಲ್ಲನ ನಮ್ಮ ಇನಿತ ಜೋಕುಲೆಗೆ ಆ ಒಂಜಿ ಎಡ್ಡೆ ಮನೋಭಾವನೆ ಬರಡು ನಾಂಡ ಸಹೋದರ ಸಹೋದರಿ ಭಾವನೆ ಪ್ರತಿ ಒಂಜಿ ಬಾಲ್ಯಗಳ ಬರಡು ನಾಂಡ ನಮ್ಮಡ ಮಾತೆರೆಗಳ ಆ ಎಳೆಯ ವಿದ್ಯಾರ್ಥಿ ದೆಸೆರ್ದೆ ಇಂಚಿನ ರಾಣಿ ಅಬ್ಬಕ್ಕನಂಚಿನ ಆತ್ಮಚರಿತ್ರೆ ಬಕ ಆ ಒಂಜಿ ವಾತಾವರಣ ಸೃಷ್ಟಿ ಆಪಲೆಕ ನಮ್ಮ ಮಾತೆರ್ಲ ಸಮಾಜ ಸರ್ಕಾರ ಪ್ರತಿ ಒಂಜಿ ಸಂಘಟನೆದಕ್ಕೆಲ್ಲ ಮನ್ಪೊಡೊಂದು ಯಾನ ವಿನಂತಿನ ಮಂತೊಂದು ಹೆಚ್ಚ ಪಾತಿರಜಿ ಮಾತೆರ್ಲ ಪಾತಿರಲ್ಲಿರೆ ಅಂಜಾದ ಸಮಾಜಡು ಎಂಚಿನ ತೊಂದರೆ ಆನಗಳ ಇನಿ ದುಂಬು ಬಲೆ ಒಂಜಿ ಗ್ರಾಮೀಣ ಪ್ರದೇಶದ ಪೊಣ್ಣು ಮಗಲು ಸಾಧನೆ ಮಂತಲ ನಾಂಡ ಅಲೆಲ್ನ ದುಂಬು ಕನೈರೆ ಧೈರ್ಯ ಕೊರ್ಲೆ ಪನೊಂದು ನಿಕ್ಲೆಗ ಮಾತೆರೆಗಳ ಎಂಕರಡ್ಡ ಪಾತೆರೆ ಒಂಜಿ ಪೊಂಜೋಗ ಅವಕಾಶ ಮಂತು ಕೊರಿಯರು ರಾಣಿ ಅಬ್ಬಕ್ಕನ ಈ ಪ್ರತಿಷ್ಠಾನದ ಈ ಕಾರ್ಯವೈಖರಿ ನಿಕ್ಲೆಗ ಪೂರ್ವೆಗಳ ಒಂದಿಸ ಒಂದು ಪಿರೋರ ಒಂದಿಸದ ಎನ್ನರಡ್ಡ ಪಾತೆರನ ಮುಕ್ತಾಯ ಮನ್ಪೆ ಜೈ ಭಾರತ್ ಜೈ ಹಿಂದ್ ತಂಕುನು ತೋಜಾವಡು ನೆಕ್ ನಮ್ಮ ಅಬ್ಬಕ್ಕನ ಒಂಜಿ ಕತೆ ಅಕ್ಲೆಗ್ ಮಾದರಿ ಆವಡು ಪನ್ಪಿನ ಬಾರಿ ಪುರ್ಲುದ ಉಡಲ್ ಜಿಂಜಿನ ಪಾತಿರನು ಪಂಡೇರು ಮಮತಕ್ಕ ಇರೆಗ್ ಉಡಲ್ ಜಿಂಜಿನ ಸೊಲ್ಮೆಲು ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ನಮ್ಮ ಸಲಹಾ ಸಮಿತಿಯಲ್ಲಿದ್ದುಕೊಂಡು ನಮಗೆ ಸಲಹೆಗಳನ್ನು ನೀಡುತ್ತಿರುವಂತಹ ಶ್ರೀ ಹೇಮಂತ ರೈ ಚೆನ್ನೈ ಇಲ್ಲಿಂದ ಆಗಮಿಸಿದ್ದಾರೆ. ಅವರು ಈ ಸಮಾರಂಭದ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷರೇ, ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ರಾಣಿ ಅಬ್ಬಕ್ಕನ ಅಭಿಮಾನಿಗಳೇ, 21ನೇ ಶತಮಾನದಲ್ಲಿ ನಾವಿದ್ದೀವಿ. ಇವತ್ತು ಕೂಡ ಮಹಿಳೆಯರು ಸಾಕಷ್ಟು ಮುಂದುವರೆದರೂ ಕೂಡ ರಿಸರ್ವೇಷನ್ಸ್ ಅನ್ನುವಂಥ ಕೆಲವೊಂದು ಪ್ರಕಾರಗಳಲ್ಲಿ ಮಹಿಳೆಯರನ್ನು ಮುಂದೆ ತರಬೇಕಾದಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ 500 ವರ್ಷಗಳ ಹಿಂದೆ ಒಬ್ಬ ಮಹಿಳೆ, ಧೀರ ಮಹಿಳೆ, ಪರಕೀಯರ ವಿರುದ್ಧ ಶಸ್ತ್ರವನ್ನು ಹಿಡಿದು ಶಾಸ್ತ್ರವನ್ನು ತಿಳಿತಕ್ಕಂಥ ಮಹಿಳೆ ಹೋರಾಡ್ತಾಳೆ ಅಂತ ಹೇಳಿದರೆ ನಮ್ಮ ನಾಡಿನ ಹೆಮ್ಮೆ, ನಮಗಿನ್ನೇನು ಬೇಕು, ನಮ್ಮ ಭಾಗ್ಯ ಅಲ್ವೇ ಇದು? ಇದನ್ನು ತಿಳಿದಿರ್ತಕ್ಕಂಥ ನಾನು ವೀರರಾಣಿ ಅಬ್ಬಕ್ಕನ ಬಗ್ಗೆ ಮಾತಾಡುವಷ್ಟು ಯೋಗ್ಯತೆ ಇದೆಯೋ, ನಾವು ಅವರ ಮುಂದೆ ತೃಣ ಸಮಾನ ಅಂತ ಅದು ಗೊತ್ತಿಲ್ಲ. ಆದರೂ ಕೂಡ ಆ ವೀರರಾಣಿ ಅಬ್ಬಕ್ಕನನ್ನು ನೆನೆದು ಅವಳ ಆ ಒಂದು ಪರಾಕ್ರಮವನ್ನು ತಿಳಿದು ನಮ್ಮ ನಾಡಿನ ಹೆಮ್ಮೆಯನ್ನು ಮೆರೆಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಈ ವೀರರಾಣಿ ಅಬ್ಬಕ್ಕ ಟ್ರಸ್ಟ್ನ ಪದಾಧಿಕಾರಿಗಳ ಆ ಒಂದು ಯೋಚನೆ ಇದೆಲ್ಲ, ಅದಕ್ಕೆ ನಾನು ನಮನಗಳನ್ನು ಸಲ್ಲಿಸ್ತೇನೆ. ಇವತ್ತು ಹೇಳಿದ್ರು ನಾವು ಇದು ಉಳ್ಳಾಲಕ್ಕೆ ಸೀಮಿತ ಆಗಿತ್ತು, ಉಳ್ಳಾಲದಿಂದ ಮಂಗಳೂರಿಗೆ ಬಂದಿದೆ. ಆ ಉಳ್ಳಾಲದಿಂದ ಮಂಗಳೂರಿಂದ ರಾಜ್ಯಕ್ಕೆ, ರಾಜ್ಯದಿಂದ ರಾಷ್ಟ್ರಕ್ಕೆ, ಈ ರಾಷ್ಟ್ರ ವ್ಯಾಪಿಯಾಗಿ ಈ ಆಂದೋಲನ ಮುಂದುವರಿಯಲಿ. ಉಳ್ಳಾಲ ರಾಣಿ ಅಬ್ಬಕ್ಕನ ಹೆಸರು ಎಲ್ಲರಿಗೂ ಕೂಡ ತಿಳಿಯಲಿ. ಇವತ್ತು ನಾವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಹೇಗೆ ಕರಿತೇವೆ, ಹಾಗೆ ಉಳ್ಳಾಲ ರಾಣಿ ಅಬ್ಬಕ್ಕ ಅಂತ ಹೇಳಿದ್ರು ಕೂಡ ಎಲ್ಲರಿಗೂ ತಿಳಿಲಿ ಅನ್ನುವಂಥ ಹಂಬಲ ನಮಗೆಲ್ರಿಗೂ ಇದೆ. ಇದನ್ನು ಶ್ರೀಯುತ ವಸಂತಣ್ಣ ಅವರು ನವದೆಹಲಿಯಲ್ಲಿ ಬಹಳ ಸುಂದರವಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಿದ ಹಾಗೆ ನಮ್ಮ ಬೇರೆ ಬೇರೆ ರಾಜ್ಯಗಳಲ್ಲಿ, ಚೆನ್ನೈಯಲ್ಲಿ ಬೇಕಿದ್ರೆ, ಬೆಂಗಳೂರಲ್ಲಿ ಬೇಕಿದ್ರೆ ಮಾಡುವಂಥ ಕೆಲಸಕ್ಕೆ ನಾವು ಕೈಯನ್ನು ಜೋಡಿಸ್ತೀವಿ, ನಿಮ್ಮೊಂದಿಗೆ ನಾವು ಸದಾ ಇರ್ತೀವಿ ಅನ್ನುವಂಥ ಒಂದೆರಡು ಮಾತುಗಳನ್ನ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದನ ಹೇಳ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ರಂಗಭೂಮಿ ಕಲಾವಿದರಾಗಿರುವ ವಿ.ಜಿ. ಪಾಲ್ ಅವರು ಒಂದೆರಡು ನುಡಿಮುತ್ತುಗಳನ್ನು ನೀಡಬೇಕಾಗಿ ಅವರಲ್ಲಿ ಕೋರಿಕೆ. ಸರಿ, 45 ವರ್ಷ ಪಿರೋಬೋನಾಗ ಬೊಂಬಾಯಿದ ಚರ್ಚೆಗೆಡ್ಡುಪ್ನ ಬಿರ್ಲಾ ಮಾತೃಶ್ರೀ ಸಭಾಂಗಣಡು ರಾಮಕಿರೋಡಿಯನ್ನು ತುಳುನಾಡ ತೊಡರ ರಾಣಿ ಅಬ್ಬಕ್ಕನು ಸೋಮಶೇಖರ್ ಪುತ್ರನ್ ಅದನ್ನ ನಿರ್ದೇಶನಡು ಎಂಕಲು ಮಲ್ತಿದ್ದ
ಕುಡ್ಲದ ಒಂದು ಮಲ್ಲ ತಂಡ ಹೋತುಂಡು ನಾಟಕ ಆಯ್ ಬೊಕ್ಕ ಬಾಂಬೆದ ಮಸ್ತ್ ಕಲಾವಿದರು ಬತ್ತಿರು ಇಂಚಿನ ಒಂದು ಕತೆ ನಮ್ಮೂರು ಆತನೇ ಒಂದು ಸೋಮಶೇಖರ್ ಪುತ್ತಂಡ ಕೇಂದಿರು ಅಂದು ನಿಕ್ಲಿ ಗೊತ್ತು ಇಜ್ಜು ಸರ್ ಅವಳು ಉಳ್ಳಾಳ ಅಂದೆ ಒಂದು ದುರಂತ ಕದರ್ ಸರ್ ದುರಂತ 45 ವರ್ಷ ತುಂಬದ ಎಲ್ಲ ಪಾಠ ಮಾಡಿದೆ ಕೆಲವು ಜನ ಸಾಯಿದೇರು ಅಪ್ಪಗ ಒಂದು ಬರತೀನಿ ರೀ ಆ ಮನುಷ್ಯ ಮುಂಡುಲ ಒಂದು ಕುರ್ತ ಪಾಡ್ದು ರಾಮಕಿರಡಿ ಅಂತದ್ದು ಪರಂತು ಎಲ್ಲಿ ಮೇಲು ಬರತ್ತಿನ ಈ ನಾಟಕ ಆ ಕಪ್ಪಲ್ನು ಮೊಗವೀರದ ಜನಾಂಗಗಳು ಸಾಧಾರಣ ನಿಖಲ ಜನಗಳು ಚಿತ್ರಾನ್ನ ಮಲ್ದ ಶಿಪ್ಪನ್ ಪತ್ತವನ ಲೈಟ್ಸ್ ಪಾಡ್ದು ಮಾಡ್ತಾರೆ ಬ್ಯೂಟಿಫುಲ್ ಅದನ್ನು ಅವರು ಗೊಬ್ಬಿಗರು ಆಯ್ತು ಅರ್ಥ ಬಹುಶಃ ಮಾತೆರ್ಲ ಪಂಡ್ಲಕ್ಕನೆ ಒಂದು ಪಿದಾಯಿ ಪೋಚಿ ಸಂತಣ್ಣ ಕುಡ್ಲಾಡಿ ತಿರ್ಗೊಂದು ನಾನು ಡಿಸಿದ ಕೇಂಡೆ ಏನು ಸರ್ ಹಬ್ಬಕ್ಕಲ್ಲಿ ಅಸೈಗೋಳಿ ಉಳ್ಳಾಲ ತಲಪಾಡಿ ತೊಕ್ಕೊಟ್ಟು ಇಲ್ಲಿಯೇ ಡಿಸಿ ಹಿಂಗೆ ನೆನಪರ್ಬೇಕು ಯಾರನ್ನ ಹೋದ್ರೆ ಕೇಂಡೆ ಅಲ್ಲಿ ಯಾಕೆ ತಿರುಗಾಡ್ಲಿಕ್ಕೆ ಬಿಟ್ಟಿದ್ಯಾ ಹೆಣ್ಮಗಳನ್ನು ಸ್ವಲ್ಪ ಮಂಗಳೂರು ತನ್ನಿ ಪುತ್ತೂರು ತನ್ನಿ ಉಡುಪಿಗೆ ತನ್ನಿ ನೀವು ಯಾಕೆ ಅಲ್ಲಿ ಅವರನ್ನು ತಿರುಗಾಡಿಸಿರಿ ಈ ಕಡೆ ಸ್ವಲ್ಪ ಬನ್ನಿ ಸರ್ ಹೌದಾ ಅರೆಗ್ಲಪ್ಪಗೆ ವಿಷಯ ಗೊತ್ತಿದೆ ಅದರ ಮಲ್ತೊಂದು ಅಲ್ಲಿ ಮುಂದಾತು ಸರಿ ಐದು ಬೊಕ್ಕ ಏನು ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯನಾಗ ಸುವರ್ಣ ಕರ್ನಾಟಕ ಒಂದು ಕಾರ್ಯಕ್ರಮ ಸಂಸ್ಕೃತಿ ಇಲಾಖೆ ಪಾಡ್ದಿತ್ತು ಐಟ್ ಹಬ್ಬಕ್ಕನ ನಾಟಕನು ಬಾಂಬೆಡಿ ವಿಶ್ವೇಶ್ವರಯ್ಯ ಹಾಲ್ಡ್ ಗುಬ್ಬಿ ಅಖಿಲ ಭಾರತ ಕನ್ನಡ ಸಂಸ್ಕೃತಿ ಸಮ್ಮೇಳನ ಐಕೆ ಬೆಂಗಳೂರು ಮೈಸೂರು ಸಾಗರ ಶಿವಮೊಗ್ಗ ಇಂಚಿನ ಜನಗಳು ಬೇತೆ ಬೇತೆ ಕಾರ್ಯಕ್ರಮ ಬರ್ತಿದ್ದೀರಿ ಆ ನಾಟಕನು 7 ಜನ ಪುಣ್ಣು ಜೋಕುಲನೇ ಗೊಬ್ಬಯ್ಯ ನಾ ನಾಟಕ ಮೂತಕ್ಕ ಇರ್ಪಂಡಕ್ಕೆ ಅವಕಾಶ ಕೋರ್ಜಿಂದು ನನ್ನೆಲ್ಲ ಉಂಡ ಪುಣ್ಣು ಜೋಕುಲ ಗೊಬ್ಬಯ್ಯ ಲಾಸ್ಟ್ಗೆ ಹಬ್ಬಕ್ಕನ ಕಿರಣಗ ಲಾಸ್ಟ್ ಡೆತ್ ಸೀನ್ ಆನಾಗ ಆತು ಪರಿಣಾಮಕಾರಿ ಆತಂದು ಇಡೀ ಆಡಿಯನ್ಸ್ ಲೆಕ್ಕಂತು ಭಾರತ್ ಮಾತಾಕಿ ಜೈ ಬಂದಿರ್ತದೆ ಬ್ಯೂಟಿಫುಲ್ ಅವನ ಸೀನ್ ಅವು ಚಿತ್ರಾಮ್ ಕೊಲ್ಲ ಡ್ರಾಮಾ ಡೈರೆಕ್ಟ್ ಮಾಡ್ತೀನಿ ನಾನು ಒಂದು ಪದಲು ಉಂಡಲ್ಲ ಕೊಂಚಿನ ನಾಟಕ ಬಗ್ಗೆ ಎನ್ನ ಕಥೆಯಲ್ಲಿ ಬರ್ತೀರಿ ಸರ್ ಇಂಥ ಒಂದು ಕತೆ ಆಗಿದೆ ಹೌದು ನಮಗೆ ಗೊತ್ತಿಲ್ಲ ಹೌದು ನಿಮಗೆ ಕಿತ್ತೂರು ರಾಣಿ ಚೆನ್ನಮ್ಮ ಬೆಳವಾಡಿಯ ಮಲ್ಲಮ್ಮ ಒನಕೆ ಹೋಗಮ್ಮ ಇಷ್ಟೇ ಗೊತ್ತಿಲ್ಲ ಇದನ್ನು ಮಾಡಲಿ ಅದು ನಿಮ್ಮ ತಪ್ಪಲ್ಲ ನಮ್ಮ ತಪ್ಪು ಯಾಕಂದರೆ ಅವರನ್ನು ಹೊರಗೆ ನಾವು ಕಳಿಸ್ಲಿಲ್ಲ ಅಷ್ಟೇ ಸೊ ಹಬ್ಬಕ್ಕೆ ಮಲ್ತಿ ನಾವು ಕ್ಯಾರೆಕ್ಟರ್ದ ಪೊಣ್ಣು ಮಗಲು ವೇದಿಕೆಗೆ ಮೊಮೆಂಟಿಗೆ ತರ ಬಂದಾಗ ಒನ್ ಸೆಕೆಂಡ್ ಸೇಮ್ ಭಾರತ್ ಮಾತಾಕಿ ಜೈ ಬಂಡ ಆ ಪೊಣ್ಣು ಮಗಲನ್ನ ಕತ್ತೇರಿ ಏತು ಪರಿಣಾಮಕಾರಿಯಾದ ಆ ವೇದಿಕೆ ಕಲಾವಿದರು ಮಲ್ತ ಪಂಡಕ್ಕೆ ಸಾಕ್ಷಿ ಸುವರ್ಣ ಕರ್ನಾಟಕ ಹುಡು ಮೈಸೂರು ಕಲಾಮಂದಿರೊಳಗೆ ನಾಟಕ ನಾವೇ 7 ಜನ ಪುಣ್ಯಕುಳ್ಳ ಗುಬ್ಬಾಯನ ದಸರಾ ಮಹೋತ್ಸವಕ್ಕೂ ಅವೇ ಮೈಸೂರು ಒಂದು ನಾಟಕನ ಗುಬ್ಬದೆ ಭಾರತ ದೇಶದ 150ನೇ ವರ್ಷದ ಸ್ವಾತಂತ್ರ್ಯ ಸಂಗ್ರಾಮದ ದಿನತಾಣಿ ಬೆಂಗಳೂರಿನ ಕೊಂಚ ಲೆಟರ್ ಬರ್ತಾನೆ ಆ ನಾಟಕವನ್ನು ಮಂಗಳೂರಿನಲ್ಲಿ ನೀವು ಆಡಬೇಕು ಗ್ರಾಮಾಂತರ ಪ್ರದೇಶನೇ ಸರ್ ಇರ್ನ ಊರುಡೆ ಆ ನಾಟಕವನ್ನು 150ನೇ ವರ್ಷದ ಸ್ವಾತಂತ್ರ್ಯ ಸಂಗ್ರಾಮದ ದಿನ ಕೇಂದ್ರ ಸರ್ಕಾರ ಮಾಡ್ತೀನಿ ಅವ ಜಾಗಿಡಿ ಏರು ವೀರ ವನಿತೆಯನ್ನು ಕೊಳ್ಳಿರಿ ಅಕ್ಕಲ್ಲ ನಾಟಕವನ್ನು ಅವಳು ಗೊಬ್ಬುಡು ಅಕ್ಕಳನೇ ಅವಳು ಸೋಮೇಶ್ವರ ಉಚ್ಚಲ ಆ ಬೋವಿ ಶಾಲೆಡ್ ಆ ನಾಟಕವನ್ನು ಗೊಬ್ಬುದೆ ಸೊ ಅಂಚಾದ ನಾಟಕದಕ್ಕಲ್ನ ಕೊಡುಗೆ ಹಬ್ಬಕ್ಕನ ಅಣ್ಣ ಕಥೆಯನ್ನು ಮಸ್ತ್ ಉಂಡು ಸುವರ್ಣ ಕರ್ನಾಟಕ ಮುಡು ಒಂದೇ ವೇದಿಕೆ ಇಲ್ಲ ಗೊಬ್ಬುದ ಬಾಂಬೆಡಿ ಕಲಾ ಜಗತ್ತಗಳು ಬಸ್ಕರಣ ವಿಜಯಕುಮಾರ್ ಶೆಟ್ಟರಿಗೆ ಅವಕಾಶ ಕೊಡ್ತದೆ ಅವಳು ಗೊಬ್ಬುದ 7 ಜನ ಪೊಣ್ಣು ಜೋಕ್ಲಿಂದ 15 ನಾಟಕನು ಚಿತ್ರಾಮುಕುಲರನ ಮಣ್ಣಿನ ಮಗಳು ಹಬ್ಬಕ್ಕ ಮಣ್ಣದ ಮಗಳ ಹಬ್ಬಕ್ಕ 2 ನಾಟಕಗಳ ಹೆಂಕುಲಿಗೆ ಹೋಗ್ಬೋದು ಅಂಚಾದು ಮೂಲೆಯನ್ನು ಉದ್ದೇಶದ ಬಂಡ ನಾಟಕ ತಕ್ಕಲ್ನ ಕೊಡುಗೆ ವಸಂತಣ್ಣವರ ಕೇಂದ್ರ ವಸಂತಣ್ಣ 7 ಜನ ಟೀಮ್ ಉಂಡು ಡೆಲ್ಲಿಗೆ ವರ ಬರ್ಪ ಖರ್ಚು ತೋಚು ಅವಕಾಶ ಕೊರಲಿ ಕನ್ನಡ ಸಂಸ್ಕೃತಿ ಇಲಾಖೆ ಸ್ಪಾನ್ಸರ್ ಮಲ್ಪ ಅಂದೆ ಸೋನ ಅರ್ನ ಬೇಲದವಂತ ಜಿತ್ತು ಒಂಜಿ ದಿನ ಆವೇರೆ ಯಾವ ಖರ್ಚು ಕೊರಚಿರಿ ಏನು ಸಂಸ್ಕೃತಿ ಇಲಾಖೆ ಅಥವಾ ನಾಟಕ ಅಕಾಡೆಮಿ ಸ್ಪಾನ್ಸರ್ ಮಲ್ಪವೆ ಅಂದೆ ಸೊ ನಾಟಕದಕ್ಕಲ್ನ ಕೊಡುಗೆ ಅಂಡು KB ಭಂಡಾರನ ನಾಟಕನು ಮೈಸೂರು ಸದಾನಂದ ಬಗ್ಗರ್ನ ಕ್ಲಿನಿಕ್ಗೆ ಹೋಗೋದಾರಿ SKM ಅದು ಪುನಗ ಗುಂಡ್ರಾಯರು ಬಹುಶಃ ಮುಖ್ಯಮಂತ್ರಿ ಅದು ಪುನಗ ಉಳ್ಳಾಳದ ಮೊಗವೀರ ಸಂಘದ ಹಾಂ ಓ ಸರ್ ಹಳೆ ವಿದ್ಯಾರ್ಥಿ ಸಂಘದ ಒಬ್ಬುದನ ನೆನಪು ಏನಂಜ ಲೇಖನಡು ಸಾಧಾರಣ ಬರತ್ತೆ ಹಬ್ಬಕ್ಕನ ಲೇಖನ ಬೆತೆ ಬೆದ ಕಡೆ ಪಣ್ಣ ಮಾತು ಕಾರ್ಯಗಳು ಆತಂದ್ರೆ ಅವು ಪ್ರಾಕ್ಟಿಕಲ್ ಆದ ಕಾರ್ಯರೂಪಕ್ಕೆ ಮಾಡ ಬಯಸಿ ಒಂದು ನಮ್ಮ ಮಲ್ಪೋಡು ತುಳು ರಂಗಭೂಮಿದ ಕಲಾವಿದರು ಖಂಡಿತ ನಿಖಲೊಟ್ಟಿಗೆ ಭಾಸ್ಕರಣ್ಣ ಒಳ್ಳೆಯರು ಮಲ್ಪಗೆ ನಮ್ಮ ಮಾತಿರಲ ಪಾತಿಯರು ಸರಿ ಮಾತಿರಲ ಅಭಿಪ್ರಾಯ ಅಂದು ಇಂಕಳು ನಾಟಕದಕ್ಕಳು ಉಳ್ಳ KB ಭಂಡಾರಿ ರಾಮಕಿರೋಡಿಯನ್ ಸೀತಾರಾಮ ಕೊಲಾಲ್ರು ಕುತ್ಕಾಡಿ ವಿಶ್ವನಾಥ ರೈಕಳು ಅಂತ 7 ಜನ ಈ ನಾಟಕವನ್ನು ಅಮೃತಸ್ವಾಮಿ ಸಲ ಅಂತ ಕಡಿಮೆ ಮಲ್ತೇರಿ ಸೊ ಎಂಕುಳು
ಉಲ್ಲ ಐಕ್ ಒಲ್ಪಲ ಅವಕಾಶ ಕೊರ್ಪಡ ದುಡ್ಡು ನಿಕಲ್ಡ ಗೆತನಂದೆ ಬೇರೆ ರೀತಿ ಸ್ಪಾನ್ಸರ್ ಮಾಡ್ತಿಂಕ್ಲು ಅಲ್ಲ ಏನು ಇಚ್ಚಿನ ನಾಟಕ ಕೊಡು ಒಬ್ಬಕರನ್ನ ಈ ಪುದರ ಪುಂಡಕಲ್ ನಾಟಕ ಪಾಠ ಮಲ್ದೆ ಡೈರೆಕ್ಟ್ ಮಲ್ದೆ ಎಡ್ಡೆ ಅವಡು ಕಾರ್ಯಕ್ರಮ ಎಡ್ಡೆ ಮಲ್ತಾರೆ ನಾಟಕದಾಗ ಒಂದು ಚಾನ್ಸ್ ಕೊರನೆಕ್ಕೆ ಅಗಲ್ನ ಪರವಾದ ಸೋಲ್ಮೇಲು ಪೋರ್ಚುಗೀಸ್ ಸೇರಿ ಕಪ್ಪ ಕೊರಡೊಂದು ಅಕ್ಕಲ್ನ ಓಲೇನ ಕಡ್ಪೂರ್ನಾಗ ರಾಜ್ಯಸಭೆಗೆ ಎಕಡ ಆಂಡ ಸಂಜೆ ಪೋಯರು ಸಂಜೆ ಪಂಡ ಇಂಕ ರೋಮಾಂಚನ ಅಂಡಿರ್ನ ಡೈಲಾಗ್ ಏನಾಗ ಕಪ್ಪ ಕೊರೆಯ ಅಂಕ ರಣಗಡು ತಂಕಡು ಸಾಧುವ ಕಡಲ ಕಳುವ ಪೋರ್ಚುಗೀಸರಿಗೆ ಮಡಲ ತೂಟಡಿ ಸದುತ್ತರ ಕೊರುವ ಜೈ ಸೋಮನಾಥ. ಈ ಡೈಲಾಗ್ ಬಾಂಬೆದ ವಿಶ್ವೇಶ್ವರಯ್ಯ ಹಾಲ್ಡ್ ಕೊನಗ ಇಡೀ ಆಡಿಯನ್ಸ್ ತನ್ ಕಪ್ಪ ಕೊರೆಯ ಅಂಕ ರಣಗೋಡು ತಂಕಡು ಕಾಡುವ ಕಡಲ ಕಲ್ವೆ ಪೋರ್ಚುಗೀಸರಿಗೆ ಮಡಲ ತೂಟೆಡು ಸದುತ್ತರ ಕೊರುವ ಒಂದು ಲಕ್ಕದಂತು ಸೋಮನಾಥನ ರುದ್ರಪಾದೇಡ್ ಘೋಷಣೆ ಮಾಡಿನ ಆ ಪುಣ್ಣು ಮಗಲ್ನ ಪುದರ್ನ ನಿಕುಲ್ ಮಾತ ಒರಿಪಾಲೆ ಅಲ್ಲಿಗೆ ನಮ್ಮದು ಎಲ್ಲರೂ ದಾದ ಓಡೊಂದು ಅವನ ಮಲ್ಪುಗ ಎಂಕಳೆಲ್ಲ ನಮಸ್ಕಾರ. ಅನ್ನು ನಾವು ಇವತ್ತು ಒಂದು ಪ್ರಧಾನ ಮುಖ್ಯ ಗೌರವ ಉಪಸ್ಥಿತಿಯನ್ನು ನಾವು ಕೊಟ್ಟಿದ್ದೇವೆ. ಆರಂಭದಲ್ಲಿ ತಾಳಮದ್ದಲೆ ಆಗುವಾಗಲೇ ಹೇಳಿದ್ದೇವೆ, ನಾಟಕಗಳನ್ನು ಬಹುಮಂದಿ ನಾಟಕಗಾರರು ಬರೆದಿದ್ದಾರೆ, ರಂಗಪ್ರಯೋಗಗಳು ಬಹಳಷ್ಟು ಆಗಿದೆ. ಯಕ್ಷಗಾನದ ತಾಳಮದ್ದಲೆ ಇವತ್ತೊಂದು ವಿಶಿಷ್ಟ ಅಂತೇಳಿ ಕೂಡ ನಾವು ಹೇಳಿದ್ದೇವೆ. ಅದರ ಜೊತೆಗೆ ನಾಟಕಕ್ಕೆ ಸಂಬಂಧಪಟ್ಟಂಥ CD-ಯನ್ನು ಕೂಡ ಹಬ್ಬಕ್ಕೋತ್ಸವ ಸಮಿತಿ ಮಾಡಿದೆ. ಅನೇಕ ಉತ್ಸವಗಳಲ್ಲಿ ನಾಟಕದ ಪ್ರದರ್ಶನಗಳನ್ನು ಕೂಡ ಮಾಡಿದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಈಗ ಒಂದು ನಮ್ಮ ಖಾದರ್ ಸಾಹೇಬರು ಮತ್ತು ನಮ್ಮ ಅಧ್ಯಕ್ಷರು, ಸಭಾಧ್ಯಕ್ಷರು, ನಮ್ಮ ಕುಲಪತಿಗಳು ಒಂದು 5 ನಿಮಿಷ ಮಾತಾಡ್ತಾರೆ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ಕಾರ್ಯಕ್ರಮ ಏನಂತ ಹೇಳಿದರೆ, ನಮಗೆ ಒಂದು ಬಹಳ ಸಂತೋಷ ಅಂತ ಹೇಳಿದರೆ, ನಮ್ಮ ಈ ಜಿಲ್ಲೆಯ ವಲಯದಲ್ಲಿ ಸುಮಾರು 30ರಷ್ಟು ಶಿಕ್ಷಕರನ್ನು ಮೊನ್ನೆ ಅವರು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದು ಇಲ್ಲಿ ಸನ್ಮಾನಿಸಲಾಗಿದೆ ಟೌನ್ ಹಾಲ್ನಲ್ಲಿ ಅವರಿಗೆ, ಇಡೀ ಜಿಲ್ಲೆಯಲ್ಲಿ. ಹಾಗೆ ಅದರಲ್ಲಿ ಒಬ್ಬರು ಶಿಕ್ಷಕರು ನಮ್ಮ ತ್ಯಾಗಂ ಮಾಸ್ಟ್ರು, ನಮ್ಮ ಪ್ರತಿಷ್ಠಾನದ ಒಬ್ಬ ಪದಾಧಿಕಾರಿ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ. ಅವರನ್ನು ಒಂದು ಚಿಕ್ಕ ಗೌರವದಿಂದ ನಾವೆಲ್ಲ ಅಭಿನಂದಿಸಬೇಕಂತ ತೀರ್ಮಾನ ಮಾಡಿದ್ದೀವಿ. ಅವರಿಗೆ ಗೊತ್ತಿಲ್ಲ, ಶಾಲು ಮತ್ತು ಸ್ಮರಣಿಕೆಯ ಒಂದು ಅಭಿನಂದನಾ ಗೌರವ ನಮ್ಮ ಸಮಿತಿಯ ತ್ಯಾಗಂ ಮಾಸ್ಟ್ರು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎಂಬ ಕಾರಣಕ್ಕೆ ನಮ್ಮ ಸಮಿತಿಯ ಹರಿಕೃಷ್ಣಪ್ಪನವರು, ಭಾಸ್ಕರ್ ರೈ ಕುಕ್ಕವಳ್ಳಿ ಪ್ರಮುಖರಾಗಿ ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ಇನ್ನೋರ್ವರು ನಮ್ಮ ಪದಾಧಿಕಾರಿ ಲಕ್ಷ್ಮೀನಾರಾಯಣ ರೈ ಹರೇಕಳ ಅವರು ಮುಂಬೈಯವರಾಗಿದ್ದುಕೊಂಡು ತುಳುನಾಡಿನಲ್ಲಿ ಸಂಪರ್ಕ ಇಟ್ಟುಕೊಂಡು ಅಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ರೂವಾರಿಯಾಗಿ ಕೆಲಸ ಮಾಡಿದ ಬಗ್ಗೆ ಅವರಿಗೆ ನೆಲ್ಸನ್ ಮಂಡೇಲಾ ಪ್ರಶಸ್ತಿ ಲಭಿಸಿತ್ತು ಇತ್ತೀಚೆಗೆ. ನೆಲ್ಸನ್ ಮಂಡೇಲಾ ಮಹಾರಾಷ್ಟ್ರ ರಾಜ್ಯ ಪ್ರಶಸ್ತಿಗೆ ಸಂಬಂಧಪಟ್ಟ ಹಾಗೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಒಂದು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣ ರೈ ಹರೇಕಳ ಕೂಡ ನಮ್ಮ ಪ್ರತಿಷ್ಠಾನ ಸದಸ್ಯರು, ಅವರು ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಇದ್ದಾರೆ. ಆ ನೆಲೆಯಲ್ಲಿ ಅವರಿಗೂ ಕೂಡ ಒಂದು ಶಾಲು ಸ್ಮರಣಿಕೆ ಪುಷ್ಪಗುಚ್ಛದ ಅಭಿನಂದನಾ ಗೌರವ. ನಿರಂತರವಾದ ಸಂಪರ್ಕ ಇಟ್ಟುಕೊಂಡು ಬಂದಿರುವವರು, ಮುಂಬೈಯಲ್ಲಿ ರಾಷ್ಟ್ರೀಯ ಪ್ರತಿಷ್ಠಾನದ ವತಿಯಿಂದ ಬಹಳ ದೊಡ್ಡ ಸಮಾರಂಭವೊಂದನ್ನು ಆಯೋಜಿಸ್ತೇವೆ ಎನ್ನುವ ಭರವಸೆಯನ್ನು ಅವರು ನೀಡಿದರು. ಇನ್ನು ಮುಂದಿನ ದಿನಗಳಲ್ಲಿ ಆ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ನಮ್ಮ ಜೊತೆ ಸಹಕರಿಸಬೇಕಾಗಿ ಬಹಳ ಕಳಕಳಿಯಿಂದ ಭಿನ್ನ. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಭವಿಷ್ಯದ 50 ವರ್ಷದ ಮುಂದಿನ ಶಿಕ್ಷಣ ಕೊಡೋ ಜೊತೆಯಲ್ಲಿ ಇಂದಿನ 50 ವರ್ಷದ ವಿಚಾರ ಕೂಡ ತಿಳಿಸಿ ಹೇಳಿಕೊಡುವಂಥ ಜವಾಬ್ದಾರಿ, ಅದು ನಮ್ಮ ಸಮಾಜದ ಜವಾಬ್ದಾರಿಯನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ವೀರಾಣಿ ಹಬ್ಬಕ್ಕರ ಬಗ್ಗೆ ಬಾಲಶಿಜ ನಮ್ಮ ವಿಜಿ ಪೌಲ್ ಹೇಳಿದಾಗ ಅವ್ರು ನಾವು ಅಭಿನಂದಿಸಬೇಕು. 45 ವರ್ಷಗಳ ಹಿಂದೆ ಬಾಂಬೆಯಲ್ಲಿ ಹೋಗಿ ಇವತ್ತು ನಾಟಕ ಮಾಡಿ ಇವತ್ತು ಚಾಲನೆ ಕೊಟ್ಟಂಥ ಸಂದರ್ಭ. ತದನಂತರ ಅದು ಕಂಟಿನ್ಯೂಷನ್ ಇದ್ದಿದ್ರೆ ಭಾಳಷ್ಟು ವೇಗದಲ್ಲಿ ಬರುವಂಥ ಅವಕಾಶ ಆಗ್ತಿತ್ತು. ವಿಜಿ ಪೌಲ್ ಅವರ ಇಲ್ಲಿ 1 ನಿಮಿಷ ನಾಟಕ ಕೇಳಿದಾಗ ಇನ್ನೊಂದು 10 ನಿಮಿಷ ಇಲ್ಲಿ ಕೂತ್ಕೊಳ್ಳಿ, ನಾಟಕ ಒಂದು ಹೇಳಿ ಅಂತ ಒಂದು ನಮಗೆ ಉತ್ಸಾಹ ಬರುವಂಥ ವಿಚಾರ. ಅಷ್ಟು ಉತ್ತಮವಾಗಿ ಬಹುಶಃ ಅವರು ಆ ಒಂದು ಪ್ರತಿಬಿಂಬಿಸುವಂಥ ಎಲ್ಲ ಒಂದು ಆ ಕಲೆ ಇವತ್ತು ಅವರ ಹತ್ರ ಇದೆ. ಇವತ್ತು ಕಿತ್ತೂರು ಚೆನ್ನಮ್ಮ ಒಣಕೆ ಒಬ್ಬ ಪರಿಸ್ಥಿತಿ ಅಂತ ಹೇಳಿದರೆ, ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಮುಂಚೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರಲಿಲ್ಲ. ನಾವು ಮೆಡ್ರಾಸ್ ರಾಜ್ಯದಲ್ಲಿ ಮೆಡ್ರಾಸ್ ಪ್ರೆಸಿಡೆನ್ಸಿ, ಅಲ್ಲಿ ನಾವು ಲೆಕ್ಕಕ್ಕೆ ಇಲ್ಲ, ಇಲ್ಲಿ ನಾವು ಇಲ್ಲವೇ ಇಲ್ಲ. ಅದಕ್ಕಾಗಿ ಹಬ್ಬಕ್ಕೆ ಹೆಸರಿಸಲಿಕ್ಕೆ ಆ ಪ್ರೋತ್ಸಾಹವಿಲ್ಲ, ಜನವಿಲ್ಲದಂಥ ಪರಿಸ್ಥಿತಿ ಇತ್ತು. ಹಬ್ಬ ಒಣಕೆ ಒಬ್ಬ ಕಿತ್ತೂರು ಚೆನ್ನಮ್ಮ ಹಿಂದಿಂದಲೂ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಮಹತ್ವ ಸಿಕ್ಕಿ ಅದಕ್ಕೆ ಬಹುಶಃ ಇವತ್ತು ಭಾಳಷ್ಟು ಮಹತ್ವ ಸಿಕ್ಕುವಂಥ ಅವಕಾಶ ಆಗಿದೆ.
ಆದರೂ ಕೂಡ ಇವತ್ತು ವೀರರಾಣಿ ಅಬ್ಬಕ್ಕನ ಹೆಸರನ್ನು ಅವತ್ತು ವಿ ಜಿ ಪವರ್ ಮತ್ತು ಬೇರೆ ಯಾರೆಲ್ಲ ಕಥೆ ಬರೆದಿದ್ದಾರೆ ಅವರೆಲ್ಲ ಉಳಿಸಿಕೊಂಡು ಬಂದದ್ದನ್ನು ಉಳ್ಳಾಲದಲ್ಲಿ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯವರು, ನಮ್ಮ ಜಯರಾಮ್ ಶೆಟ್ಟಿ ಇದ್ದಾರೆ, ನಮ್ಮ ದಿನಕುಲ್ಲಲ್, ಭಾಸ್ಕರ ಕುಕ್ಕಲ್ಲಿ, ಪಿ ಡಿ ಶೆಟ್ಟಿ, ಪುಷ್ಪಕುಮಾರ್ ಕೋನ್ಸೆ ಮತ್ತು ಎಲ್ಲ ಹಿರಿಯರಿಕಿದೆಲ್ಲ ಸೇರಿಕೊಂಡು ಸದಾನಂದ ಬಂಗೇರವರು ಅದೇ ಇವರೆಲ್ಲ ಸೇರಿ ಎಲ್ಲ ಒಗ್ಗಟ್ಟಿನಿಂದ ಅದಕ್ಕೆ ಒಂದು ಚಾಲನೆ ಕೊಟ್ಟಿದ್ದು. 97ರಲ್ಲಿ ಚಾಲನೆ ಕೊಟ್ಟ ಸಂದರ್ಭ ಅದನ್ನು ನಾವೆಲ್ಲ ಅಭಿನಂದಿಸಬೇಕಾಗ್ತದೆ. ಅಲ್ಲೆಲ್ಲ ಒಗ್ಗಟ್ಟಿಂದ ಮಾಡಿದ್ದು. ಹಂತ ಹಂತವಾಗಿ ಇವತ್ತು ಅನುದಾನದ ಆ ಸಮಸ್ಯೆ ಬಂದಾಗ ನಾವೆಲ್ಲ ಸೇರಿ ಸರ್ಕಾರದ ಮುಖಾಂತರ, ನಾನು ಹೇಳಿದೆ ಶಾಸಕನಾಗಿ ಬಂದಾಗ, ಈ ಸಲ ನಾವೇನಾದರೂ ಪ್ರಾರಂಭ ಮಾಡಿದೆ ಮತ್ತು ಎಷ್ಟೇ ಕಷ್ಟ ಆದರೂ ಕೂಡ ನಾವು ನಿಲ್ಲುವಂಥ ಪರಿಸ್ಥಿತಿ ಇರಲಿಲ್ಲ. ನಾವೆಲ್ಲ ಸೇರಿ ಎಷ್ಟೇ ಕಷ್ಟ ಆದರೂ ಕೂಡ ನಾವು ಮಾಡೋದಾದರೆ ಈ ಸಲ ಮಾಡುವ, ಮತ್ತು ಈ ಸಲ ಮಾಡೋದು ಒಂದು ಮರು ವರ್ಷ ನಿಲ್ಲಿಸೋದು ಈ ವಿಚಾರ ಆಗೋದು ಬೇಡ ಅಂತೇಳಿ ತೀರ್ಮಾನಕ್ಕೆ ಬಂದು ನಾವು ಬಹುಶಃ ಮುಖ್ಯಮಂತ್ರಿ ಹತ್ರ ಹೋಗಿ ಎಲ್ಲ ನೀವು ಕಿತ್ತೂರು ಚೆನ್ನಮ್ಮಕ್ಕೆ, ಒಣಕೊಬ್ಬಕ್ಕೆ, ವಿಜಯನಗರ, ಬೆಳ್ಳಾರಿ ವಿಜಯನಗರದ ಕಾರ್ಯಕ್ರಮಕ್ಕೆ ಇದೆಲ್ಲ ನೀವು ಅನುದಾನ ಕೊಡ್ತೀರಿ, ಇದಕ್ಕೆ ಅನುದಾನ ಕೊಡಬೇಕು ಒತ್ತಾಯ ಮಾಡಿದಾಗ ಫಸ್ಟ್ 25 ಲಕ್ಷ ಇವತ್ತರವರೆಗೆ ಸಿಕ್ಕುವಂಥ ಅವಕಾಶ ಆಯಿತು. ತದನಂತರ ಎಲ್ಲ ಸರ್ಕಾರ ಬಂದ ಕೂಡ 5 ಲಕ್ಷ ಜಾಸ್ತಿ ಮಾಡಿ ಇದೀಗ 50 ಪ್ಲಸ್ 30 ಲಕ್ಷ ನಮಗೆ ಈ ವರ್ಷ ಬರುವಂಥ ಅವಕಾಶ ಆಗಿದೆ. ಅದು ಬಹುಶಃ ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ನಮ್ಮ ರಾಜ್ಯದ ಮೈಸೂರಲ್ಲಿ ಒಂದು, ಬೆಂಗಳೂರಲ್ಲಿ ಒಂದು ಮಾಡೋದು ವಿಚಾರ ಕೂಡ ಇವತ್ತಾಯಿತು. ಈ ಸಲ ನಾನು ಬಹುಶಃ ನಮ್ಮ ರಾಜ್ಯದಲ್ಲಿ, ನಮ್ಮ ಹುಬ್ಬಳ್ಳಿಯಲ್ಲಿ ಎಲ್ಲರೂ ಚರ್ಚೆ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ನೋಡಿ, ನಿಮ್ಮ ಪ್ರತಿಷ್ಠಾನ ಇನ್ನೊಂದು, ನಿಮ್ಮ ರಾಷ್ಟ್ರ ಪ್ರತಿಷ್ಠಾನ ಇನ್ನೊಂದು ಪ್ರತಿಷ್ಠಾನ, ಬೇರೆ ಬೇರೆ ಪ್ರತಿಷ್ಠಾನ ಇರ್ಬೋದು. ಉದ್ದೇಶ ಏನು? ಅಬ್ಬಕ್ಕರ ವ್ಯಕ್ತಿತ್ವ, ಅವರ ಚರಿತ್ರೆ ಏನು ನಾವು ಜನತೆಗೊಳಿಸೋದು ಒಂದೇ ನಿಮ್ಮ ಇಂಡಿಯಾ ಎಲ್ಲರ ಇಂಟೆನ್ಷನ್ ಇವತ್ತು ಒಂದೇ ಇಂಟೆನ್ಷನ್ ಇದಕ್ಕೆ. ಅದಕ್ಕಾಗಿ ಬಹುಶಃ ನಿಮ್ಮ ಬೇರೆ ಬೇರೆ ಇವತ್ತು ಸಂಸ್ಥೆ ಇದ್ದರೂ ಕೂಡ ಅಬ್ಬಕ್ಕರ ವಿಚಾರಕ್ಕೆ ಕಾರ್ಯಕ್ಕೆ ಬಂದಾಗ ನೀವೆಲ್ಲ ಒಗ್ಗಟ್ಟಾಗಬೇಕಂತೇಳಿ ನಾನು ನಿಮ್ಮದ ಕಲಕಲ ಕೇಳುವಂಥ ನಾನು ವಿಚಾರ. ಹಬ್ಬಕ್ಕ ಒಗ್ಗಟ್ಟಲ್ಲದೆ ಹಬ್ಬಕ್ಕ ಬಿಕ್ಕಟ್ಟಾಗಬಾರ್ದು, ಅದಕ್ಕೆ ಅವಕಾಶ ನಾವು ಕೊಡೋದು ವಿಚಾರವಿಲ್ಲ. ಆದ ಕಾರಣ ಈ ವಿಚಾರ ಸಣ್ಣ ಪುಟ್ಟ ಎಲ್ಲ ಬರುವುದಿಲ್ಲ ಅಂತ ಹೇಳೋದಿಲ್ಲ. ಅದನ್ನೆಲ್ಲ ಸಹಿಸಿಕೊಂಡು ಮೈಗೂಡಿಸಿಕೊಂಡು ಒಗ್ಗಟ್ಟು ಹೋಗುವಂಥ ಶಕ್ತಿ ನಿಮಗೆಲ್ಲರಿಗೂ ಕೂಡ ದೇವರು ಕೊಟ್ಟಿದ್ದಾನೆ. ನನಗೆ ಬಲ ಇವತ್ತು ಚೆನ್ನಾಗಿ ಗೊತ್ತಿರುವಂಥ ಒಂದು ಅವಕಾಶ. ಅದಕ್ಕಾಗಿ ನೀವು ರಾಜಕಾರಣಿಗಳನ್ನು ನೋಡಿ ಕಲಿಬೇಕು. ನಾನು ಹೇಳ್ತೇನೆ, ನೀವು ರಾಜಕಾರಣಿಗೆ ಎಷ್ಟೇ ಬೇಕಾದರೂ ಬೈರಿ, ಅದು ಒಂದು ಮಾತು ನೀವು ರಾಜಕಾರಣಿ ಎಲ್ಲ ಒಪ್ಪಲೇಬೇಕು. ಯಾಕಂತ ಹೇಳಿದರೆ ನಾವು ವಿಧಾನಸೌಧ ಒಳಗಡೆ ಕೂತ್ಕೊಂಡು ಆ ಕಡೆ ಈ ಕಡೆ ಬೈಲಿಗೆ ಮುಗಿಸೋಕ್ಕಿಲ್ಲ. ಜೋರು ಬೈದ ಕಡೆಗೆ ಸಿಕ್ಕಿದ ಪೇಪರ್ ಬಿಸಾಡುವಂಥ ಪರಿಸ್ಥಿತಿ ಕೂಡ ಬರ್ತದೆ. ಬೆಲ್ಲಾಗಿ ಹೊರಗೆ ಬರುವಾಗ ವಿಚಾರವೇ ಇಲ್ಲ, ಒಬ್ಬರೊಬ್ಬರಿಗೆ ಬುದ್ಧಕ್ಕೆ ಕೈ ಹಾಕಿಕೊಂಡು ನಾವು ನಮ್ಮಷ್ಟಕ್ಕೆ ಆತ್ಮೀಯತೆಯಿಂದ ಬರುವಂಥ ಸಂದರ್ಭ. ಅಲ್ಲಿ ಆ ಸಬ್ಜೆಕ್ಟಿಗೆ ಬೇಕಾಗಿ ಚರ್ಚೆ ಮಾಡುವಂಥ. ಹೊರಗೆ ಬಂದಾಗ ನಾವೆಲ್ಲರೂ ಕೂಡ ಜೊತೆಯಾಗಿ, ಇವತ್ತು ನಾನು ಬೆಳಿಗ್ಗೆ ಏರ್ಪೋರ್ಟ್ ಬರುವಾಗ ಈಶ್ವರನ ಕೈ ಇಟ್ಕೊಂಡು ನಾನು ಮಂತ್ರಿ ಈಶ್ವರ ಬರುವಾಗ ಬೇರೆಯವ್ರು ಫೋಟೋ ತೆಗೆಯುತ್ತಿದ್ದರು. ಯಾಕೆ ನಾವು ಜೊತೆಯಲ್ಲಿ ನಮ್ಮನ್ನ ವಿಚಾರವೇ ಇಲ್ಲ. ಅದರಲ್ಲಿ ನಾವು ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ಬೋದು, ಸಬ್ಜೆಕ್ಟ್ ವೈಸ್ ಚರ್ಚೆ ಮಾಡ್ಬೋದು. ಮತ್ತು ಹೊರಗೆ ಬಂದಾಗ ನಾವೆಲ್ಲರೂ ಕೂಡ ಜನರಿಗೆ ಪ್ರತಿನಿಧಿಗಳು ಜನರಿಗೆ ಕೆಲಸ ಮಾಡುವಂಥ. ಅದಕ್ಕೆ ನಾನು IAS ಅಧಿಕಾರಿಗಳು ಹೇಳ್ತಿದ್ದೆ, IAS ಅಧಿಕಾರಿಗಳು ಏನಾಗ್ತಾರೆ ಅಂತ ಹೇಳಿದರೆ, ಏನಾದರೂ ಸ್ವಲ್ಪ ಜೋರಲ್ಲಿ ಅವರಿಗೆ ಮಾತಾಡಿದರೆ ಅದನ್ನು ಮನಸ್ಸಲ್ಲಿ ಇಟ್ಟಿಟ್ಟು ಮತ್ತು ಆಗೋ ಕೆಲಸ ಕೂಡ ಆಗದಾಗೆ ಮಾಡ್ತಾರೆ. ಇದನ್ನು ಏನೋ ಮಾತಾಡ್ತಾರೆ ಅಂತೇಳಿ. ಸೊ ನಮಗೆ ಆ ವಿಚಾರ ಇವತ್ತು ಇಲ್ಲ. ಆದ ಕಾರಣ ತಾನು ಮತ್ತು ನನ್ನ ಕಲಕಲಿ ವಿನಂತಿ, ನಿಮ್ಮೆಲ್ಲ ಪ್ರತಿಷ್ಠಾನ ಬಲ ನಾವು ವಿಶೇಷವಾಗಿ ಅಭಿನಂದಿಸಿ ಶುಭಾಶಯ ನಾನು ಸಲ್ಲಿಸ್ತೇನೆ. ನಿಮ್ಮ ಹಬ್ಬಕ್ಕೆ ಉತ್ಸವ ಸಮಿತಿ ಅದರಲ್ಲಿ ನೀವು ಇದ್ದೀರಿ. ನಿಮ್ಮನ್ನು ಬಿಟ್ಟು ಉಳ್ಳಾಲ ಹಬ್ಬಕ್ಕೆ ಉತ್ಸವ ಸಮಿತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸ್ಟಾರ್ಟಿಂಗ್ ಮಾಡುವಾಗ ನೀವೆಲ್ಲ ಇದ್ದವರೇ. ಎಲ್ಲರನ್ನು ಕೂಡ ಸೇರಿಸಿಕೊಂಡು ಈ 2 ಪ್ರತಿಷ್ಠಾನದ ಸಹಕಾರ ಪಡೆದುಕೊಂಡು ಉಳ್ಳಾಲ ವೀರರಾಣಿ ಹಬ್ಬಕ್ಕೋಸ್ಕರ ವಿಜೃಂಭಣೆ ಮಾಡಲಿಕ್ಕೆ ನಾವೆಲ್ಲ ಜೊತೆಗೂಡೋದು ಅವಕಾಶ ಇವತ್ತು ಮಾಡಬೇಕನ್ನ ಹೇಳಲಿಕ್ಕೆ ನಾನು ಇವತ್ತು ಬಯಸುಂಟು. ಬಹಳ ಅಚ್ಚುಕಟ್ಟಾಗಿ ಹೋಗುವಂಥ ವಿಚಾರ, ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು, ಇಲ್ಲ ಅಂತ ಹೇಳುವುದಿಲ್ಲ. ಅದು ಹಂತ ಹಂತವಾಗಿ ಇವತ್ತು ಬಗೆಹರಿಸಿಕೊಂಡು ಹೋಗುವಂಥ ಅವಕಾಶ ಇವತ್ತು ಆಗುವಂಥ ಅವಕಾಶ ಖಂಡಿತವಾಗಿ ಆಗ್ತದೆ. ಇವತ್ತು ನಮ್ಮ ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದಲ್ಲಿ ಎಲ್ಲ ಕೂಡ ಪಳಗಿದವರೇ. ಸಂಸ್ಕೃತ ಕ್ಷೇತ್ರದಲ್ಲಿ ಪುಷ್ಪಕುಮಾರ್ ಕೋನ್ಸೆ, ನಮ್ಮ ಭಾಸ್ಕರ ಕುಕ್ಕಲ್ಲಿ ಅವರು, ಪಿ ಡಿ ಶೆಟ್ಟಿ ಅವರು ಎಲ್ಲರೂ ಪಳಗಿದಂಥ ಕೈಗಳಿಗೆ ಇವತ್ತು ಸಂಸ್ಕೃತ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ತಮ್ಮ ಕೆಲಸ ಮಾಡುವವರು. ನಮಗೆ ಬಹುಶಃ ಇಂಥ ಅತ್ಯುತ್ತಮವಾದ ಕಾರ್ಯಕ್ರಮ ಮಾಡಿಕೊಂಡು ಎಲ್ಲ ಅನುಭವ ಇದ್ದುಕೊಂಡು ತಾವು ಸಕ್ರಿಯವಾಗಿ ಸಂಸ್ಕೃತ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದವರು. ಮೊನ್ನೆ ಗಣೇಶೋತ್ಸವಕ್ಕೆ ಫರಂಗಿಪೇಟೆಗೆ ಹೋದಾಗ ನಿಮ್ಮ ತಾಲಮದಲ್ಲಿ ಭಾಳ ಜೋಶಿ ಮತ್ತು ಭಾಸ್ಕರ ಕುಕ್ಕಲಿದ್ದು ನನಗೆ ಬೆಂಗಳೂರಿಗೆ ಹೋಗ್ಲಿಕ್ಕಿಂತ ಸ್ವಲ್ಪ ಬೇಗ ಹೋದೆ, ಇಲ್ಲ ಕೂತ್ಕೊಂಡು ಕೇಳುವ ಅಂತ ಆಗ್ತಿತ್ತು. ನೀವೆಲ್ಲ ಸಕ್ರಿಯವಾಗಿರೋಂಥ ಸಂದರ್ಭದಲ್ಲಿ ಇದು ನಮಗೆಲ್ಲರಿಗೂ ದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಈ ಕಾರ್ಯಕ್ರಮ ಮಾಡುವ ಮೂಲಕ ಇವತ್ತು ವೀರರಾಣಿ ಹಬ್ಬಕ್ಕರ ಹೆಸರು ಇನ್ನಷ್ಟು ಮತ್ತು ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಂಡ ಅವಕಾಶ ಆಗಿದೆ. ಇದರಲ್ಲಿ ನೀವು ಬೇರೆ ಬೇರೆ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡ ಜೊತೆಯಲ್ಲಿ ಬಹುಶಃ ಹಬ್ಬಕ್ಕ ಸೇವಾ ಪುರಸ್ಕಾರವನ್ನು ಕೂಡ ಇವತ್ತು ತಾವು ಪ್ರದಾನ ಮಾಡಿದ್ದೀರಿ. ನಾನು ನಿಮ್ಮಲ್ಲಿ ಅಭಿನಂದಿಸ್ತೀನಿ. ಅತ್ಯಂತ ಹಾರ ಮತ್ತು ಅತ್ಯಂತ ಅದಕ್ಕೆ ಘನತೆ ಮತ್ತು ಅತ್ಯಂತ ಒಂದು ಮಹತ್ವ ಬರುವಂಥ ವ್ಯಕ್ತಿ ಸದಾನಂದ ಬಂಗಾರಿಗೆ ತಾವು ಪ್ರಶಸ್ತಿ ಕೊಟ್ಟರು. ನಮಗೆ ಅತ್ಯಂತ ಸಂತೋಷ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು
ಬಯಸ್ತೇನೆ. ನಾನು ಅತ್ಯಂತ ಸಣ್ಣದಿನ ಶಾಸಕನಾಗುವ ಮೊದಲೇ ಯಾವಾಗ ನಾನು ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುತ್ತಲೇ ಹೊರಟಿದ್ದೆ ಆಗಲೇ ಬಹುಶಃ ಅವ್ರು ನೋಡಿಕೊಂಡು ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ಅತ್ಯಂತ ಸರಳತೆಯಿಂದ, ಅತ್ಯಂತ ಸೌಜನ್ಯತೆಯಿಂದ, ಅತ್ಯಂತ ಪ್ರೀತಿಯಿಂದ ಮತ್ತು ಅತ್ಯಂತ ತಾಳ್ಮೆಯಿಂದ ಅವರು ಬಹುಶಃ ಎಲ್ಲ ಕಾರ್ಯಕ್ರಮ ನೋಡುವಂಥದ್ದು, ಎಲ್ಲ ವಿಚಾರ ಸಭೆಯಲ್ಲಿ ಇರುವಂಥದ್ದು. ನಾನು ಇಲ್ಲಿಯ ತನಕ ಸದನ ಬಂಗೇರವರಿಗೆ ಕೋಪ ಬಂದ ನಾನು ನೋಡಲಿಲ್ಲ, ತಾಳ್ಮೆ ತಪ್ಪಿದ್ದನ್ನು ನಾವು ನೋಡಲಿಲ್ಲ. ಎಷ್ಟೇನೇ ಸಮಸ್ಯೆ ಕೂಡ ನೆಗಡಿಕೊಂಡೆ ಸಮಾಧಾನದಲ್ಲಿ ಒಂದು ಸರಿ ಮಲ್ಪಲೆ ಆಯ್ತು. ಮೊನ್ನೆ ಕೂಡ ಹೇಳಿದ್ದು ಅಲ್ಲ ಓದಿ ಕುಡ್ನಿಗುಳಂದು ಸರಿ ಬಂದರೆ ಅವರಿಗೆಲ್ಲ ಕೂಡ ಒಗ್ಗಟ್ಟು, ಪ್ರೀತಿ, ವಿಶ್ವಾಸದ ಆ ಒಂದು ವ್ಯಕ್ತಿತ್ವ ಬಹುಶಃ ಸದನ್ ಬಂಗೇರ್ ಅವರು ಇವತ್ತು ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಬರಬೇಕಾದ್ರೆ ಬಹುಶಃ ಅವರ ಶ್ರೀಮತಿ ಸದನ್ ಬಂಗೇರ್ ಅವರು ವಿಶೇಷ ಕೊಡುಗೆ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಹೇಳ್ತು ನಾನು ಬಯಸ್ತೇನೆ. ನನಗೆ ವಿಶ್ವಾಸ ಇದೆ. ಯಾಕೆಂತ ಹೇಳಿದರೆ ಮನೆಯಲ್ಲಿ ಸಪೋರ್ಟ್ ಇಲ್ಲದಿದ್ದರೆ ಇದೆಲ್ಲ ಇಷ್ಟು ತಾಳ್ಮೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮನೆಯಲ್ಲದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಾಗ ವಿಷಯ ಇದೆಲ್ಲ ಇವತ್ತು ಬರುವಂಥ ಅವಕಾಶನ ನನಗೆ ಗೊತ್ತಿದ್ದಂಥ ಸಂದರ್ಭ. ಸೊ ಅದಕ್ಕೆ ಅವರನ್ನು ಮತ್ತು ಅವರ ಕುಟುಂಬಸ್ಥರನ್ನು, ಅವರ ನೆರೆಕರೆಯನ್ನು, ಅವರೆಲ್ಲರ ಹಿತೈಷಿಗಳನ್ನು ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸೋಣ. ಸೊ ಸದನ್ ಬಂಗೇರ ಬರೀ ನೀವು ಮೊಗೇರ್ ಪಟ್ಟಣದ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ಇಡೀ ಉಳ್ಳಾಲ ಕ್ಷೇತ್ರದ ಆಸ್ತಿ ಸಂಪತ್ತು. ಅವರಿಗೆ ಅವರ ಮಾರ್ಗದರ್ಶನ ಸಲಹೆ ಸೂಚನೆ ಇಡೀ ನಮ್ಮ ಕ್ಷೇತ್ರ ವ್ಯಾಪ್ತಿ ಕೂಡ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಕೂಡ ಇವತ್ತು ಬಯಸ್ತೇನೆ. ನಾಳೆ ಅವರಿಗೆ ಬಹುಶಃ ಸೋಮವಾರ ನಮ್ಮ ಮೊಗೇರ್ ಪಟ್ಟಣ ಶಾಲೆಯಲ್ಲಿ ಈಗಾಗಲೇ ಒಂದು ಸನ್ಮಾನಕ್ಕಾಗಿ ಇಟ್ಟಿದ್ದಾರೆ. ನನಗೂ ಕೂಡ ಬರಲಿಕ್ಕೆ ಹೇಳಿದ್ದಾರೆ. ನಾನು ಹೇಳಿದೆ ಬೆಂಗಳೂರು ಹೋಗ್ಲಿಕ್ಕೆ ಏನು ಮಾಡೋದು ಕಾರ್ಯಕ್ರಮ, ಸದನ್ ಬಂಗೇರವರ ಕಾರ್ಯಕ್ರಮ ಬಿಡಲಿಕ್ಕೂ ಅಲ್ಲ, ಅಲ್ಲಿ ಹೋಗೋದು ಕೂತ್ಕೊಳ್ಳಿಕ್ಕೂ ಅಲ್ಲ. ಈಗ ನಾನೇ ಕನ್ಫ್ಯೂಸ್ ಆಗಿರುವಂಥ ಪರಿಸ್ಥಿತಿ. ಅದು ಸೊ ದೇವರ ಬಹುಶಃ ಈ ಕಾರ್ಯಕ್ರಮಕ್ಕೆ ಬರುವಂಥ ಒಂದು ತೀರ್ಮಾನ ಆಗಲಿ ಅಂತ ಕೇಳಿ ನಾನು ಕೂಡ ಇವತ್ತು ಪ್ರಾರ್ಥಿಸುವಂಥದ್ದು. ಸೊ ಅದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸಿ ಬಹುಶಃ ನಮ್ಮ ಸದನ್ ಬಂಗೇರ ಕುಟುಂಬ ಎಲ್ಲರಿಗೂ ಕೂಡ ದೇವರು ದೀರ್ಘಾಯುಷ್ಯ, ಆರೋಗ್ಯ, ಶಕ್ತಿ ಇನ್ನಷ್ಟು ಕೊಟ್ಟು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಂಸ್ಕೃತ ಕಾರ್ಯಕ್ಕೆ ಸಕ್ರಿಯ ತೊಡಗಿಸಿಕೊಂಡು ಯುವ ಸಮುದಾಯಕ್ಕೆ ಒಂದು ದೊಡ್ಡವಾದ ಒಂದು ದಿಕ್ಸೂಚಿಯ ಒಂದು ಸಂದೇಶ ಮತ್ತು ಮಾರ್ಗದರ್ಶನ ಕೊಡುವಂಥ ಒಂದು ಶಕ್ತಿ ನಮಗೆ ಶಾಶ್ವತವಾಗಿ ಇರಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಭಾಸ್ಕರ ಕುಕ್ಕುವಲ್ಲಿ ಅವರು ನಮ್ಮ ಡೆಲ್ಲಿ ಮತ್ತು ನಮ್ಮ ಬಾಂಬೆ ಕಾರ್ಯಕ್ರಮ ಬಗ್ಗೆ ಮತ್ತು ನಮ್ಮ ರಾಜ್ಯ ಹುಬ್ಬಳ್ಳಿಯಲ್ಲಿ ನಾವು ಕೂತು ಚರ್ಚೆ ಮಾಡ್ತೇವೆ. ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಎಲ್ಲ ಉತ್ತಮ ರೀತಿಯಿಂದ ಮಾಡುವಂಥ ಅವಕಾಶ ನಾವು ಖಂಡಿತವಾಗಿ ಮಾಡುವಂಥ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ರಾಷ್ಟ್ರೀಯ ವೀರರಾಣಿ ಹಬ್ಬಕ್ಕೆ ರಾಷ್ಟ್ರ ಪ್ರಶಸ್ತಾನ ಇನ್ನಷ್ಟು ಇಂಥ ಕೆಲಸ ಕಾರ್ಯಕ್ರಮಗಳು ಅತ್ಯುತ್ತಮ ಮುಂದೆ ಹೋಗುವಂಥ ಅವಕಾಶ ಆಗಲಿ. ಪಿ ಜಿ ಪೌಲ್ ಅವರಿಗೆ ಭಾಳಷ್ಟು ಆಸಕ್ತಿ ಇದೆ, ಹುಮ್ಮಸ್ಸಿದೆ. ಅವರಿಗೆ ಇನ್ನೊಮ್ಮೆ ಈಗಿನ ಯುವ ಜನರಿಗೆ ಮತ್ತು ಈಗಿನ ಜನ್ರೇಷನ್ಗೆ 45 ವರ್ಷದ ನಾಟಕವನ್ನು ಮಾಡಿ ತೋರಿಸಲೇಬೇಕೆಂಬ ಹಠ ಇವರಿಗೆ ಬಿದ್ದಂಥ ಸಂದರ್ಭ. ಆದಾಗ ನಿಮ್ಮನ್ನು ಎಲ್ಲಿ ಅದೊಂದು ನಾಟಕ ಮಾಡಿಸುವ ಒಂದು ಗ್ಯಾರಂಟಿ ನಾವೆಲ್ಲ ಸೇರಿ ಅದು ಎಲ್ಲಿ ಅದೊಂದು ಹತ್ತು ಮಾಡೋದೊಂದು ನಾವು ಕೂಡ ನೋಡಬೇಕಂದ್ರೆ ಎಲ್ಲೇ ಖಂಡಿತವಾಗಿ ಎಲ್ಲಿ ಅದೊಂದು ಕಡೆ ನಾವೆಲ್ಲ ಸೇರಿ ತೀರ್ಮಾನ ಮಾಡಿ ಒಂದು ಕಡೆ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋ ಕೆಲಸ ನಾವು ಖಂಡಿತವಾಗಿ ಮಾಡುವ ಅಂತ ಹೇಳಿಕೊಳ್ತಾ ಅದೆಲ್ಲರೂ ಬೇರೆಯವ್ರಿಗೆ ಕೂಡ ಇದರಿಂದ ಅವಕಾಶ ಖಂಡಿತವಾಗಿ ಆಗ್ತದಂತ ನಾನು ಇವತ್ತು ಹೇಳಿಕೊಂಡು ವಸಂತ್ ಬೆಲ್ಲಾರವರನ್ನು ಎಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಕಳೆದ ಸಲ ಡೆಲ್ಲಿಯಲ್ಲಿ ಬಹುಶಃ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಆಗಬೇಕಂತ ಹೇಳಿದಾಗ ಅವರೇ ಖುದ್ದಾಗಿ ನಾನು ಡೆಲ್ಲಿಗೆ ಹೋದಾಗ ಬಂದು ಚರ್ಚೆ ಮಾಡಿ, ಮಂಗಳೂರಿಗೆ ಬಂದು ಮೀಟಿಂಗ್ ಮಾಡಿ, ಅಲ್ಲಿ ಬಹುಶಃ ಎಲ್ಲ ಭಾಷೆಗಳಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಡೆಲ್ಲಿಯಲ್ಲಿ ದೊಡ್ಡ ಮಟ್ಟದ 3 ದಿವಸ 2 ದಿವಸ ಏನು ದಿವಸ ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ಸಂತೋಷದಿಂದ ಭಾಳ ವಿಜೃಂಭಣೆ ಮತ್ತು ಎಲ್ಲ ಭಾಷೆಯ ಪತ್ರಿಕೆಯಲ್ಲಿ ಮತ್ತು ಮೀಡಿಯಾದಲ್ಲಿ ಬಂದು ಇವತ್ತೆಲ್ಲ ಕಡೆ ಪ್ರಚಾರ ಮಾಡಿ ವಿಶೇಷ ಕಾಲ ಜೀವನ ವಯಸ್ಸು ನಮಗೆಲ್ಲ ಅತ್ಯಂತ ಸಂತೋಷ. ಅದಕ್ಕಾಗಿ ನಮ್ಮ ಕ್ಷೇತ್ರ ಉಳ್ಳಾಲ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ನಮಗೆ ಯಾವಾಗಲೂ ಋಣಿಯಾಗಿದ್ದೇವೆ. ನೀವು ಕೂಡ ಎಲ್ಲ ನಮ್ಮ ರಾಜ್ಯ ರಾಷ್ಟ್ರ ಹಾಗೂ ತಮ್ಮ ಎಲ್ಲ ಸಂಪೂರ್ಣ ಸಹಕಾರ ಕೊಡಬೇಕು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಬಾಂಬೆಯಲ್ಲಿ ಆಗುವಂಥ ಕಾರ್ಯಕ್ರಮ ನಾನು ಕನ್ನಡ ಸಂಘದ ಕಾರ್ಯಕ್ರಮ ಬಿಲ್ಡಿಂಗ್ ಶಂಕುಸ್ಥಾಪನೆ ಬಾಂಬೆಗೆ ಹೋಗಿದ್ದೆ. ಹೋದಂಥ ಸಂದರ್ಭದಲ್ಲಿ ನಾನು ಚರ್ಚೆ ಮಾಡಿದಾಗ ಎಲ್ಲ ಸಂಘದವರು ಮುಂದೆ ಬಂದರು. ಎಲ್ಲ ನಮ್ಮ ಬೇರೆ ಬೇರೆ ನಮ್ಮ ಸಂಘದವರು ಯಾರೆಲ್ಲ ಇದ್ದಾರ ಅಲ್ಲೆಲ್ಲ ಮುಂದೆ ಬಂದು ಕಾದಲ್ಲಿ ನಾವು ಇದ್ದೇವೆ, ನಾವೆಲ್ಲ ಅದನ್ನು ಚೆನ್ನಾಗಿ ಮಾಡುವ ಅಂತ ಹೇಳಿ ಎಲ್ಲರೂ ಕೂಡ ಇವತ್ತು ಮುಂದೆ ಬಂದಿದ್ದಾರೆ. ಅದಲ್ಲದೆ ಇನ್ನು ಅಕ್ಟೋಬರ್ ಡಿಸೆಂಬರ್ ದೊಡ್ಡ ಮಟ್ಟದಲ್ಲಿ ಒಂದು 3 ದಿವಸದ ಪ್ರೋಗ್ರಾಮ್ ಕೂಡ ಅವರು ರಾಷ್ಟ್ರೀಯ ಮಟ್ಟದ ಪ್ರೋಗ್ರಾಮ್ ಮಾಡ್ತಿದ್ದೆ. ಅವತ್ತು ಒಂದು ದಿವಸ ಹಬ್ಬಕನ ನಾವು ಮಾಡಬೇಕಂತ ಕೂಡ ಅವರೊಂದು ಇಚ್ಛೆ ಕೂಡ ಇದೆ. ಇದನ್ನೆಲ್ಲ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಮುಂದೆ ಹೋಗುವಂಥ ಅವಕಾಶ ಇವತ್ತು ಮಾಡುವಂಥ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ವೀರರಾಣಿ ಹಬ್ಬಕ್ಕ ರಾಷ್ಟ್ರ ಪ್ರತಿಷ್ಠಾನ, ವೀರರಾಣಿ ಹಬ್ಬಕ್ಕ ಇನ್ನೊಂದು ಪ್ರತಿಷ್ಠಾನ, ಇದು ಎರಡು ಸೇರಿದರೆ ಉಳ್ಳಾಲದ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಅಂತ ನಾವು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ರೀತಿಯ ಒಂದು ಉತ್ತಮವಾದ ಕೆಲಸಗಳು ಇವತ್ತು ಮುಂದೆ ಹೋಗುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಿಕೊಳ್ತಾ ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ನಮ್ಮ ವಯಸ್ಸಾಂಕರು ಕೂಡ ಇವತ್ತು ಊರಿನವರಾಗಿದ್ದಾರೆ. ಬಹುಶಃ ಕಾಲೇಜ್ ಲೆವೆಲಲ್ಲಿ ಏನೊಂದು ಸಲಹೆ ಇವತ್ತು ಕೊಟ್ಟಿದ್ದಾರೆ, ಕಾಲೇಜಲ್ಲಿ ಪ್ರಾರಂಭ ಮಾಡ್ಬೋದು.
ಸ್ವಲ್ಪ ನಾವು ಚಿಂತನೆ ಕೂಡ ದೀರ್ಘದಲ್ಲಿ ಮಾತಾಡೋ ಚಿಂತನೆ ಮಾಡಬೇಕಾಗ್ತದೆ. ಯಾಕೆ ನಾವು ಒಂದೇ ರೀತಿಯ ಸಿಸ್ಟಮ್ನ ಜೊತೆಯಲ್ಲಿ ಸ್ವಲ್ಪ ಬದಲಾವಣೆ ಕೂಡ ತರಬೇಕಂತ ನನ್ನ ಕೋರಿಕೆ. ನಮ್ಮ ಇಡೀ ಜಿಲ್ಲೆಯ ಎಲ್ಲ ಶಾಲಾ ಮಕ್ಕಳಿಗೆ ನಾವು ಒಂದು ಪ್ರಬಂಧ ಸ್ಪರ್ಧೆ, ಹಬ್ಬಕ್ಕನ ಪ್ರಬಂಧ ಸ್ಪರ್ಧೆ ಇರ್ಬೋದು, ಎಲ್ಲ ಶಾಲಾ ಒಂದು ಇನ್ನಿತರ ಕಾಂಪಿಟೇಷನ್ ಇರ್ಬೋದು, ಅವತ್ತು ಪ್ರಶಸ್ತಿಯನ್ನು ನಮ್ಮ ಸಮಾಜ ಕೊಡುವಂಥ ವ್ಯವಸ್ಥೆ ಆದಾಗ ಇಡೀ ಮಕ್ಕಳಲ್ಲಿ ಇಡೀ ಎಲ್ಲ ಒಂದು ದೊಡ್ಡ ಮಟ್ಟದ ಅವಕಾಶ ಹಾಕುವಂಥ ಒಂದು ಪ್ರೋಗ್ರಾಮ್ ಹಮ್ಮಿಕೊಳ್ಳುವಂಥ ಅವಕಾಶ ಕೂಡ ಇದೆ. ಅದನ್ನೆಲ್ಲ ನಾವು ಕ್ರೋಢೀಕರಿಸಿ ಕೆಲಸ ಮಾಡುವ ಅಂತ ನಾನು ಇವತ್ತು ಹೇಳಿಕೊಳ್ತಾ, ನೀವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಬೇಕಂತೆ ನನ್ನ ಕಳಕಳಿ ನನ್ನ ವಿನಂತಿ ಅಂತ ನಾನು ನಿಮ್ಮನ್ನು ಕೇಳಿಕೊಂಡು ವೀರರಾಣಿ ಅಬ್ಬಕ್ಕ ರಾಷ್ಟ್ರ ಪ್ರತಿಷ್ಠಾನಕ್ಕೆ ನಾನು ವಿಶೇಷ ಶುಭಾಶಯ ಸಲ್ಲಿಸಿಕೊಳ್ಳುತ್ತಾ, ಇನ್ನಷ್ಟು ಈ ರೀತಿಯ ಹಲವಾರು ಕಾರ್ಯಕ್ರಮ ಬರುವಂಥ ಅವಕಾಶ ಆಗಲಿ ಅಂತ ಹೇಳಿ ತ್ಯಾಗ ಮಾಸ್ಟರ್ಗೆ ನಾನು ಶುಭಾಶಯ ಸಲ್ಲಿಸಿಕೊಂಡು, ನಾನು ಬಹುಶಃ ನಿಮ್ಮ ಎಲ್ಲ ಪ್ರತಿಷ್ಠಾನದ ಬೇರೆ ಬೇರೆ ನಮ್ಮದೇ ಯಾವುದೇ ಸಹಕಾರ ಯಾವುದೇ ಸಂದ ಬೇಕಿದ್ದರೂ ಕೂಡ ನಾನು ಮುಂದೆ ನಿಂತು ಒಬ್ಬ ಸೋದರನಾಗಿ ನನ್ನ ಸಂಪೂರ್ಣವಾದ ಸಹಕಾರ ನಿಮ್ಮ ಪ್ರತಿಷ್ಠಾನಕ್ಕೆ ಕೊಡ್ತೇನೆ ಅಂತ ಹೇಳಿಕೊಳ್ತಾ ನನ್ನ ಮಾತು ಮುಗಿಸ್ನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ರಾಣಿ ಅಬ್ಬಕ್ಕ ಅಭಿಮಾನಿಗಳೇ ಮತ್ತು ಪತ್ರಿಕಾ ಮಾಧ್ಯಮದ ಸನ್ಮಿತ್ರರೇ, ನಾನು ಈಗಾಗಲೇ ಹೇಳಿದೆ ಏನಂತೇಳಿದರೆ, ಈ ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ನಮ್ಮ ಅಬ್ಬಕ್ಕ ಶ್ರಾವಣ ಸಂಭ್ರಮ ಅಂತೇಳಿ ಇಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ಸಂತೋಷ ಮಾತ್ರ ಕೊಡುವುದಲ್ಲ, ನಮಗೆಲ್ಲರಿಗೂ ಒಂದು ಹೆಮ್ಮೆ ಮತ್ತು ಅಭಿಮಾನ ಕೊಡುವಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ಶ್ರೀ ಸದಾನಂದ ಬಂಗೇರ ಅವರಿಗೆ ರಾಣಿ ಅಬ್ಬಕ್ಕ ಸೇವಾ ಪುರಸ್ಕಾರ ನೀಡಿದರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಇಂತಹ ವ್ಯಕ್ತಿಗಳಿಗೆ ನೀವು ಸನ್ಮಾನ ಮಾಡಿದರೆ ಈ ಪ್ರತಿಷ್ಠಾನದ ಒಂದು ಗೌರವ ಹೆಚ್ಚಾಗತ್ತೆ ಅಂತ ಅರ್ಥ ಮಾಡ್ಕೊಂಡು ನಾವು ಇಂಥದ್ದೆಲ್ಲ ಮಾಡಬೇಕಾಗತ್ತೆ. ಆಮೇಲೆ ನಮ್ಮ ಶಾಸಕರು, ಅವ್ರ ನೆಚ್ಚಿನ ಶಾಸಕರು, ಆಮೇಲೆ ಉಸ್ತುವಾರಿ ಸಚಿವರಾಗಿ ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಮಾಡಿದರು. ನಾನು ಇಲ್ಲಿ ಅವರನ್ನು ನೆನಪಿಸಿಕೊಳ್ಳೋದು ಯಾಕೆ ಅಂತ ಹೇಳಿದರೆ, ಈಸ್ ಎ ಬ್ಯಾಲೆನ್ಸಿಂಗ್ ಏಜೆಂಟ್ ಅಂತ ಅಂದರೆ ನಮ್ಮ ಇದರಲ್ಲಿ ಬರುತ್ತೆ. ಯಾವುದೇ ಒಂದು ಇದಿದ್ದರೂ ಕೂಡ ಅವ್ರು ಮಾತಾಡಿದ ಕೂಡಲೇ ಎಲ್ಲರ ಮನಸ್ಸು ತಿಳಿಯಾಗತ್ತೆ. ಎಲ್ಲಿಯಾದರೂ ನಿಮಗೆ ಸಂದೇಹ ಇದ್ದರೆ ಅಥವಾ ಗೊಂದಲ ಇದ್ದರೆ ಅವ್ರು ಮಾತಾಡಿದ ನಂತರ ಇಲ್ಲ. ಯಾವುದೇ ಕಾರ್ಯಕ್ರಮ ಆಗಲಿ, ಅದು ದೇವಸ್ಥಾನದಾಗಲಿ ಯಾವುದೇ ಕಾರ್ಯಕ್ರಮ ಆಗಲಿ, ಖಾದರ್ ಸಾಹೇಬರು ಬರ್ಪೇರು ಅಂತ ಅವ್ರು ಬಂದೇ ಬರ್ತಾರೆ. ವೋಟ್ ಆಫ್ ಥ್ಯಾಂಕ್ಸ್ ಆದ ನಂತರ ಬಂದದ್ದು ಉಂಟು, ಅವ್ರು ಮಾತಾಡಿದ್ದು ಉಂಟು. ಇದು ಅವರ ಒಂದು ಇಡೀ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿದಂತೆ. ನಾನು ಅವ್ರನ್ನ ಇಷ್ಟಪಡೋದು ಅದಕ್ಕೆ. ಯಾಕಂದರೆ ಒಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಅವ್ರಿಗೆ ಗೌರವ ಕೊಡ್ತಾರೆ. ಅವ್ರು ಈಗಾಗಲೇ ಹೇಳಿದರು, ನಾವು ವಿಧಾನಸೌಧದಲ್ಲಿ ಏನೇನೋ ಮಾತಾಡ್ತೇವೆ, ಪೇಪರ್ ಎಸಿತೇವೆ, ಎಲ್ಲ ಮಾಡ್ತೇವೆ, ಹೊರಗಡೆ ಬರುವಾಗ ಪಾರ್ಟಿ ಇಲ್ಲ ಅಲ್ಲಿ. ಅವರೆಲ್ಲ ಸ್ನೇಹಿತರು. ಅದು ಅವರ ಹೃದಯ ವೈಶಾಲ್ಯತೆಯನ್ನು ತೋರಿಸ್ತಾ ಇದೆ. ಅವ್ರು ಹೇಳಿದರು, ಇಲ್ಲಿ ರಾಜಕೀಯ ಇರೋದಿಲ್ಲ, ರಾಣಿ ಅಬ್ಬಕ್ಕನ ಉತ್ಸವ ನಾವೆಲ್ಲರೂ ಸೇರಿ ಯಾವಾಗಲೂ ಮಾಡುವ. ಒಂದು ವರ್ಷ ನೀವು ಸ್ಟಾರ್ಟ್ ಮಾಡಿ ಆಮೇಲೆ ನಿಲ್ಲಿಸೋದು ಅದು ಅಪಖ್ಯಾತಿಗೊಳಗಾಗತ್ತೆ. ಆದ ಕಾರಣ ನೀವು ಪ್ರಾರಂಭ ಮಾಡಿದರೆ ಅದು ಮುಂದುವರಿಸ್ತಾ ಹೋಗಬೇಕು. ಯಾಕೆ ನಾವು ಚೌತಿಯ ಗಣಪನ ಇಡ್ಲಿಕ್ಕೆ ಶುರು ಮಾಡಿದರೆ 5 ವರ್ಷ ನೀವು ಚೇಂಜ್ ಮಾಡುವಾಗಿಲ್ಲಂತೆ. ನಮ್ಮ ವಿದ್ಯಾರ್ಥಿಗಳು 2 ಕಡೆ ಇಡ್ತಾ ಇದ್ರು. ನಾನು ಹೇಳಿದೆ, ಈ ವರ್ಷ ಒಂದೇ ಕಡೆ ಇಡಬೇಕು. 2 ಕಡೆ ಯಾಕೆ? ಗಣಪನ ಪೂಜೆಯಲ್ಲಿ ನಿಮ್ಮ ರಾಜಕೀಯ ಉಂಟಾ, ಏನಿದೆ ಇಲ್ಲಿ ಅಂತ. 5 ವರ್ಷ ಈ ಸಲ ಆಯ್ತು ಸರ್, ಬರುವ ವರ್ಷ ನೀವು ಹೇಳಿದಾಗೆ ನಾವು ಕೇಳ್ತೇವೆ ಒಂದೇ ಗಣಪತಿ ಇರ್ತಾರೆ. ಸೊ ಅದೇ ರೀತಿಯಲ್ಲಿ ಖಾದರ್ ಸಾಹೇಬರು ಹೇಳಿದ್ದೇನಂತ ಹೇಳಿದರೆ, ಒಂದು ಕಡೆ ಭಾಳ ಚೆನ್ನಾಗಿ ನಾವು ಮಾಡಬೇಕು ಇಂಥದ್ದನ್ನು ಹೇಳಿದರು. ಸೊ ಈ ರೀತಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಬಗ್ಗೆ ಅವರ ಕಾಳಜಿ ಅದ್ಭುತ ಆಗಿದೆ. 2016ರಲ್ಲಿ 15-16ನೇ ಸಾಲಿಗೆ ಇಡೀ ರಾಣಿ ಅಬ್ಬಕ್ಕ ಅಧ್ಯಯನ ಪೀಠಕ್ಕೆ 1 ಕೋಟಿ ಸ್ಯಾಂಕ್ಷನ್ ಆಗಿತ್ತು. ಈ ಸರ್ಕಾರದಲ್ಲಿ ಏನಾಗುತ್ತೆ ಅಂತಂದರೆ, ಸ್ಯಾಂಕ್ಷನಿಂಗ್ ಹೇಳುವಂಥದ್ದು ಒಂದು ಅಂಶ, ಬಿಡುಗಡೆ ಆಗುವಂಥದ್ದು ರಿಲೀಸ್ ಹೇಳುವಂಥದ್ದು ಇನ್ನೊಂದು ಅಂಶ ಆಗುತ್ತೆ. ಎಷ್ಟೋ ಇದು ಸ್ಯಾಂಕ್ಷನ್ ಆದದ್ದು ರಿಲೀಸ್ ಆಗಲಿಲ್ಲ, ಇನ್ನೂ 1 ಪೈಸೆ ಬರಲಿಲ್ಲ ನಮಗೆ. ಇದನ್ನು ಮನಗಂಡು ಮೊನ್ನೆ ನಾನು ಯಾವಾಗ ಚಾರ್ಜ್ ತಗೊಂಡಿದ್ದೇನೆ ಜೂನ್ 3ನೇ ತಾರೀಕಿಗೆ, ಅವತ್ತೇ ಅವರು ಪತ್ರ ಬರೆದಿದ್ದಾರೆ. ಏನಂತ ಹೇಳಿದರೆ, 1 ಕೋಟಿ ಸಾಕಾಗೋದಿಲ್ಲ, ರಾಣಿ ಅಬ್ಬಕ್ಕ ಅಧ್ಯಯನ ಪೀಠಕ್ಕೆ 2 ಕೋಟಿ ಸರ್ಕಾರ ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳುವಂಥದ್ದು ಮಾಡಿದ್ದಾರೆ. ಅದು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವರೆಗೆ ತಲುಪಿದೆ. ಯಾಕಂದರೆ ಯಾವುದೇ ಒಂದು ಇಂಥ ಕೆಲಸ ಕೈಗೆತ್ತಿಕೊಂಡ್ರೆ ಯು ಟಿ ಖಾದರ್ ಸಾಹೇಬರು ಅದು ಕೊನೆ ಅಂತ್ಯ ಕಾಣಿಸ್ತಾರೆ, ಅದು ಸಿಗುತ್ತೆ. ಯಾಕಂದರೆ ಈಗ ಅವ್ರು ಹೇಳ್ತಾರೆ, ಕೇವಲ ರಾಣಿ ಅಬ್ಬಕ್ಕ ಅಧ್ಯಯನ ಪೀಠಕ್ಕೆ ಮಾತ್ರ ಅಲ್ಲ, ಎಲ್ಲ ಅಧ್ಯಯನ ಪೀಠಕ್ಕೆ ಕೂಡ
ಕನಿಷ್ಠ 2 ಕೋಟಿ ಆದರೂ ಮೂಲಧನ ಬೇಕು, ಇಲ್ಲದ್ರೆ ಅರ್ಥಪೂರ್ಣವಾದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಆಗೋದಿಲ್ಲ, ಅಸಾಧ್ಯ ಆಗುತ್ತೆ ಅಂತ ಹೇಳುವಂಥದ್ದು. ಅದೇ ರೀತಿ ಹೇಳ್ತಾರೆ, ಒಂದೊಂದು ಪೀಠಕ್ಕೆ ನೀವು ಒಂದೊಂದು ಕಡೆ ಜಾಗ ಕೊಟ್ಟು ಬಿಲ್ಡಿಂಗ್ ಕಟ್ತೇನೆ ಅಂತ ಹೋಗಬೇಡಿ. ನಮ್ಮಲ್ಲಿ 19 ಪೀಠಗಳಿದೆ, ಅಷ್ಟು ಜಾಗ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇಲ್ಲ. ಅವರು ಹೇಳುವಂಥದ್ದು ಬಹಳ ಒಳ್ಳೆಯ ಒಂದು ಸಲಹೆ ಏನು ಅಂತ ಹೇಳಿದ್ರೆ, ಒಂದು ಜಾಗದಲ್ಲಿ ನೀವು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಅದರ ಎಲ್ಲ ಪೀಠಗಳಿಗೆ ಸಿಗುವಂತಹ ಒಂದು ಕಚೇರಿ, ಅವರ ಕಾರ್ಯಚಟುವಟಿಕೆ ಮಾಡಲಿಕ್ಕೆ, ಮತ್ತೊಂದು ಕಾಮನ್ ಸೆಮಿನಾರ್ ಹಾಲ್, ದೊಡ್ಡದು ಒಂದು ಕಾನ್ಫರೆನ್ಸ್ ಹಾಲ್ ನೀವು ಮಾಡಿ ಅಂತ ಹೇಳುವಂಥದ್ದು. ಇದು ಈ ಸಲಹೆಯನ್ನು ನಾನು ಗಮನಿಸಿದ್ದೇನೆ, ಇತ್ತ ಕಡೆ ಗಮನ ಹರಿಸ್ತೇನೆ, ಇದನ್ನು ನಾನು ಮಾಡ್ತೇನೆ ಅಂತ ಹೇಳುವಂಥದ್ದು. ಹಾಗೆ ಈ ಗ್ರ್ಯಾಂಟನ್ನು ತರಿಸಿಕೊಡ್ಲಿಕ್ಕೆ ತಮ್ಮ ಸಹಕಾರ ಇನ್ನೂ ಬೇಕಾಗುತ್ತೆ. ನೀವು ವಿರೋಧ ಪಕ್ಷದಲ್ಲಿ ಕೂತರೂ ಕೂಡ ನಿಮ್ಮ ಕೆಲಸ ನೀವು ಮಾಡ್ತೀರಿ. ಈ ಉಳ್ಳಾಲ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ರಾಣಿ ಅಬ್ಬಕ್ಕನ ಅಧ್ಯಯನ ಪೀಠಕ್ಕೆ ಮಾತ್ರ ಅಲ್ಲ, ಎಲ್ಲ ಅಧ್ಯಯನ ಪೀಠ, ಯಾಕಂದರೆ ಮಂಗಳೂರು ವಿಶ್ವವಿದ್ಯಾಲಯದ ಬಗ್ಗೆ ಬಹಳ ಒಂದು ಕಾಳಜಿ ವಹಿಸ್ತಾ ಇದ್ದಾರೆ ಅವರು. ಅದಕ್ಕೆ ನಾನು ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ನಿಮ್ಮೆಲ್ಲರ ಎದುರಿಗೆ ಅವರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಭಾಸ್ಕರ್ ರೈ ಕುಕ್ಕೋಳ್ಳಿ ಅವರು ಭಾಳ ಚೆನ್ನಾಗಿ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದರು. ಇದರ ಉದ್ದೇಶ ಏನು, ಯಾಕೆ ಈ ರೀತಿ ನಾವು ಹಮ್ಮಿಕೊಂಡೆವು. ರಾಣಿ ಅಬ್ಬಕ್ಕ ಕೇವಲ ಉಳ್ಳಾಲದವಳು ಮಾತ್ರ ಅಲ್ಲ, ನಮ್ಮಕ್ಕ, ಅದು ಇದು ಅಬ್ಬಕ್ಕ ಅಂತ ಹೇಳುವಂಥದ್ದು, ನಮ್ಮ ಅಬ್ಬಕ್ಕ, ನಮ್ಮಕ್ಕ ಅಬ್ಬಕ್ಕ ಅಂತ ಹೇಳುವಂಥದ್ದು ಇಲ್ಲಿ. ಯಾಕೆಂದರೆ ಇವರು ಎಲ್ಲ ಕಡೆ ಇರಬೇಕು, ಎಲ್ಲ ಕಡೆ ಪಸರಿಸಬೇಕು ಅಂತ ಹೇಳುವಂಥದ್ದು. ಅದನ್ನೇ ನಮ್ಮ ಪ್ರೊಫೆಸರ್ ಎ ವಿ ನಾವ್ರು ಅವ್ರು ಭಾಳ ಇದರ ಬಗ್ಗೆ ಕೆಲಸ ಮಾಡಿದ್ದಾರೆ. ನಾವು ಅವ್ರ ಸೇವೆಯನ್ನು ಮಂಗಳೂರು ವಿಶ್ವವಿದ್ಯಾಲಯ ಕೂಡ ಬಳಸಿಕೊಳ್ತೇವೆ ನಾವು. ಯಾಕಂದರೆ ಅಂಥವರು ಪ್ರೊಫೆಸರ್ ಬಿ ಎ ವಿವೇಕರಯ್ಯ ಅಂಥವರು ನನಗೆ ಸಹಾಯ ಮಾಡಬೇಕಾಗತ್ತೆ. ಅವ್ರು ಹೇಳುವಾಗ ಹೇಳಿದರು, ಕಿತ್ತೂರು ರಾಣಿ ಚೆನ್ನಮ್ಮ ಅಷ್ಟು ಚೆನ್ನಾಗಿದ್ದಾಯಿತು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಎಲ್ಲರಿಗೂ ಗೊತ್ತಿದೆ. ಆದರೆ ನಮ್ಮ ವೀರರಾಣಿ ಅಬ್ಬಕ್ಕನ ಬಗ್ಗೆ ಅಷ್ಟು ಯಾಕೆ ಪ್ರಚಾರ ಸಿಗಲಿಲ್ಲ? ಅವರೊಬ್ಬರು ರಾಷ್ಟ್ರೀಯ ಮಟ್ಟದ ಆಯಾಮಕ್ಕೆ ಸಿಗಬೇಕು. ಅವರೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ಹೇಳುವಂಥದ್ದು ಅದು ಜಾಹೀರಾಗಬೇಕು. ಇತ್ತ ಕಡೆ ಮಂಗಳೂರು ವಿಶ್ವವಿದ್ಯಾಲಯ ಖಂಡಿತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಈ ಸಂದರ್ಭ ಹೇಳ್ತೇನೆ. ಯಾಕೆಂದರೆ ಅಲ್ಲಿ ರಾಣಿ ಅಬ್ಬಕ್ಕ ನಮ್ಮ ಅಧ್ಯಯನ ಪೀಠ ಇದೆ, ಅದು ಇನ್ನೂ ಚುರುಕುಗೊಳಿಸಿದೆ. ಯಾಕಂದರೆ ಈಗಾಗಲೇ ಪ್ರೊಫೆಸರ್ ನಮ್ಮ ಸನ್ಮಾನ್ಯ ಯು ಟಿ ಖಾದರ್ ಸಾಹೇಬರು ಹೇಳಿದರು, ಇಲ್ಲಿಯ ಕುಲಪತಿ ಇದ್ದಾರೆ, ಊರಿನ ಕುಲಪತಿ ಇದ್ದಾರೆ. 40 ವರ್ಷಗಳ ಕಾಲದಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಈ ಸಲ ಸಿಕ್ಕಿದೆ. ಅದನ್ನು ನಾವು ತೋರಿಸಿಕೊಡ್ಬೇಕಾಗುತ್ತೆ. ಇಲ್ಲಿ ಊರಿನ ಕುಲಪತಿ ಏನು ಮಾಡ್ತಾರೆ ಅಂತ ಹೇಳೋದು 4 ವರ್ಷ ನೀವು ನೋಡ್ತಾ ಇರ್ತೀರಿ. ಯಾಕಂದರೆ ನಾನು ಮಾತಿನ ಮೂಲಕ ಹೇಳೋದಿಲ್ಲ, ಕೃತಿಯ ಮೂಲಕ ನಾನು ಮಾಡಿಕೊಟ್ರೆ ಮಾತ್ರ ನನಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಮುಂದೆ ಒಂದು ದಿನ. ಇಲ್ಲಿ ಎ ವಿ ನಾವ್ರು ಭಾಳ ಚೆನ್ನಾಗಿ ಹೇಳಿದರು, ಮುಂದೆ ಮಂಗಳೂರು ವಿಶ್ವವಿದ್ಯಾಲಯ ಸಂಶೋಧನಾ ಸಮಿತಿ ರಚಿಸಲಿ, ಒಂದು ಮಾಹಿತಿ ಕೋಶದ ರಚನೆ ಆಗಬೇಕು. ಹಾಗೆ ಬೆಳ್ಳಾರೆ ವಸಂತ ಶೆಟ್ಟಿ ಅವರು ದೆಹಲಿ ಕನ್ನಡ ಸಂಘದ ಮೂಲಕ ಬಹಳ ಒಳ್ಳೆ ಕೆಲಸ ಮಾಡಿದರು. ಹುಲಿ ವೇಷ ಮಾತ್ರ ಇಂಡಿಯಾ ಗೇಟ್ನ ಎದುರಿಗೆ ಮಾಡಿದ್ದಲ್ಲ, ಅವರಲ್ಲಿ ಸೃಜನಶೀಲತೆ ಇದೆ, ಅನೇಕ ವಿಚಾರಗಳನ್ನು ಜೊತೆ ಹಂಚಿಕೊಂಡಿದ್ದಾರೆ. ನನಗೊಂದು ಸ್ಫೂರ್ತಿಯಾಗಿದ್ದಾರೆ ಅವರನ್ನು ನಾನು ಬಳಸಿಕೊಂಡು ಕೆಲವೊಮ್ಮೆ ನಾವು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತೇನೆ ಅಂತ ಹೇಳಿ ಇಷ್ಟಪಡ್ತೇನೆ. ಮತ್ತು ಅವರು ವಸಂತ ಶೆಟ್ಟಿ ಅವರು ಹೇಳುವಾಗ ನನಗೆ ಖುಷಿ ಆದದ್ದು. ಮತ್ತು ನಾನು ಕೂಡ ಕೊನೆಯ ಭಾಗದಲ್ಲಿ ತಾಳಮದ್ದಳೆಯನ್ನು ನಾನು ಕೇಳಿಸಿಕೊಂಡೆ. ಪುಸ್ತಕದಲ್ಲಿ ಓದುವಾಗ ನಮಗೆ ಒಂದು ರೀತಿ ಅರ್ಥ ಆಗುತ್ತೆ, ಭಾಷಣ ಮಾಡುವಾಗ ಇನ್ನೊಂದು ರೀತಿ ಅರ್ಥ ಆಗ್ತದೆ, ಆದರೆ ಪ್ರೇರಣೆಯಲ್ಲಿ ಸಿಗೋದಿಲ್ಲ. ನಾವು ಯಾವಾಗ ಈ ನಾಟಕಗಳ ಮೂಲಕ ಅವರು ಆ ಡೈಲಾಗ್ ಹೇಳಿದ್ರಲ್ಲ ಇಲ್ಲಿ ಮೈನ್ ಅವಿರಿ ಹೇಳಿಸುವಂಥದ್ದು, ಯಾಕಂದರೆ ಅದರಲ್ಲಿ ಶಕ್ತಿ ಇದೆ. ಅಂಥವರ ನಾಟಕ ನಾನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಡಿಸ್ತೇನೆ. ಅದಕ್ಕೆ ರಾಣಿ ಅಬ್ಬಕ್ಕ ಉತ್ಸವ ಬೇಕು ಅಂತಿಲ್ಲ, ನಮ್ಮ ವಿದ್ಯಾರ್ಥಿನಿಗೆ ಗೊತ್ತಾಗಬೇಕು, ನಮ್ಮ ಊರಿನ ಸೊಗಡಿನ ವಾಸನೆ ಏನು ಅಂತ ಹೇಳಿ ಗೊತ್ತಾಗಬೇಕು. ನಿಮಗೆ ಈಗಲೇ ನಾನು ಇನ್ವಿಟೇಷನ್ ಕೊಡ್ತಾ ಇದ್ದೇನೆ, ಖಂಡಿತ ನೀವು ಬನ್ನಿ. ಖರ್ಚು ಎಷ್ಟಾದರೂ ಅದು ಮುಖ್ಯ ಅಲ್ಲ, ಯಾಕಂದರೆ ಇಂಥದ್ದು ಪ್ರಸಾರ ಚೆನ್ನಾಗಿ ಆಗಬೇಕು. ಇಂಥದ್ರಲ್ಲಿ ಈ ತಾಳಮದ್ದಳೆ, ಇಂಥ ನಾಟಕಗಳ ಮೂಲಕ, ಇಂಥ ವಾಹಿನಿ ಮೂಲಕ ಅದು ಎಲ್ಲರಿಗೂ ಮನ ಮುಟ್ತದೆ. ಅದು 100 ವರ್ಷ ಆದರೂ ಕೂಡ ನೀವು ಮರೆಯುವುದಿಲ್ಲ, ನಾವು ನೆನಪಿಟ್ಟುಕೊಳ್ತೇವೆ. ಅದು ಬಹಳ ಇಂಪಾರ್ಟೆಂಟ್. ಹಾಗೆ ವಿವಿಧ ಭಾಷೆಗಳಲ್ಲಿ ಅಬ್ಬಕ್ಕನ ಉವಾಚ ಮಾಡಿಸಿದರು ನಮ್ಮ ವಸಂತ ಶೆಟ್ಟಿ ಅವರು. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇದು ರಾಷ್ಟ್ರ ಮಟ್ಟಕ್ಕೆ ಹೋಗಬೇಕು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕಾದ್ರೆ ಅನೇಕ ಭಾಷೆಗಳಲ್ಲಿ ಬರಬೇಕು. ಆಗ ಉಳ್ಳಾಲದ ಅಬ್ಬಕ್ಕ ಹೊರಗಡೆ ಹೋಗುವಂಥದ್ದು, ಇದು ಸಂಭ್ರಮ, ಇದು ಸಡಗರದ ಒಂದು ವಾತಾವರಣ ಆಗುತ್ತೆ. ಹಾಗೆ ಅವಳು ರಾಣಿ ಅಬ್ಬಕ್ಕ ಶೌರ್ಯ ಪ್ರಶಸ್ತಿ ಬೇಕು ಅಂತ ಹೇಳಿದರು. ಖಂಡಿತ ನಮ್ಮ ಸನ್ಮಾನ್ಯ ಯು ಟಿ ಖಾದರ್ ಸಾಹೇಬರಲ್ಲಿದ್ದಾರೆ. ಇಂಥ ಒಂದು ರಾಣಿ ಅಬ್ಬಕ್ಕ ಶೌರ್ಯ ಪ್ರಶಸ್ತಿಯನ್ನು ಕೂಡ ಇಡಬಹುದು. ಅಥವಾ ಯಾರಿಗೊತ್ತು, ನಮ್ಮ ಅಧ್ಯಯನ ಪೀಠ ಗಟ್ಟಿಮುಟ್ಟಾದರೆ ನಮ್ಮ ಅಧ್ಯಯನ ಪೀಠದಿಂದಲೇ ನಾವು ರಾಣಿ ಅಬ್ಬಕ್ಕ ಶೌರ್ಯ ಪ್ರಶಸ್ತಿಯನ್ನು ಪ್ರತಿ ವರ್ಷ ಘೋಷಿಸಿ ನಡೆಸಿಕೊಂಡು ಬರಬಹುದು ಅಂತ ಹೇಳುವಂಥದ್ದು. ಹಾಗೆ ಇಲ್ಲಿ ಮಹಿಳೆಯರ ಭಾಗವಹಿಸಿಕೆ ಬಹಳ ಕಡಿಮೆ ಇದೆ. ಮಹಿಳೆಯರ ಭಾಗವಹಿಸಿಕೆ, ಪಾಲ್ಗೊಳ್ಳುವಿಕೆ, ಒಳಗೊಳ್ಳುವಿಕೆ ಬಂದರೆ ಮಾತ್ರ ಇದು ಇನ್ನೂ ಹೆಚ್ಚು ಅರ್ಥಪೂರ್ಣ ಆಗ್ತದೆ ಅಂತ ಅವ್ರು ಹೇಳಿದರು. ಖಂಡಿತ ನಾನು ಕೂಡ ಅದಕ್ಕೆ ನಂದು ಸಹಮತ ಇದೆ.
ಇಲ್ಲಿ ಪ್ರದೀಪ್ ಕಲ್ಕೂರ್ ಅವರು ಹೇಳಿದರು, ಮಂಗಳೂರು ವಿವಿ ಒಂದು ಶಕ್ತಿ ಇದೆ, ಆ ಶಕ್ತಿ ಇದಕ್ಕೆ ಬಳಸಿಕೊಂಡು ಹೋದರೆ ಈ ಹಬ್ಬಕ್ಕ ಅಧ್ಯಯನಕ್ಕೆ ಮತ್ತು ಈ ಹಬ್ಬಕ್ಕ ಉತ್ಸವಕ್ಕೆ ಹೊಸ ಮೆರುಗು ಬರುತ್ತೆ ಅಂತ ಹೇಳುವಂಥದ್ದು. ಮತ್ತು ನಾನು ಪಟ್ಲ ಸತೀಶ್ ಶೆಟ್ಟಿ ಅವರ ಅಭಿಮಾನಿ, ಅವರ ಹಾಡುಗಾರಿಕೆ ಕೇಳುವಾಗಲೇ ನಮಗಿದಾಗತ್ತೆ. ಯಾಕಂದರೆ ಇಂಥದ್ದೆಲ್ಲ ಅಂಥ ಮೀಡಿಯಾದ ಮೂಲಕ ಬರಬೇಕು, ಆಗ ಅದು ಇನ್ನೂ ಅದಕ್ಕೆ ಅರ್ಥ ಆಗುತ್ತೆ. ಸೊ ನಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳಿದ್ದಾರೆ ಅವರು. ಹಾಗೆ ಫಾದರ್ ಡಾಕ್ಟರ್ ಮೆಲ್ವಿನ್ ಪಿಂಟೋ ಕೂಡ ಹೇಳಿದರು, ನಾವು ಸೆಕ್ಯುಲರ್ ಅಂತ ಹೇಳಿದ್ರೆ ರಾಣಿ ಹಬ್ಬಕ್ಕ, ಯಾಕಂದರೆ ಅಲ್ಲಿ ಮುಸಲ್ಮಾನರನ್ನು ಉಪಯೋಗಿಸಿರೋರು, ಕ್ರೈಸ್ತರಿದ್ದರು, ಹಿಂದೂಗಳಿದ್ರು, ಎಲ್ಲ ಇದ್ದರು, ಪೋರ್ಚುಗೀಸರನ್ನು ಹೊಡೆದೋಡಿಸುವಂಥ ಒಂದು ಇದನ್ನು ಅವರು ರಾಷ್ಟ್ರೀಯತೆಯನ್ನು ಮೆರೆದಿದ್ದಾರೆ. ಇಂಥ ರಾಣಿ ಹಬ್ಬಕ್ಕನನ್ನು ನಾವು ಇನ್ನೂ ಎಲ್ಲರ ಮನಸ್ಸಲ್ಲಿ ಅಂಥ ವ್ಯಾಲ್ಯೂಸ್ ಬರಬೇಕು ಅಂತ ಹೇಳಿ ಮಮತಾ ಕೂಡ ಅದನ್ನು ಹೇಳಿದರು. ಮಮತಾ ಗಟ್ಟಿ ಅವರು ಕೂಡ ಹೆಣ್ಣು ಹೇಗೆ ರಕ್ಷಣೆ ಮಾಡಬೇಕು, ನೀವು ರಾಣಿ ಹಬ್ಬಕ್ಕನನ್ನು ಇದು ಮಾಡೋದು ಅಂತ ಹೇಳಿದ್ರೆ ಸಾಂಕೇತಿಕವಾಗಿ ಅಲ್ಲ, ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ಹೆಣ್ಣು ಮಕ್ಕಳ ರಕ್ಷಣೆ ಆಗಬೇಕು, ಅವರ ಎಂಪವರ್ಮೆಂಟ್ ಆಗಬೇಕು, ಆಗ ಮಾತ್ರ ಈ ಆಚರಣೆ ಅರ್ಥಪೂರ್ಣ ಆಗುತ್ತೆ ಅಂತ ಹೇಳಿದರು. ಸೊ ಇಲ್ಲಿ ಇಂಥದ್ದೆಲ್ಲ ಮಾಡಿ ನನಗೆ ಬಂದೊಂದು ಇಡೀ ಸಭಾಧ್ಯಕ್ಷರ ಒಂದು ಸ್ಥಾನವನ್ನೇ ಕೊಟ್ಟಿದ್ದೀರಿ, ಎಡಪಾಡಿತೇರಿ ಕೊಟ್ಟದ್ದಲ್ಲ, ಇದು ಮಂಗಳೂರು ವಿಶ್ವವಿದ್ಯಾಲಯ ಕುಲಪತಿಗೆ ಕೊಟ್ಟದ್ದು. ಯಾಕಂದರೆ ಇಲ್ಲಿ ಕೂಡ ಒಂದು ಅಧ್ಯಯನ ಪೀಠ ಇದೆ. ಅಂಥ ಒಂದು ಈ ಸ್ಥಾನದಿಂದ ನಾನು ಹೇಳ್ತಾ ಇದ್ದೇನೆ, ಈ ರಾಣಿ ಹಬ್ಬಕ್ಕನ ಒಂದು ಅಧ್ಯಯನ ಪೀಠದ ಮೂಲಕ ರಾಣಿ ಹಬ್ಬಕ್ಕನ ಹೆಸರನ್ನು ನಾವು ಜಗಜ್ಜಾಹೀರು ಮಾಡಲಿಕ್ಕೆ ಎಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡುವ ಅಂತ ಹೇಳಿ ಅವಕಾಶಕ್ಕಾಗಿ ವಂದಿಸುತ್ತಾ ನಿಮಗೆಲ್ಲರಿಗೂ ನಾನು ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಅವರಿಗೆ ಕೂಡ ಧನ್ಯವಾದ ಸಲ್ಲಿಸುತ್ತಾ, ವಿಶೇಷವಾಗಿ ಇವತ್ತು ಸಭಾಧ್ಯಕ್ಷನ ವಹಿಸಿಕೊಂಡು ನಮ್ಮವರು ಅವರ ತಾಳ್ಮೆಗೆ ನಾವು ಮೆಚ್ಚಬೇಕು. ನೀವೆಲ್ಲರೂ ಗೌರವ ತಪ್ಪಾಳಿನೊಂದಿಗೆ ನಮ್ಮ ಕುಲಪತಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು. ಹಾಗೆ ನಮ್ಮ ಶಾಸಕರು ಯುಟಿ ಖಾದರ್ ಅವರಿಗೆ, ಹಾಗೆ ಈ ವೇದಿಕೆಯಲ್ಲಿ ನೆರೆದಿರುವಂಥ ಎಲ್ಲರಿಗೂ ಕೂಡ ತುಂಬುರದಲ್ಲಿ ಹೃದಯಪೂರ್ವಕವಾಗಿ ಎಲ್ಲರ ಕಲಾಭಿಮಾನಿಗಳ ಪರವಾಗಿ, ನಮ್ಮ ಟ್ರಸ್ಟಿನ ಪರವಾಗಿ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಧರ್ಮ ಸಮನ್ವಯ ಮಂಗಳೂರಿಗೆ ರಾಣಿಯಾದಳು ಚಂದದಿಂದಲೇ ಬಾಳುತ್ತ ಬನ್ನಿ ಅಪ್ಪಕ್ಕನ ನಾಡಿಗೆ
ಮುಸಲ್ಮಾನರ ಕ್ರಿಸ್ತ ಸೀಲೆಯ ನೆರೆಯುತ್ತ ಕರ್ನಾಡಿಗೆ ಧರ್ಮ ಸಮನ್ವಯ ಪೀಳಿಗೆ ಸರಸ ಈ ಊರಿಗೆ ದೇಶದ ತರಕೇರಿ
ಮಾರೆ ವಿನಯ್ ಲತ್ತಿ ಎಂಡ್ರಸ್ ಲತ್ತಿ ಹೌದಾದ ವಿಲಾಸ ಕಲಸ ಪಂಪ ಇಲ್ಲ ಮತ್ತೆ ಕಾಲಿಂಗ ನಮ್ಮನ್ನು ಬೇರೆ ಕಾರ್ ಬರ ಬಂತು ಇದೇ ಯಾರು ಆಫೀಸ್ ಸೋಕುಂಡದ ಹಂಗೆ ಸೋಕುಂಡು ದಾದಾ ಆಫೀಸ್ ಮಾರಿ ಬರ್ತೀನಿ ಆಫೀಸ್ ಒಂದು ಅಡವಡ ಕೈ ತೆಕ್ಕೋವ ಪೆಡಿ ಸೈಬರಿ ಯಾರು ಬನ್ನಿ ಆಫೀಸ್ ನಮ್ಮನಿಗೆ ಡೈರೆಕ್ಟರ್ ಡ್ರೈವರ್ ಅಂದಿದ್ದೀರಿಯಾ ತುಂಬೆರೆತ್ತಿಲ್ಲ ಈ ತುಂಬು ದಾನ ರುಚಿ ದಾನ ರುಚಿ ಹೌದನ್ನೇ ತುಂಬೆರ ಬರೋದು ಹೌದನ್ನೇ ಏನು ಬರುವುದಿಲ್ಲ ಹಲೋ ನಿಕ ನೀತು ಸತ್ಯ ಬಂದಾನೆ ಈ ಗುಂಟಾಡ್ದರೆ ಬಲ್ಲಿ ಈ ಗುಂಟಾಡ್ದೇನೆ ಬಲ್ಲಿ 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 ಅವತ್ತು ಮೇರೆ ಬಾಬಾ ಒಂದು ಐಡಿಯಾ ಮಾಡ್ಬೇಕು ಸೀದಾ ಗೋವೆ ತಡಿಪು ಬಲ್ಲು ಮಾಡೋದು ನಾಲಿಗೆ ಕೊಡಪಣದ ನಾಲಿಗೆ ಬನ್ನಿ ಗೊತ್ತಾಗತ್ತ ಕೊಡಪದ ನಾಲಿಗೆ ಬಲ್ಲು ಬಾರ್ದು ಒಂದು ಗಂಟೆ ನೀರು ತೆಪ್ಪು ನಮ್ಮ ಗುರುವಾಕಿನ ಪರಾತ ಒಂದು ನಮ್ಮ ಕಟ್ಟೆ ಇದ್ದೆ ಐದು ನಮ್ಮ ಕ್ಲೋತ್ ಪೂರಾಕಿ ಮಾಡಿ ಕುಂಡು ಮಾಡಿ ಒಂದು ಗಂಟೆ ನೀರು ಮೈಪು ಸಣ್ಣ ಬದಲಾಡಿ ಬಯ್ಯ ಹತ್ತಿಬೇಕು ನಮ್ಮ 2 ಜನ ಸೇರಿದು ಕರಳಬಾರ್ದು ಕಡೆಕ್ಕ ನಾವು ಸಾಹಿತ್ಯ ಹೋಗ್ತೀನಿ ಯಾಕೆ ಕಲ್ಲದು ಬಾಡು ಕಡೆ ಗುಂಡಿ ಕಲಿಬಾಡ ಒಂದು ಬಲ್ಲೆಕ್ಕ ಪುಂಗಿ ನಿನ್ನಿನ ಸಾವು ಯಾನ ಹೋದ ಇವಾಗ ಬಯ್ಯ 2 ಜನ ಸೇರಿದು ಕುಂಟು ವಾಷಿಂಗ್ ಮಿಷಿನ್ ಬಾಡ್ದ 2 ಜನ ಸೇರಿದು ಕುಂಟು ವಾಷಿಂಗ್ ಮಿಷಿನ್ ಮಾಡಿ 2 ಜನ ಸೇರಿದು ವಾಷಿಂಗ್ ಮಿಷಿನ್ ಗೂಲ್ ಮಾಡಿರೋ ಅಲ್ಲ ಅಲ್ಲ ಆ ನೆಟ್ಟಿಗೆ ಜೋರು ಪಾತ್ರೆ ಬಂಗ ಬೊಕಾಲ್ ಬಾಬಾ ಎಚ್ಚ ಕಿಸ್ ಇತ್ತಗ ಮಿಸ್ ಆಗ್ತಾ ಅಣ್ಣ ನಿಕ್ಕಾದ ಇಂದ ದೆತ್ತನು ಕೇನು ಜಾ ಇಂದ ಲೇಟ್ ಆದವು ಯಾವ ಜಾ ಎಚ್ಚ ಕುಟುಂಜಿ ಬೋಡ ಬಾರೈತಿ ಕೊಂಜಂ ಬಜಿ ಅರ್ಪ ನಿಜನೇ ಮಗ ಪಂಜನ ಗಡಿ ನಿಕ್ಕ ಗೊರ್ಪನಿಕೆ ಎಕ್ಕದಾದ ಓಡುಚಿ ಇಂದ ದೆತ್ತನು ಯಾವ್ದ ಎಂಚ ಕುಡೊಂಜಿ ಬೋಡ ಬಾರೈತಿ ಒಂಜಿ ಕಂಡುಟ್ಟು ಬಂದಿಲ್ಲ ನೆಂಚಿನ ಗಾಡಿ ಇಂದ ಇಂದು ಮಾತ್ರ ಲಾಸ್ಟ್ ನನ್ನ ಗಾಡಿ ಗೆಂಡ್ರಲ್ಲಿ ಗೊತ್ತಾಗುತ್ತೆ ಇಂದು ಲಾಸ್ಟ್ ನಂದೆತ್ತನು ನಿಕ್ಕುಂದಾಗಿ ಕೊಡ್ತೀನಿ ಎಂಚ ನಿಕ್ಕುಂದಾಗಿ ಕೊಡ್ತೀನಿ ನೀ ಟೊಮೆಟೊ ಸಾರಿ ತಿನ್ನ ಡಬ್ಬೆ ಟೊಮೆಟೊ ಸಾರಿ ಅಪಗೋತಿக்கு ನೀರು ಈ ಗುಣ ಬೆರಕೆಲ್ಲ ಬಾಬಾ ಓ ಬಾಬೆ ಪತಾಂಜಲ ರಾಮದೇವ ಪಾತ್ರೆ ಬಿಟ್ಟೆ ಕೊಂಡು ಯಾನಿ ಬೊಕಾಲ್ ಬಾಬಾ ದಿಬೆ ಸರಿ ಈಗ ಏನಾಗ್ತದೆ ಕೊಡಿದಿಲ್ಲ ಹಿಂದೆ ಎನ್ನ ಏನೇನ ಕೊಡಿದ್ರು ಮಾತಾಡ ಮರಲೆ ಅದೇ ಮರಲೆ ನನಗೆ ಯಾರು ಎನ್ನ ಹೊಡೆದಿಲ್ಲ ಎನ್ನ ಹೊಡೆದಿ ಅನ್ಯೋನ್ಯತೆಡುಲ್ಲದು ಓ ರಾಮ ದೇವನೇ ಇದು ಇರ್ನ ಬಡದೆ ಅನ್ನೊಂದು ನಟಿಗೆ ಅಮ್ಮ ಅನ್ನೊಂದು ಬಡಿಗೆ ಎಂಬ ಸಣ್ಣನ ಕೊಟ್ಟಿದ್ದು ರಾಷ್ಟ್ರಜನ ಅನ್ಯೋನ್ಯತೆಡುಲ್ಲ ಅಲ್ಲ ಅಂಚೆ ಅದು ಯಾಕಂದ್ರೆ ಫೋನ್ ಬಾತ ನಂಗೆ ಭಾರಿ ಡಿಸ್ಟರ್ಬ್ ಆಗಿದ್ದು ಏರು ಬಿಲ್ಲ ಸಂಗತಿ ನೀ ಹೆಂಗೆ ಏರು ಗೊತ್ತಾಯ್ತಾ ಇನ್ನು ಮೂರ ನಿಂಗೆ ಶಿಬಿರ ಹೋಗ್ತಿತ್ತ ಮಧ್ಯವರ್ಜನ ಅವತ್ತಿ ಅಂಜ 5 ರೂಪಾಯಿ ಹೆಂಗಿಲ್ಲ ಬರ್ಬಾನಿ ಹೆಂಗಿಲ್ಲ ಬರ್ಪೂಜ ಏನನ್ನ ಹೊರಲ್ಲ ಬುಡುಪೂಜ ಅವ್ನು ಬರ್ತಿತ್ತ ಇರು ಚೀಟಿ ಕೊಡ್ತು ಬಲ್ಲ ಓ ಎಸ್ 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 ಅತ್ತಿ ಚೀಟಿ ಅವೇ ಗೊತ್ತಾಗಲ್ಲ ಅಂಚ ಹಳ್ಳಿ ಬರ್ತಲ್ಲ ಇಬ್ರು ಕಂಡ ಸಾಗೋಲಿ ಅಂದ್ರೆ ಬೈತೀನಿ ಅದು ಪಿಕ್ಚರ್ ಗಾಡಿ ಚಾಲು ಪಿಕ್ಚರ್ ಖುಷಿಯಾನ ಅಲ್ಲಿನ ಪತ್ರಿಕೆಗಳು ಮಲ್ಲಗಿಂದ ಕೆಲವು ಪ್ರಶ್ನೆಗಳು ಬರ್ತೇನೆ ಪಂಡಿತ ವಾಟ್ ಇಸ್ ಯುವರ್ ನೇಮ್ ನೇಮ್ ಅದ ಸೆಪ್ಟೆಂಬರ್ ಇರು ನೇಮ ಆನೆ ಮತ್ಯ ಆನೆ ಮತ್ಯತ್ತ ಆನೆ ಮನ ಬೊಕೋ ಧರ್ಮನೇ ಮತ ಇದು ಇಂಗ್ಲಿಷ್ ದ ಗಂಧಗಾಲಿ ಗೊತ್ತಿದ್ದವ ವಾಟ್ ಇಸ್ ಯುವರ್ ನೇಮ್ ಬಟ್ ನಿನ್ನ ಬುದ್ಧ ದಾದ
ಓ ಈ ರೀತಿ ನಾ ಪುದಾರಿಗೆ ಎನ್ನ ಪುದಾರ ಲಕ್ಷ್ಮಣ ನಾದ ಕುಂದಾರ ಎನ್ನ ಬಂದ ಆರ ಸುಂದರ ಪಲ್ಲಕ ಜೀವನ ನೋಡ್ದಾದ ಅಂತಂದಲ್ಲ MBA ಮಾಡ್ತಂದಲ್ಲ MBA ಮಾಡ್ತಂದಲ್ಲ ಓ ರಾಮದೇವರೇ ಮಾಸ್ಟರ್ ಆಫ್ ಬಿಸ್ನೆಸ್ ಚಿ ಮಾಸ್ಟರ್ ಆಫ್ ಬಿಸ್ನೆಸ್ ಅಂಚ ಬನ್ನಿ ಫುಲ್ ಪಾಪಿ ಮಾಸ್ಟರ್ ಆಫ್ ಬಿಸ್ನೆಸ್ ಇವೆ MBA ಅವತ್ತಿ MBA ಬೇತಿ ನಿನ್ನ MBA ಮಲ್ಲಿಗಟ್ಟೆ ಬಂದ್ರೆ ನಂಗೆ ಅವ ಬಂದಗತ್ತೀನಿ ಸರಿ ಈ ಬಂದಿತ್ತಂತೆ ಈ ಬಣ್ಣ ಕೂಡ ಆರ್ಟಿಸಿ ಸಿಗೊಂಡ ಈಗ ನಾನು ವಕೀಲರ ಕತ್ತಿದ್ದೆ ಅಥವಾ ಆರ್ಟಿಸಿ ಅಂತ ಹೋಗ ಆರ್ಟಿಸ್ಟ್ ಇಷ್ಟೇ ಗೊತ್ತಾ ನಾನು ನಮಸ್ಕಾರ ನಮಸ್ಕಾರ ಪಲ್ಲಕ ಇವ್ರನ್ನ ಬುಧರ್ ಕಾಲಿಂಗಿ ಮಾಲಿನ್ಯ ಶ್ರೀಲಂಕಾ ಯಾರು ಕಾಲಿಂಗಿ ಅದೇ ನಾನು ಮಾಲಿನ್ಯ ಬಂದಿದೆ ಗೊತ್ತಿಲ್ಲ ಇವ್ರನ್ನ ಕುರ್ಮಿರ್ ಕುಜಾತುನ ಸೇಮ್ ಮಾಸಿದ್ ಮಾಲಿಂಗ ಯಾರು ಕುಜಲಿತ್ತನಂತೆ ಮಾಲಿನ್ಯ ಇದ್ದಿಂದ ಜಯಸೂರಿ ಇಡೀ ದಕ್ಷಿಣ ಕನ್ನಡ ಗೊತ್ತು ಇದೇ ಗೋರ್ಮೆಂಟ್ ಸರ್ ಅದು ಮುರಾಣಿ ಪಿಕ್ಚರ್ ಬಂತು ಮೂವಿ ಒಂದು ಮೊಟ್ಟೆ ಕತೆ ಒಂದು ಆ ಪಿಕ್ಚರ್ ಸೇರಿದಾಗ ಅವಾಜತಿ ಹೌದಾ ಪಿಕ್ಚರ್ ಒಂದು ಮೊಟ್ಟೆ ಕತೆ ಒಂದು ಮೊಟ್ಟೆ ಕತೆ ಒಂದು ವೇಳೆ ಆ ಪಿಕ್ಚರ್ ಯಾವ ಮೊಟ್ಟೆ ಪಿಕ್ಚರ್ ಮೊದಲು ಚೇಂಜ್ ಮಾಡೋದು ಎಂಚ ಎರಡು ಮೊಟ್ಟೆ ಬಿಸಿ ಆಗ್ತದೆ ಪಲ್ಲಕ ಎಕಡೆ ಜಾತಿಗೆಲ್ಲ ಮಾತಿರೋದಿಲ್ಲ ಯಾರು ಗೊತ್ತಾಗ ಪಲ್ಲಕ ಹಿರಿಯರು ಮಾತ್ರ ಗೊತ್ತಾಯ್ತು ಏನ್ ಗೊತ್ತಾಗಿ ಮಾರಿಗುಡಿ ಉರುವಾದ ಏನೇ ಉರುವಾದ ಮಾರಿಗುಡಿ ಚೆಕ್ ಉರುವಾದ ಮಾರಿಗುಡಿ ಅಂತ ಅಪಗಣ ಸುರಕ್ಷ ಆ ಮಾರಿಗುಡಿ ಡೈರೆಕ್ಟರ್ ಮಾರಿಗುಡಿ ಫಿಲ್ಮ್ ಓ ರಾಮದೇವರೇ ಡೈರೆಕ್ಟರ್ ಮಾರಿಗುಡಿ ಬಂದ ಈರಣ ಸರಿ ಸರಿ ಯಾನಿರ ಬಾರಿ ಮಲ್ಲ ಅಭಿಮಾನ ಸರಿ ಈ ದಾದ ಬಂದ ಸರಿ ಈರ್ನ ಪಿಕ್ಚರ್ ಓಜೆ ಒಂಜಿ ಬುಡಂಗ ತೂಪ ಸರಿ ಮೊರಾಣಿ ಟೈಟಲ್ ಬರ್ತದ ಸರಿ ಆಯ್ತಾ ಟೈಟಲ್ ತೂತೆ ಸರಿ ಸೂಪರ್ ಸರಿ ಒಂದೇ ಸಂಬಂಧ ಐ ಟೈಟಲ್ ಹಿಂಗೆ ಕರ್ಕೊಂಡು ಹೋಗಿ ಟೈಟಲ್ ತೂತೀನಿ ಬನ್ನಿ ಅಷ್ಟೇ ಶೀರ್ಷಿಕೆ ತೂತೆ ಓ ಅಡೆ ತೂತೀನಿ ನೋಡಿ ಶೀರ್ಷಿಕೆ ಅಂಚತ್ತ ಮಾರೆ ಆ ಪಿಕ್ಚರ್ ಬುದರಿ ಸೋಕೊಂಡು ಗೊತ್ತಲ್ಲ ಆ ಪಿಕ್ಚರ್ ಬುದರಿ ತೂಪಿನರಿ ತುಮ್ಮುನರಿ ಸಾಹಿತ್ಯ ಬೋದಿನೆ ಆ ಪಿಕ್ಚರ್ ಬುದರಿ ತುಮ್ಮಿನರಿ ಅತ್ತಿ ಹೋಗೋ ಅಂಚತ್ತ ಹೋಗ ತುಯಿನೇನಿ ತುಮ್ಮುನಿ ಏ ಬಂಡೆ ಸರಿಟ ಬಾರೆ ಆ ಪಿಕ್ಚರ್ ಬುದರಿ ಏಸೋಗಳು ಯಾರು ಇದ್ದಾವೆ ಆ ಪಿಕ್ಚರ್ ಬುದರಿ ಇಂಚ ತೂಪಿನಾರ್ ತೂಪುಜಿ ಎಂಜೆ ತೂಪಿನಾರ್ ತೂಪುಜಿ ಎಂಜೆ ಸಾಂತ ಬುದರಿ ಇತ್ತೆ ತೂಪುನೆ ತೂಪುಜರಿ ಹೋಗಿ ಇರನ ತೂಪೆರ ಮಾರ ಏನೇ ಪಿಕ್ಚರ್ ಮಾತ್ರ ಒಂದನ್ನದ ಐದನೇ ಹೊತ್ತನ ಯಾರು ನಮ್ಮ ಕೆಲವು ಫಿಲ್ಮ್ ಡೆಫಿನೆಟ್ ಅದೇ ಕೆಲವು ಫಿಲ್ಮ್ ಕೂಡ ಡೆಫಿನೆಟ್ ಇಲ್ಲ ಅದು ಒಂದು ಮುರಾಣಿ ಮೌಲ ಬಾತಿತ್ತು ಪಿಕ್ಚರ್ ಅವಂಗಿ ಕೊಜಾಪು ಸೆಟ್ ಸಾಹಿತ್ಯ ಬೋದಿನೆ ಕೇಜಿ ಅಪ್ಪು ಕೊಜಾಪು ಬಂದ್ಬೇಮ ఒక ఇంట్లో వాళ్ళు ఎత్తుకొని వచ్చి కొజాపు ఏం చెప్పు అవును అన్నిటిగా వారి పాస్ అది అవు మురాని వస్తున్నది అవు ఇది ఏంటి కర్మ అవు మూజి ఎంకదా తిరుగును సీలింగ్ బ్యాగ్ అవత్తి అవు ఈ మూజి ఎంకదా అవన్న టేబుల్ ఫ్యాన్ అది అవత్తి అవు నుంచి గాలి వన్న తిరుగును అవు ఈ ఎంచిన కర్మ గిర్గిట్ అన్న అవు ఈ మంది అవు యాన్ మందిన అవు రూపేస్ మంది యాన్ కూడా మంతొందలే ఈటికి ಬನ್ನಿ ಬನ್ನಿ ಪಿಕ್ಚರ್ ಮತ್ತೊಂದು ಗಿಟ್ ಗಿಟ್ ಗೊತ್ತಾಗ ಐಟ್ ಬೊಕ್ಕ ನೆಕ್ಸ್ಟ್ ಒಂದು ಅವು ಗಿರ್ಮಿಟ್ ಐಟಿ ಹೀರೋ ಈ ಅವ ಅಂತ ಐಟಿ ಕೆಲವೊಬ್ಬರು ಇಲ್ಲ ಪ್ರಶ್ನೆ ಸುಲಭದ ಕೇಳಿ ಸುಲಭದ ಕೆಲವೊಬ್ಬರು ಫಿಲ್ಮ್ದ ಬೋರ್ಡ್ ಹಾಕೋಣ ಕೇಳಿ ಪಲ್ಲಕ ಈ ಟಿವಿ ಮೀನಿದ ಅಲ ಬೈದಾರ ಟಿವಿ ಬರ್ರಿ ಅಂದದ್ದು ಎಕ್ಕಲ್ಲ ಅಂಚ ಟಿವಿದ ಉಳ್ಳಾಯ್ದ ಮೀನಿದ ಅಲ ಬೈದಾರ ಟಿವಿದ ಉಳ್ಳಾಯ್ತಾರೆ ಇದರಲ್ಲಿ ಟಿವಿ ಎಲ್ಲಿ ಸರಿ ಯಾರು ನಾಟಕದ ಬರ ರೋಲ್ ಮತ್ತೆ ಸರಿ ಮೈನ್ ರೋಲ್ ಸರಿ ಅಂಚಿನ ಮೀನ್ ರೋಲ್ ಸರಿ ನಟ್ಟನೇನ ಒಂದು ಮೀನ್ ರೋಲ್ ಸರಿ ನಟ್ಟನೆ ನಾವು ಸಸರ ಮಾಡ್ಕೋ ಸರಿ ಈ ದಾದ ಬಂಪರ್ ಸರಿ ಯಾನ್ ಸ್ಟೇಜ್ ಆಕ್ಟಿಂಗ್ ಮಾಡ್ತಂದಿಲ್ಲ ಸರಿ ಸಾಬೆಕ್ಕೆ ಹೋಗು ನಟ್ಟರೆ ಹೋಗ್ರನೆ ತಟ್ಟಿ ಊರ್ನ ಪೆಟ್ಟು ಅಂಚತ್ತು ಮಾರೆ ವಾತಾಕಿ ವಾವಿಸಿಲಿ ಈ ದಾದ ಬಂಪರ್ ಸರಿ ಜನಕ್ಕೆ ನಿತ್ಯಲ ಆಗೋರು ನೆನಪಿದ್ದೀರಿ ಯಾನ ಬಸ್ ಸ್ಟ್ಯಾಂಡ್ ಬೋನಾಗೆಲ್ಲ ಪೇರೆಂಚ ನಟ್ನೆ ಬತ್ತಿ ಅಂಚತ್ತು ಮಾರೆ ದೇಶದ ಬಂದ್ಬಿಡಿ ಅನ್ನ ಇರ್ನ ರೋಡು ಸೂಪರ್ ಅವು ಹೇಗೆ ಖುಷಿ ಅಂಚ ಬಂದ್ಬಿಡಿ ಆಯ್ತು ಕಲಾವಿಡಿ ಒಬ್ಬನ ಬರ್ಬಾನೆ ಫಿಲ್ಮ್ ಗೀತಿತ್ತನ ಯಾವುದು ಮಕ್ಕಳು ಹೇಳುವ ಯಾಕೆ ಪಲ್ಲ ಕೈರಿ ಮಿಮಿಕ್ರಿ ಹಾಕಲ್ಲ ಇದು ಹೇಗೆ ಅಂಜೆ ಕಲಾವಿಡಿ ಅದನ್ನ ಎದಲನೇ ಬಂದ್ಬಿಡಿ ಈಗ
ಕಟ್ಟಿಯಲ್ಲಿ ಮಿಮಿಕ್ರಿ ಆಗ್ತದ ಇದು ಅಂಜದಲ್ಲ ಬಿಡಿ ಇರೇ ದಾದಾ ಬಿಡಿ ಕಿರಿಕಿರಿ ಕಿರಿಕಿರಿ ಒಂದು ಮಿಮಿಕ್ರಿ ಗೊತ್ತಾಯ್ತು ಅಲ್ಲ ಮಿಮಿಕ್ರಿ ಗೊತ್ತಾಯ್ತು ಎಂತ ಕ್ಯಾಸ ಅದು ಆಯ್ತು ಪಾಪಮ್ಮ ರಾಜನ್ ಜಾಸ್ತಿ ಬಂಗೋಡು ಬಂದು ನಿಕ್ಕೋ ನಿಮ್ಮ ಹಂಗ ಅಂದಾಜ ಅಂದಾಜ ಈಗ ಕ್ಯಾಬೇಜ್ ಚೋಲ್ದಿತ್ತು ಕ್ಯಾಸಲ್ ಅದು ವಾಯ್ಸ್ ಬನ್ನಿ ಅನುಕಾರ ನಿಜ ಇದು ಗೊತ್ತಾಯ್ತು ಇದೊಂದು ಡಾಕ್ಟರ್ ರಾಜ್ಕುಮಾರ್ ತುಂಬಾನೇ ಖುಷಿ ಆಗ್ತಾ ಇದೆ ಇಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ನಿಮ್ಮ ಒಂದು ಸಂಘಟನೆಗೆ ನಾನು ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಜನಸಂಖ್ಯೆ ಕಮ್ಮಿ ಇರ್ಬೋದು, ಆದರೆ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಾಡು ಮಾಡಲಾಗಿದೆ. ಇಲ್ಲಿಗೆ ನಮಗೊಂದು ಅವಕಾಶ ಕೊಟ್ಟದಕ್ಕೆ ಧನ್ಯವಾದ. ನಿಮಗೆ ದಯವಿಟ್ಟು ಕಲಾಭಿಮಾನಿಗಳಿಗೆ ಕೈ ಚಪ್ಪಾಳೆ ಮುಖಾಂತರ ಒಂದು ಪ್ರೋತ್ಸಾಹಿಸಬೇಕಂತ ಕೇಳ್ತಾ ಇದ್ದೀನಿ, ಯಾಕಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಬರ್ತೀನಿ. ಜೈ ಕಲಾ. ನಮ್ಮ ಕುಟುಂಬಿ ನಟೆ ದಿವಂಗತ ನಟೆ ಶಂಕರ್ ನಾಗ್ ಮತ್ತು ನಮಸ್ಕಾರ. ತುಂಬಾನೇ ಖುಷಿ ಆಗ್ತಾ ಇದೆ. ಬರೋಬರ ನನ್ನೊಂದು ಆತ್ಮೀಯರೆಲ್ಲ ಬಂದಿದ್ದಾರೆ. ತುಂಬಾನೇ ಖುಷಿ ಆಗ್ತಾ ಇದೆ. ಇದು ಒಂದು ವೇದಿಕೆ ಇದೆ ನಮ್ಮನ್ನು ಬರೆಸಿದ್ದಕ್ಕೆ ಧನ್ಯವಾದ. ಬರ್ತೇನೆ. ಜಯ ಹಿಂದ್, ಜಯ ಕರ್ನಾಟಕ. ಅಂಚದು ಹುಡುಗರಿ ನಾಟಿ ನಮ್ಮ ಶಿವರಾಜ್ ಪರವಾದ ನಮಸ್ಕಾರ. ಅಪ್ಪಚ್ಚ ಬಂದಿದ್ದು ತುಂಬ ಖುಷಿ ಆಗ್ತಿದೆ. ಇಲ್ಲಿ ಮಂಗಳೂರು ಹೋಗ್ಬೇಕಾದ್ರೆ ನಮಗೆ ತುಂಬಾನೇ ಖುಷಿ ಆಗ್ತಿದೆ. ಇಂಥ ಒಂದು ಒಳ್ಳೆ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ ನಿಮ್ಮೆಲ್ಲ ಸದಸ್ಯರಿಗೂ ಸಂಘದವರಿಗೆ ಎಲ್ಲರಿಗೂ ಕೃತಜ್ಞತೆಯನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಬರ್ತೀನಿ, ನೆಕ್ಸ್ಟ್ ಖಂಡಿತ ಬರ್ತೀನಿ. ಬಾಯ್ ಬಾಯ್ ಬಾಯ್. ಶಿವರಾಜಕುಮಾರ್ಗಂತೆ ಸೀತಾ ಆತ ನಾನು ಚೂರು ಡೆಲ್ಲಿದ್ದೆ ಸತ್ಯಾವರಣ ಶಿವರಾಜಕುಮಾರ್ ಸೀತಾ ಹೆಂಗ ಅಂಕೆ ನನಗೆ ಬರ್ಕೊಡತ್ತಿ. ಈ ರಾತ್ರಿ ಟಿವಿ 9 10 ಗಂಟೆನ ಬರ್ಕೊಡತ್ತಿ. ಕರೆಂಟ್ ಆಯ್ತು ಅದನ್ನ ರಾತ್ರಿ ಹಿಡಿಕೆ ಬೇರೆ ಬಿಡೋಣ. ರಾತ್ರಿ 10 ಗಂಟೆ ಗೊತ್ತಿದ್ದೀ ನೋಡಿ ಸ್ವಾಮಿ, ಪೊಲೀಸ್ ಮಯವಿ ನಡೆದಿತ್ತು. ಇದ್ದಕ್ಕಿದ್ದಂತೆಯೇ ಅಪರಾಧಿಯ ಪತ್ತೆ ಇರಲಿಲ್ಲ. ಆದರೂ ಪೊಲೀಸರು ಅಪರಾಧಿಗಾಗಿ ಅವನು ಕೊಲೆ ಬೀಸಿಬಿಟ್ಟಿದ್ದರು. ಅವರನ್ನು ಕಣ್ಣಿಗೆ ಮಣ್ಣೆರೆದಿ ಅಪರಾಧಿ ಅಲ್ಲಿಂದ ಕಾಲ್ಕಿದ್ದಿದ್ದ. ಅವರನ್ನು ಬೆಂಬಿಡದ ಪೊಲೀಸರು ಬೆನ್ನಟ್ಟಿ ಅವನನ್ನು ಹಿಡಿದೇ ಬಿಟ್ಟಿದ್ದರು. ಆತ ಬೇರೆ ಯಾರಲ್ಲ, ಆತನಿಗೆ ನಟೋರಿಯಸ್ ಇಲ್ಲ. ಆತನೇ ಈತ. ಟ್ಯಾಲೆಂಟ್ ಉಂಟು. ನೋಡಿ, ಒಂದು ಅಬ್ಬಕ್ಕರಾಣಿ ಈ ಒಂದು ಪ್ರತಿಷ್ಠಾನ ಕಾರ್ಯಕ್ರಮ ಏನಿದೆ, ಒಳ್ಳೆ ಒಂದು ಕಾರ್ಯಕ್ರಮ. ಬೇಡ, ನೀವು ಎಷ್ಟು ಸೌಂಡ್ ಕೊಟ್ಟರು ಅಷ್ಟೇ. ನಾನು ಮಾತನಾಡೋದನ್ನೆಲ್ಲ ದೇವೇಗೌಡರು ಓಲ್ಬೇಕ ಜೋರು ಬಾತೆ ಬಾರಿ ವಿಷಯ ಇಂಥ ಕಾಲಿ ಫಿಲ್ಮ್ ಕೀರ್ತಿಂದ ಯಾವುದು ಪೌರಾಣಿಕ ತನಕ ಅಂಗಡಿ ಹೊತ್ತುಕೊಂಡು ಗೊತ್ತಾಣತೆ ಇದನ್ನು ಪಂಪ ಸಮಾಜದಲ್ಲಿ ಇದನ್ನು ಓದಿದೆ. ಇಮೇಟಿದ್ದ ಮಾನವರಿರಲಿದೆ ಇಮೇಟಿದ್ದ ಕೌರವರಿರಲಿದೆ ಹೌದಾ ನೀನಿದೆ ಜಿಲ್ಜಿಲ್ ಜಾಸ್ತಿ. ಹೌದಾ ನಿನ್ನೆ ಜಿಲ್ಜಿಲ್ ಜಾಸ್ತಿ. ಪಾಂಡವರಿಗಿಂತ ಜಾಸ್ತಿ ಜನ ಕೌರವರಿಗೆ ಇದನ್ನು ಓದುದ. ಪಾಂಡವರಿಗಿಂತ ನಾಳೆ ಕೌರವರು ಬರ್ತಾರೆ. ಎಂಚ ಬುಲೆಟ್ ಗೋಪಿ ಅಕ್ಕಿ ಬುಲೆಟ್ ಗೋಪಿ ಅಂತ ಅವು ಮ್ಯೂಸಿಕ್ ಅವು ಏನ್ ಮಾಡು ಅವು ಅಕ್ಕಿ ಬಾಡಿ ಪಾಂಡವರಿಲ್ಲ ಪಾಂಡವರ ಅಕ್ಕಿ ಅಪ್ಪ ನಮ್ಮ ಕೌರವರ ನಾನೇ ಬೇರೆ ಪಾಂಡವರಿಲ್ಲ ಕೌರವರಿಲ್ಲ ಹೋಗಿ ಆ ಮ್ಯೂಸಿಕ್ ನ ತಂಗ ಬೇಡ ಈಗ ಬಾಡಿ ಇದು ತಂಗದಲ್ಲಿ ಮ್ಯೂಸಿಕ್ ಮಾಡೋಣ. ತಂಗದಲ್ಲಿ ಮ್ಯೂಸಿಕ್ ಮಾಡ್ಲಿಕ್ಕೆ ಒಂಚೂರು ಸರಿ ಕಟ್ ಮಾಡ್ರೆ ಬರಲಿ. ಹೌದಾ 10 ನಲ್ಲಿ 1 ಅಂತ ನೆರಡಿ ಹೇಳ್ತಿದ್ವಿ. ಎಂತ ಗೊತ್ತುಂಟೆ ಇತ್ತೊಂದು ವಿಷಯ ಬಂದ್ರೆ ಒಂದು ಪೌರಾಣಿಕ ಒಂದು ಸನ್ನಿವೇಶ ಉಂಟು. ಎಂತ ಪಾಂಡವರಿಗೆ ಕೌರವೇ ಚಲ್ಲ ಮತ್ತು ಬರ್ಕೊಂಡು ಸನ್ನಿವೇಶದ ಡೈಲಾಗ್ ಉಂಟು. ಎಂತ ಗೊತ್ತುಂಟೆ ಪಾಂಡವರಿಗೆ ಬರ್ಪೆ ಕೌರವೇ ಪಾಂಡವರು ಮಹಾ ಸಮರ್ಥರೇ ಭಯಂಕರ ಅವು ಕೌರವ ಇತ್ತೆ ಇವನ್ ಯಾಕೆ ಕೌರವ ಸುರೂಕೆ ಇತ್ತೆ ಕೌರವ ನಡತ ದೋಷ
ಸರಿ ಮಾಡಿ ಗೊತ್ತಾಗದ ಯಾಕಂದ್ರೆ ನನ್ನ ಡೈಲಾಗ್ ಮಾಡ ಸುರುಕು ಗೊತ್ತಿಲ್ಲ ಸುರುಕು ಗೊತ್ತಿಲ್ಲ ಅವತ್ತೇಲಿ ಕತ್ತು ಬಾರೆ ಅಟ್ಟ ಹಾಸದ ತೆಲಿಗೆ ಅವನಿಗೆ ಬಂಗ ಅಟ್ಟ ಗೊತ್ತಿಲ್ಲ ಕತ್ತುಡು ಇರ್ತಾಳು ಕತ್ತುಡು ಯಾನು ತಿಕ್ಕೋ ಪಿಚ್ಚಿ ಎಂಚಿನ ಬಿತ್ತುಡು ಕುರ್ಚಿ ಕುಂತು ಎಂಚಿ ಕಾರಣ ಒಂದು ದೇವ್ರು ಅಂಚ 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 ಐದು ಬಟ್ಟೆ ಬಟ್ಟೆ ಮಾರ್ರೆ ಹೋಗ ಈ ಬಂದ ಅಂಚ ತಾವು ಖುಷಿ ಆದ ಬಂದ ಪಾಂಡವರು ಮಾಂಸ ಮಾಡ್ತಾರೆ ಪಾಂಡವರು ಉಳ್ಳನ್ನೆಲ್ಲ ಮಾಂಸ ಮಾಡ್ತಾರೆ ಮಾಡ್ತಾರೆ ಓಲಾಂಡಲ್ಲ ಪಾಂಡವರು ಮಾಂಸ ಮಾಡ್ತಾರೆ ಮಾಡಿ ಕೌರವರಪ್ಪ ಪಾಂಡವರು ಕೌರವರು ಮಾಂಸ ಮಾರಕ್ಕೆ ಓಡ್ದಾಗ ಮಾಂಸ ಮಾಂಸ ಮಾಡಿದ ಸಾಯಿಗೆ ವಿಷಯದ ಮಹಾ ಸಮರ್ಥರೆ ಮಹಾ ಸಮರ್ಥರೆ ಎಟ್ಟಿಗೆ ಸರಿಸಾಟಿ ಇಲ್ಲ ಅದಕ್ಕೆ ಇಟ್ಲೇ ಪೌರಾಣಿಕ ಬೇಕಿಲ್ಲ ಅವರ ಬಡಿಸಿ ಈಗ ವಿಷಯ ಗೊತ್ತಿಲ್ಲ ಬಲ್ಲ ಈಗ ಧರಣಿ ಮಂಡಲ ತೂತಾರ ಧರಣಿ ಮಂಡಲ ತೂತು ಯಾರು ನಾಗಮಂಡಲ ತೂತೆ ಅಂಚಕ್ಕೆ ಇಳಿತಲ್ಲ ಪೆತ್ತದಲ್ಲ ಮಚ್ಚಿ ಅವ್ರು ನಚ್ಚಿದೆ ಐದು ಗೊತ್ತು ಒಂದು ಕಾನ್ಸೆಪ್ಟ್ ಅವರಿದ್ದೀನಿ ಐದು ಎಂಟೆ ಮಾತು ನನಗೆ ಐದು ಇದು ಬಿಲಿವ ಬಿಲಿವಾಡ ಆವಾಗ ರಾಮಪುರತೆ ಕೊಡಿ ಬಣ್ಣ ಬಡ ಬಣ್ಣ ಬಣ್ಣ ಬಿಲಿ ಅತ್ತ ಅತ್ತ ನಾವು ಪಿಕ್ಚರ್ ಡಬ್ಬಿಲಿ 3D ಈ ಬಿಡಿ ನಿನ್ನ ತೊಯ್ತು ಹೋರ ಇದು ಬೊಕ್ಕ ಈ ಕಾಲಿಂಗ ಯಾನ ಕಾಲಿಂಗ ಅತ್ತ ಈ ಬಿಲಿ ಯಾನ ಬಿಲಿ ಬಿಲಿ ಅಪ್ಪಣ್ಣ ಏನಪ್ಪ ನಾಲ್ಕು ಮುಟ್ಟ ಕೂತ್ ಬರ್ಡೆ ಎನ್ನ ಆಧಾರ್ ಕಾರ್ಡ್ ಕಾಲಿಂಗ ಎಂದುಂಡು ಐದು ಬಿಲ್ಲಿಂದ ಬಂದು ಬರ್ಬೇಕು ಅಂಚಬರು ನಾಲ ಮಲ್ಪೇರೆ ದಿನ ಇಲ್ಲದಾಗಲೇ ನಿಮಗೆ ಭಜನೆ ಬಂದು ಮಾಡಿ ದಾಲ ತಿಕ್ಕಿಲ್ಬೇಕಾ ಅವರ ದಾಲ ಗೊತ್ತಾಗ ಬೇರೆ ಬಿಲಿಯನ್ನು ಇದಾಗ ಬೆತ್ತ ಬೆತ್ತ ಪಜೆಟ್ಟಿ ನೋಡು ಪಜೆಟ್ಟಿ ನೋಡಿ ದೂರ ದೂರ ಮುಟ್ಟೇನು ಹೋಗಿಯಾ ಅಲ್ಲೇ ಬೆತ್ತ ನೂರ ಬಾಯ ಬಂದಿರಿ ಯಾರು ಪಜೆಟ್ಟಿ ఒక పెద్ద పెద్ద అప్పలేదు పద్ధతి పద్ధతి ఎందుకంటున్నా అంత పెద్ద పద్ధతి తినొందుండు అప్ప పిల్లి రాదవనుకోడు పెద్ద పద్ధతి పొందుతాడు నిక్కి దాదాలి పిల్లి కొన్న పద్ధతి మేల్ಗೆ ಮಾಡ್ತೀನಿ ಸಾಯಿತ ಓವರమంత ಸೈಪರ ನಾನು ಚೂರು ಮರ್ಯಾದೆ ಉಂಟೆ ಮಲ್ಲಕ ಮಲ್ಪ ಗೊತ್ತಾನದ ಈ ಪದ್ಧತಿ ತಿನ್ನೊಂದು ಗೊತ್ತಾನದ ಇತ್ತೇನೆ ಮಾಡ್ಬೋದು ಪಿಲಿ ಗಂಜ ಪಿಲಿ ಗಂಜ